ಯಾವುದೇ ಕಾರ್ಯಕ್ರಮ, ಅದರಲ್ಲೂ ನಮ್ಮದು ಯಕ್ಷಗಾನ ಸಂಘ, ಪ್ರಾರ್ಥನೆ ಸ್ತುತಿ ಇಲ್ಲದೆ ಕಾರ್ಯಕ್ರಮ ಆರಂಭವಾಗುವುದೇ ಇಲ್ಲ. ಅಂತಹ ಪ್ರಾರ್ಥನೆ ಯಕ್ಷಗಾನ ಶೈಲಿಯಲ್ಲಿ ಶ್ರೀಯುತ ರತ್ನಾಕರ ಆಳ್ವ ಮತ್ತು ಬಳಗ, ಶ್ರೀ ಹರಿಶ್ಚಂದ್ರ ನಾಯ್ಗ ಮಾಡೂರು ಇವರುಗಳ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಯಕ್ಷಗಾನ ಶೈಲಿಯ ಪ್ರಾರ್ಥನೆ ಶ್ರೀ ರತ್ನಾಕರ ಆಳ್ವ ದೇವಿಪುರ ತಲಪಾಡಿ ಮತ್ತು ಶ್ರೀ ಹರಿಶ್ಚಂದ್ರ ನಾಯ್ಗ ಮಾಡೂರು. ಶ್ರೀ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಗಜಮುಖ ಶರಣು ಮೂಷಿಕ ವಾಹನಯ ಶರಣು ಸಿದ್ಧಿ ವಿನಾಯಕ ಶರಣು ಶರಣು ನಿಟಿಲ ನೇತ್ರನ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ನಾಗಭೂಷಣ ಪ್ರಿಯನೇ ತಟಿಲ ತಾಂಗಿತ ಕೋಮಲಾಂಗನಿ ಕರ್ಣಕುಂಡಲಧರಣಿ ನಿಟಿಲ ನೇತ್ರನ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ತಟಿಲ ತಾಂಗಿತ ಕೋಮಲಾಂಗನಿ ಕರ್ಣಕುಂಡಲಧಾರಣಿ ಶರಣು ಶರಣು ಕುಕ್ಷಿ ಮಹಲಮೋದರನೆ ಇಕ್ಷು ಚಾಪನ ಗೆಲಿದನೆ ಮಹಲಂಬೋದರನಿ ಇಕ್ಷು ಚಾಪನ ಗೆಲಿದನಿ
ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೇ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೇ ಶರಣು ಶರಣು ಆತ್ಮೀಯ ಬಂಧುಗಳೇ, ಯಕ್ಷಗಾನ ಶೈಲಿಯ ಪ್ರಾರ್ಥನೆ ಶ್ರೀಯುತ ರತ್ನಾಕರ ಆಳ್ವ ಹರಿಶ್ಚಂದ್ರ ನಾಯಕ ಮಾಡೋರು ಮತ್ತು ರತ್ನಾಕರ ಆಳ್ವ ನಮ್ಮ ಮಗ. ವಿಶೇಷ ಅಂತ ಹೇಳಿದರೆ ರತ್ನಾಕರ ಆಳ್ವರ ಮನೆತನವೇ ಒಂದು ಯಕ್ಷಗಾನದ ಕುಟುಂಬ. ಸಹೋದರರು ಎಲ್ಲರೂ ಯಕ್ಷಗಾನದಲ್ಲಿ ಖ್ಯಾತಿಯನ್ನು ಪಡೆದವರು. ಈಗ ಮಗನೂ ಕೂಡ ಒಳ್ಳೆಯ ವೇಷಧಾರಿಯಾಗಿ ಇವತ್ತು ಹಿಮ್ಮೇಳವಾದಕರಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಹಾಗೆ ಹರಿಶ್ಚಂದ್ರ ನಾಯಕ ಯಕ್ಷರಂಗದ ಒಬ್ಬ ಸವ್ಯಸಾಚಿ ಕಲಾವಿದ. ಅವರ ಬಗ್ಗೆ ಹೇಳಬೇಕಾಗಿಲ್ಲ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಆರಾಧ್ಯ ಮಾತೆ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯನ್ನು ಮನಸಾರೆ ವಂದಿಸುತ್ತಾ ಈ ಪರಿಸರದ ಎಲ್ಲ ದೈವ ದೇವರುಗಳನ್ನು ಸ್ತುತಿಸುತ್ತಾ ಸಭಾ ಕಾರ್ಯಕ್ರಮ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮ ನಿರ್ವಿಘ್ನವಾಗಿ ಮುಂದುವರಿಯಲಿ, ಯಕ್ಷಗಾನ ಸಂಘ ಉತ್ತರೋತ್ತರವಾಗಿ ಬೆಳೆಯಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಬಂದಂತಹ ಅತಿಥಿಗಳನ್ನು ಉಪಚರಿಸುವುದು, ಸ್ವಾಗತಿಸುವುದು ನಮ್ಮ ಸಂಪ್ರದಾಯ, ನಮ್ಮ ಧರ್ಮ. ಇದೀಗ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳು. ಯಕ್ಷಗಾನ ಸಂಘ 54 ವರ್ಷದಲ್ಲಿ ಬೆಳೆದು ಬಂದ ಬಗ್ಗೆ, ಅದರ ಅಭಿವೃದ್ಧಿಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳಲ್ಲಿ ತಿಳಿಸಲಿಕ್ಕಿದ್ದಾರೆ. ನಾವು 52ನೇ ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವವನ್ನು ಈ ಯಕ್ಷಗಾನ ಸಂಘ ಪಡೆದುಕೊಂಡಿದೆ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತಾ ಇದೀಗ ಬಂದಂತಹ ಎಲ್ಲರಿಗೂ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳು. ಯಕ್ಷಗಾನ ಯುವಕ ಮಂಡಲದ ಸಂಚಾಲಕ ಶ್ರೀಯುತ ಬಾಬು ಶ್ರೀಶಾಸ್ತ ಕಿನ್ಯ. ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪನ ನೆನವರಿಕೆ ಮಲ್ತೊಂದು ಗ್ರಾಮದ ಧರ್ಮದೇವಳು ಅಂಚನೆ ಪರಿಸರದ ನಾಗದೇವಿಯರು ಗುರು ಹಿರಿಯರ ದುಂಬುದೀದು ತಾತ ದಿನೊಟ್ಟು ನಮ್ಮ ಬಾರಿ ಸಂಭ್ರಮಣದ ದಿನಟ್ಟುಳ್ಳ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಕಿನ್ಯ ರಿಜಿಸ್ಟರ್ಡ್ ದತ್ತ 54ನೇ ವರ್ಷದ ಈ ಸಂದರ್ಭಡು ತಾತ ದಿನೊಟ್ಟು ಈ ಧರ್ಮ ಚಾವಡಿಯಡಿ ಇನಿ ಮಾತೆರನ್ನು ಒಟ್ಟು ಸೇರೋ ಒಂದು ಇನಿ ಸಭಾ ಕಾರ್ಯಕ್ರಮ ಇತ್ತೆ ತಾನೇ ನಡಪೆರೆ ಉಂಡು ದತ್ತ ಮುಖ್ಯ ಅಂಗವಾದ ತಾತ ದಿನೊಟ್ಟು ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ವಿಠಲ್ ಭಟ್ ಮೊಗಸಲೆ ನ್ಯಾಯವಾದಿ ಅನುವಂಶ ಮುಕ್ತೇಶ್ವರರು ಶ್ರೀ ಶಂಕರನಾರಾಯಣ ದೇವಸ್ಥಾನ ಕೋಳಿಯವರು ಮೇರೆ ನಮ್ಮ ಇಣಿತ ಈ ಸಭಾ ಲೇಸದ ಗುರು ಕಾರ್ಮೆನ ವಹಿಸಿದ ಎನಿಕ್ ನಂಗೆ ಮಾತ್ರೆಗಳ ಎಡ್ಡೆ ಬಂಜಿ ನುಡಿನ ಕೊರಿಯರು ಉಳ್ಳೇರು ಮೇರ್ನ ಪರಿಚಯ ಕೆಲವರಿಗೆ ಮಾತ್ರ ಗೊತ್ತು ಸ್ವಲ್ಪ ಮೇರೆ ಎಡ್ಡೆ ಒಂಜಿ ಯಕ್ಷಗಾನ ಒಂಜಿ ತಾಳಮದ್ದಲೆದ ವಿದ್ವಾನ್ ಮಲ್ಲ ಅಂದು ನ್ಯಾಯವಾದಿಲ್ಲ ಅಂದೆ ಬೇರೆ ಎಣಿತಾತ ದಿನೊಟ್ಟು ನಮ್ಮ ಸೆಬಲೇಸಡು ಉಳ್ಳೇರು ನಿಸ್ತ ಅಧ್ಯಕ್ಷ ಸ್ಥಾನ ವಹಿಸಿದು ನಮ್ಮೊಟ್ಟಿಗೆ ಇಪ್ಪ ನನ್ನ ಚಿತ್ತನ ಶ್ರೀಯುತ ವಿಠಲ್ ಭಟ್ ಮೊಗಸಲ ಮೇರೆಗೆ ಸಂಘದ ಪರವಾದ ಅಂಚನೆ ಎಂಗಳ ಮಾತೃ ಮಂಡಳಿ ಪರವಾದ ಮಾತನ್ನ ಪರವಾದಲ ಮೇರಿನ ಸ್ವಾಗತ ಸುಸ್ವಾಗತ ಮತ್ತೊಂದುಲ್ಲೆ. ಶ್ರೀಯುತ ವಿಠಲ್ ಭಟ್ ಮೊಗಸಾಲೆ ಇವರಿಗೆ ನಮ್ಮ ಸಂಘದ ಹಿರಿಯ ಸದಸ್ಯ ಶ್ರೀ ಕಾಂತಪ್ಪ ಕನಕಮುಗೇರು ಉಪಾಧ್ಯಕ್ಷರು, ಇವರು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ. ಶಾಲು ಸ್ಮರಣಿಕೆ ವೀಳ್ಯ ನೀಡುವುದರೊಂದಿಗೆ ಅವರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ವಿಠಲ್ ಭಟ್ ಮೊಗಸಾಲೆ ಅವರು ನ್ಯಾಯವಾದಿಯಾಗಿ ಹಾಗೆ ಒಳ್ಳೆಯ ಯಕ್ಷಗಾನ ಅರ್ಥಧಾರಿಯಾಗಿ ಒಳ್ಳೆಯ ವಾಗ್ಮಿಯಾಗಿ ಪರಿಚಿತರು. ನಮ್ಮ ಪರಿಸರಕ್ಕೆ ನಮ್ಮ ಯಕ್ಷಗಾನ ಸಂಘಕ್ಕೆ ಇದೆ ಬಹುಶಃ ಪ್ರಥಮ ಬಾರಿಗೆ ಬರ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ವಂದನೆಗಳು. ಶ್ರೀಯುತ ಕಾಂತಪ್ಪ ಪೂಜಾರಿ. ಇನ್ನಿತ ದೀಪ ಪ್ರಜ್ವಲನೆಗೆ ನಮ್ಮರೇ ಶ್ರೀಯುತ ಮಳರಾಯ ದೈವದ ಪಾತ್ರೆಯ ಚಿತ್ತನ ಶ್ರೀಯುತ ಮೈಂದ ಪೂಜಾರಿ ಬೇರೆ ಎಣಿತ ದೀಪ ಪ್ರಜ್ವಲನೆ ಮಲ್ಪರೆ ಉಳ್ಳೇರು ನಂಗೆ ಮಾತ್ರೆಗಳ ಗೊತ್ತಿತ್ತನಾರೆ ಎಣಿತ ಈ ದೀಪ ಪ್ರಜ್ವಲನೆ ಮಲ್ಪಡು ಬಂದಾರಡ ಕೇನೊಂದು ಆರೇಣ ಈ ಸಭೆಲೇಸಿಡಿ ಆನು ಸ್ವಾಗತ ಮಲ್ತುಂದುಲ್ಲೆ ಅಂಚೆನೆ ಸುಸ್ವಾಗತ.
ಹಿರಿಯರಾದ ಶ್ರೀ ಮಲರಾಯ ದೈವದ ಭಂಡಾರ ಮನದ ಇಲ್ಲದ ದೈವ ಪಾತ್ರಿಯಾದ ಶ್ರೀಯುತ ಮಹಿಂದ ಪೂಜಾರಿ ಇವರಿಗೆ ನಮ್ಮ ಸಂಘದ ಹಿರಿಯ ಸದಸ್ಯರು ಶ್ರೀ ರಾಮ ಕನಕ ಮುಗೇರ್ ಇವರು ಸ್ವಾಗತದ ಗೌರವ ಕೊರಡು ಪಣದಕ್ಕೆ ಏನೊಂದಿಲ್ಲ. ಶಾಲು ಸ್ಮರಣಿಕೆ ಬೀಳ್ಯ ಕೊಡುವುದರೊಂದಿಗೆ ಅವರನ್ನು ನಾವು ಈ ಸಭೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಮಹಿಂದ ಪೂಜಾರಿಯವರು ವಂದನೆಗಳು. ಶ್ರೀಯುತ ರಾಮ ಕನಕ ಮುಗೇರ್. ದಲಿತ ಸಭೆಲೇಸಿದ ಮುಖ್ಯ ಅತಿಥಿಯಾದ ಶ್ರೀಯುತ ನಮ್ಮರೇ ನಂಗೆ ಚಿರಪರಿಚಿತರು, ನಮ್ಮ ಆತ್ಮೀಯ ಬಂಧು ಶ್ರೀಯುತ ವೈಭವ್ ಶೆಟ್ಟಿ, ಸದಸ್ಯರು ಗ್ರಾಮ ಪಂಚಾಯತ್ ತಲಪಾಡಿ. ಮೇರಿನ ಬಗ್ಗೆ ನಂಗೆ ಮಾತುಗಳು ಗೊತ್ತಿತ್ತನಾರೆ. ಧಾರ್ಮಿಕ ಮುಂದಾಲದು, ರಾಜಕೀಯವಾದ, ಸಾಮಾಜಿಕವಾದ ಮಾತಿನೊಟ್ಟಿಗೆ ಬೆರೆಸೊಂದು ಇನಿ ಒಂದು ಧಾರ್ಮಿಕ ಮುಂದಲಾದ ಅಂಚೆನ ರಾಜಕೀಯ ನಾಯಕ ಅದು ಇನಿ ತಾತ ದಿನೊಟ್ಟು ನಮ್ಮ ಈ ಸಭೆಲೇಸಿಡು ಉಳ್ಳೆರು ಆರೆಣ್ಣ ಈ ಪೊರ್ತುಡಿಯಾನು ಮಾತಿನ ಪರವಾದ ಸ್ವಾಗತ ಸುಸ್ವಾಗತ. ಎಲ್ಲಿಯ ಪ್ರಾಯುಡೆ ರಾಜಕೀಯವಾದ ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ನಮ್ಮೊಟ್ಟಿಗೆ ಪುನಃ ಶ್ರೀಯುತ ವೈಭವ್ ಶೆಟ್ಟಿ ಇಮೆರೆಗೆ ಕಿಶನ್ ಕುಮಾರ್ ಇಮೆರ ಬತ್ತದ ಸ್ವಾಗತದ ಶಾಲು ಸ್ಮರಣಕ್ಕೆ ಕೊಡ್ದು ಎದ್ಕೊಂಡು ನೋಡ್ಕೊಳ್ಳೋದಕ್ಕೆ ಏನೊಂದಿಲ್ಲ. ವೈಭವ್ ಶೆಟ್ಟಿ ನಮ್ಮ ಪರಿಸರದಾರು ನಮಗೆ ಎಪಲ ಒವ್ವೇ ಕಾರ್ಯಕ್ರಮಕ್ಕೂ ಸಹಕಾರ ಕೊರ್ಪಿನಾರು, ಧಾರ್ಮಿಕ ರಾಜಕೀಯವಾದ ತೊಡಗಿ ಸಾಯಿನಾರು, ಅಡ್ಡ ಉದ್ಯಮಿಯಾದ ಬೆಳೆಯುವುದಿಲ್ಲೇರು. ವಂದನೆಲು ಶ್ರೀಯುತ ಕಿಶನ್ ಕುಮಾರ್. ಇನ್ನಿತ ಮುಖ್ಯ ಅತಿಥಿಯಾದ ನಮ್ಮ ಪಂಚಾಯತದ ಅಭಿವೃದ್ಧಿ ಅಧಿಕಾರಿ ಕಿನ್ಯ ಗ್ರಾಮ ಪಂಚಾಯತ್ ಶ್ರೀಯುತ ಶ್ರೀಮತಿ ತುಳಸಿ ಇನ್ನಿತ ಈ ಸಭೆಲೇಸಿಗೆ ಬರುಡಿತ್ತಂದು ಅನಿವಾರ್ಯ ಕಾರಣಗಳು ಅವ್ರನ್ನ ಇಲ್ಲಡೆ ಒಂಜಿ ಮರಣ ಏನಿಡ್ದಾದ ಆರು ಬರ್ಪುಜಿದ ಪಂಡರು ಅಂಚೆನೆ ಇನಿ ಆರು ನಮ್ಮ ಈ ಸಭೆಲೇಸಿಡು ಪಡು ಆರೆನ್ನ ಈ ಪೊರ್ತುಡಿಯಾನು ನಮ್ಮನೆ ಗ್ರಾಮ ಪಂಚಾಯತ್ದ ಗ್ರಾಮಾಭಿವೃದ್ಧಿ ಅಧಿಕಾರಿಯಾದ ನಂಗೆ ಸೇವೆ ಸಲ್ಲಿಸೊಂದುಳ್ಳೇರು ಆರೆನ್ನ ಈ ಪೊರ್ತುಡಿಯಾನು ಅರೆನ ನೆನವರಿ ಕಮಲ್ ತುಂದುಲೆ ಅಂಚನೆ ಇನ್ನಿತ ಈ ಸಭೆ ಲೇಸಿದ್ದು ನನ್ನವರಿ ನಮ್ಮರೇ ಇನ್ನಿತ ಮುಖ್ಯ ಅತಿಥಿಯಾದ ನಂಗೆ ಮಾತುಗಳು ಗೊತ್ತಿತ್ತನಾರೆ ಉದ್ಯಮಿಯಾದ ಶ್ರೀಯುತ ಭಾಸ್ಕರ್ ಕುಮಾರ್ ಕಟೀಲ್ ನಂಗೆ ಮಾತುಗಳು ಗೊತ್ತಿತ್ತನಾರೆ ಇನ್ನಿತ ಆತಿದ್ದು ಈ ಸಭೆ ಲೇಸಿದ ಮಟ್ಟಿಗೆ ಉಳ್ಳೇರು ಸಂಘದ ಪರವಾದ ಮಾತೃಮಂಡಲದ ಪರವಾದ ಮೇರನ ಸ್ವಾಗತ ಅಂಚಿನ ಸುಸ್ವಾಗತ. ಉದ್ಯಮಿಯಾದ ನನಗೆ ಸಹಕಾರ ಕೊರಪಿನ ಶ್ರೀಯುತ ಭಾಸ್ಕರ್ ಕುಮಾರ್ ಕಟೀಲ್ ಇಮೆರೆಗೆ ಹಂಸರಾಜ್ ನಮ್ಮ ಸಂಘದ ಕಾರ್ಯದರ್ಶಿಗಳು ಹಂಸರಾಜ್ ಬತ್ತದು ಎದ್ಕೊಂಡು ನೋಡ್ಕೊಳ್ಳೋದಕ್ಕೆ ಏನೊಂದಿಲ್ಲ. ಬಜ್ಜಿರೆ ಬಜ್ಜಿ ಶಾಲು ಸ್ಮರಣಿಕೆ ಕೊಡ್ದು ಅರೇನು ಅತ್ಯಂತ ಗೌರವಡು ಈ ಸಭೆಲೇಸಿಗೆ ಎದ್ಕೊಂಡಿಲ್ಲ ಅವ್ರನ್ನ ಸಹಕಾರ ಏಪಲ ಉಪ್ಪಡ್ಬಣಕ್ಕೆ ಅನ್ನೋದು ಸೊಲ್ಮೇಲು ಹಂಸರಾಜ್. ಇನ್ನಿತ ಸಭೆಲೇಸಿಡು ನನ್ನವರಿಯ ಮುಖ್ಯ ಅತಿಥಿಯಾದ ನಮ್ಮರೇ ನಮ್ಮ ಕೈತಲ್ದ ಶ್ರೀಯುತ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಯನ ಚಿತ್ನ ಶ್ರೀಯುತ ಮಾಲಿನ್ ನಾರಾಯಣ್ ಪೂಜಾರಿ ಇನಿ ನಮ್ಮ ಸಭೆಲೇಸಿಡುಳ್ಳೇರು ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿದ ಒಂಜನೆ ಮುಖ್ಯವಾದ ನಮ್ಮ ಈ ಗ್ರಾಮಗೂ ಬೋಡಾಪನ ಚಿತ್ತನ ಸವಲತ್ತುನು ನಂಗೆ ಮಸ್ತ್ ಒದಗಾದು ಕೊಡ್ತೇನೆ ನನಗೆ ದುಂಬು ಸದಸ್ಯರಾದ ಪುನಗ ಇನ್ನಿತಾತ ದಿನೋಡ್ಲ ಇನಿ ಅಧ್ಯಕ್ಷ ಸ್ಥಾನೋಡು ಇತ್ತದು ನಮ್ಮ ಈ ಸಭೆಲೇಸಿಡುಳ್ಳೇರು ಮೇರನ್ನ ನಮ್ಮ ಸಂಘ ಪರವಾದ ಅಂಚನೆ ಮಾತೃಮಂಡಲ ಪರವಾದ ಸ್ವಾಗತ ಸುಸ್ವಾಗತ. ಮಾಲಿನಿ ಶ್ರೀಮತಿ ಮಾಲಿನಿ ನಾರಾಯಣ ಪೂಜಾರಿ ಕಿನ್ಯ ಇಮೆರೆಗೆ ಶ್ರೀಮತಿ ನಯನ ಪಾರ್ಥಸಾರಥಿ ಇಮೆರು ಬತ್ತದು ಎದ್ಕೊಂಡು ನೋಡ್ಕೊಳ್ಳೋದಕ್ಕೆ ಏನೊಂದಿಲ್ಲ. ಬಜ್ಜೆ ಬಜ್ಜೆ ಶಾಲ್ ಸ್ಮರಣಿಕೆ ಕೊಡ್ತಾರೆ ಎದ್ಕೊಂಡು ನೋಡು. ಶ್ರೀಮತಿ ಮಾಲಿನಿ ನಾರಾಯಣ ಪೂಜಾರಿ ನಮ್ಮರೇ ಅಣ್ಣ ನಂಗೆ ಒಂದು ಹೆಮ್ಮೆ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಅಧ್ಯಕ್ಷರಾದುಳ್ಳೇರು ಸೊಲ್ಮೇಲು ಶ್ರೀಮತಿ ನಯನ ಪಾರ್ಥಸಾರಥಿ. ನಮ್ಮ ಈ 54ನೇ ವರ್ಷದ ಸಭೆಲೇಸಿಡಿ ತಾತ ದಿನೊಟ್ಟು ಮುಖ್ಯ ಅಂಗ ಪ್ರತಿ ವರ್ಷಲ ನಮ್ಮ 2 ಜನನು ಒಂಜಿ ಅಭಿನಂದನೆ ಮಲ್ಪನ ಚಿತ್ತನ ಕಾರ್ಯಕ್ರಮ ಸುಮಾರು ವರ್ಷದಿಂಚ ನಮ್ಮ ಮಲ್ತೊಂದುಲ್ಲ ಇಣಿತಾತ ದಿನೊಟ್ಟು ನಮ್ಮ ಅಭಿನಂದನೆ ಸ್ವೀಕಾರ ಮಲ್ಪರೆ ಉಳ್ಳೇರು ಶ್ರೀಯುತ ಪ್ರಮೋದ್ ಉಲ್ಲಾಲ್ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರತ ಮೇರೆ ನಂಗೆ ಮಾತ್ರೆಗಳು ಗೊತ್ತಿತ್ತನಾರೆ ಇನಿ ನಮ್ಮ ಇತ್ತೆ ತಾನೇ ನಮ್ಮ ವೇದಿಕೆಡೆ ಜೋಕುಲು ಪುಟಾಣಿ ಜೋಕುಲು
ನೃತ್ಯ ರೂಪಕವಾದ ನಮನ ಮನರಂಜಿಸಿರು ದೆತ್ತ ಗುರುವಾದ ಏನಿತಾತು ದಿನೊಟ್ಟು ನಮ್ಮ ಈ ಸಂಘದ ಜೋಕಲಿನ ಒಂದು ತಂಡವನ್ನು ಕಟ್ಟೊಂದು ಅವೇತು ವರ್ಷದಿಂಚ ನಂಗೆ ಭರತನಾಟ್ಯದ ಸೇವೆಯನ್ನು ಮಲ್ತೊಂದುಳಿರು ಏನಿತಾತು ದಿನೊಟ್ಟು ನಮ್ಮ ಆರೇನು ಅಭಿನಂದನೆ ಮಲ್ಪರೆ ಉಳ್ಳ ಅಂಚನೆ ಆರಿಗಳ ಸ್ವಾಗತ ಕೊರೊಂದು ಅಂಚನೆ ನನ್ನೋರಿ ನಮ್ಮ ಹಿರಿಯ ಸದಸ್ಯರಾಯಣ ಚಿತ್ತನ ನನ್ನ ಅಣ್ಣೆ ಶ್ರೀಯುತ ಭಾಸ್ಕರ್ ಪೂಜಾರ್ಲು ಮೇರೆ ಎನಿತಾತು ದಿನೊಟ್ಟು ಅಭಿನಂದನೆ ಮಲ್ಪರೆ ಉಳ್ಳೇರು ಹಿರಿಯರಾದ ಸದಸ್ಯರಾದ ನಮ್ಮಟ್ಟಿ ಉಳ್ಳೇರು ಅಂಚನೆ ಆರೆನ್ನ ಈ ಪೊರ್ತುಡು ಸಭೆಯಲ್ಲಿ ಏಸಿಡಿಯಾನ ಸ್ವಾಗತ ಮಲ್ತೊನೆ ಅಂಚನೆ ನಮ್ಮ ಸಂಘದ ಗೌರವಾಧ್ಯಕ್ಷರಾಯನ ಚಿತ್ತನ ಹಿರಿಯರು ಮಾರ್ಗದರ್ಶಕರು ನಮ್ಮೊಟ್ಟಿಗೆ ಯಾಪಲ ಸದಾ ಬೆರಿತಟ್ಟದ ನಮ್ಮೊಟ್ಟಿಗೆ ಪ್ರೋತ್ಸಾಹ ಮಲ್ಪನ ಚಿತ್ತನ ಶ್ರೀಯುತ ರಾಮಯ್ಯ ಕಿಲ್ಲೇರು ಉಳ್ಳೇರು ಮೇರನ್ನ ಈ ಸಭೆಯಲ್ಲಿ ಹೆಸರು ಸ್ವಾಗತ ಮಲ್ತೊಂದು ಸ್ವಾಗತ ಮಲ್ಪ ಅಂಚನೆ ನಾನೋರಿ ನಮ್ಮ ಸಂಘದ ಅಧ್ಯಕ್ಷರಾಯನ ಚಿತ್ತನ ಶ್ರೀಯುತ ಮೋಹನ್ ದಾಸ್ ಸರ್ ಅರೆ ನಮ್ಮ ಪರಿಸರಡೆ ಸುಮಾರು ವರ್ಷದಿಂದ ನಮ್ಮೊಟ್ಟಿಗೆ ಶಾರದಾ ವಿದ್ಯಾ ಸಂಸ್ಥೆಡು ಒಂಜಿ ಮಾಸ್ಟಾದ ಎನಿತಾತು ದಿನೊಟ್ಟು ನಮ್ಮ ಪರಿಸರಡೆ ಒಂಜಿ ಇಲ್ಲಿ ಕಟ್ಟದು ನಮ್ಮ ಸಂಘದ ಸದಸ್ಯರಾದ ಅವಿಯತ್ತೋ ಕೆಲಸ ಮಲ್ತೊಂದು ಇನಿ ಜವಾಬ್ದಾರಿದ ಸ್ಥಾನಡು ಸಂಘದ ಅಧ್ಯಕ್ಷರಾದ ಇನಿತಾತು ದಿನಡು 54 ವರ್ಷದ ಈ ಅಧ್ಯಕ್ಷರಾದ ಇನಿತ ಸಭೆಲೆ ಹೆಸರು ನಮ್ಮೊಟ್ಟಿಗೆ ಉಳ್ಳೇರು ಆರೆನ್ನ ಈ ಪೊರ್ತುಡು ಸ್ವಾಗತ ಮಲ್ತೊಡು ಅಂಚನೆ ನಮ್ಮೊಟ್ಟಿಗೆ ಹೊಸ ಕುರಾಲ್ ವಿದ್ಯಾಧರಣೆ ಅರೆ ನಮ್ಮ ಸಂಘದ ಸದಸ್ಯರೇ ಇನಿ ನಿರಂತರ ನಮ್ಮೊಟ್ಟಿಗೆ ಇತ್ತೊಂದು ಹೊಸ ಕುರಾಲಡು ಇನಿ ಇಡೀ ನಮ್ಮ ದೇಶಗೂ ಅವ್ರನ್ನ ಹೊಸ ಕುರಾನ ಪರಿಸರ ಒಂದು ನಮ್ಮೊಟ್ಟಿಗೆ ನಿಂತದು ಅರೆನ್ನ ಈ ಪೊರ್ತುಡು ನಾನು ಸ್ವಾಗತ ಮಲ್ತುವೆ ಅಂಚನೆ ನನೋರಿ ನಮ್ಮ ಯಕ್ಷಗಾನದ ನಾಟ್ಯ ಗುರು ರಕ್ಷಿತ್ ಪಡ್ರೆ ಮೇಲ್ನ ಈ ಪೊರ್ತುಡು ಸ್ಮರಣೆ ಮಲ್ತೊಂದು ಇನಿತಾತು ದಿನೊಟ್ಟು ನಮ್ಮ ಯಕ್ಷಗಾನ ಸಂಘದ ಒಂಜಿ ಕಲೆನ ಜೋಕಲೆಗೆ ಒಂಜಿ ನೃತ್ಯ ತರಬೇತಿನ ಕೊರದು ಇನಿತಾತು ದಿನೊಟ್ಟು ಜೋಕುಲ್ನ ಒಂಜಿ ಬಯಲಾಟನು ನಮ್ಮ ಮೂಲು ತೀರವುಳ್ಳ ಅರೆನ್ನ ಈ ಪೊರ್ತುಡು ಸ್ವಾಗತ ಮಲ್ತೊಂದು ಇನಿತಾತು ದಿನೊಟ್ಟು ನಮ್ಮ ಮಾತೆರ್ಲ ಇನಿ ಬತ್ತಿನಂಚಿತ್ತನ ಮಾತಾ ಶಬಿಕೆರನ್ನ ಸ್ವಾಗತ ಮಲ್ತೊಂದು ನಮ್ಮ ಸಂಸ್ಥೆ ಸುಮಾರು 54 ವರ್ಷದ್ದು ಈ ಸಂಸ್ಥೆ ಬೆಳೆಯೊಂದುಂಡು 1970 ಸಂಪಾಜದ ಒಂಜಿ ಮಾಸ್ಟ್ರ್ ವೆಂಕಪ್ಪ ಮಾಸ್ಟ್ರ್ ನಮ್ಮ ಸರ್ಕಾರಿ ಶಾಲೆಗೆ ಬತ್ತನಾರು ಮೂಲು ಹಿರಿಯರನ್ನು ಒಟ್ಟುಗೂಡ್ಸಾದು ಒಂಜಿ ತಾಳಮದ್ದಲೆ ಕೂಟನ್ನು ಮಲ್ತದು ಸಂಘಟನೆ ಮಲ್ತದು ಎಂಕಲ್ನ ಹಿರಿಯರ ನಕ್ಲು ಮಸ್ತ್ ಜನ ಅಂದೇಟು ಉಳ್ಳೇರು ಐಟ್ಲ ಏನ ಅಮ್ಮಿರಾಯಣ ಚಿತ್ರ ಶ್ರೀಯುತ ಮೈಂದ ಪೂಜಾರ್ಲು ದಿವಂಗತರಾದಿರು ಆರು ಮೀನಾದಿಡು ಆನಂದ ಪೂಜಾರಿ ಪನ್ಪನ ಅಂಗಡಿಡು 1970 ಈ ಸಂಸ್ಥೆ ಪುಟ್ಟದುಂಡು 5 ಬೊಕ್ಕ ಸ್ವಂತ ನೆಲೆ ಬೋರ್ಡು ಪಂಡದು ಎಂಕಲ್ನ ಅಮ್ಮಿರಾಯಣ ಚಿತ್ರ ಶ್ರೀಯುತ ಮೈಂದ ಪೂಜಾರಿ ದಿವಂಗತ ಮೇರೆ ಸ್ವಂತ ಜಾಗನ ಕೊರದು ಒಂಜಿ ಮುಳಿತ ಕಟ್ಟಡವನ್ನು ಮಲ್ತದು ಹಂತವಾದ ಹಂಚು ಆದು 5 ಬೊಕ್ಕ ತಯಾರಿಸಿದ ಒಂಜಿ ಯಕ್ಷಗಾನ ಸಂಘ ಅದು ಇನಿ ಭಾರಿ ಹೆಮ್ಮರವಾದ ಬೆಳೆದುಂಡು ಇದಕ್ಕೆ ಮೂಲ ಕಾರಣ ನಮ್ಮ ಮಾತಾ ಸಂಘದ ಸದಸ್ಯರು ದಯಪಂಡ ಪ್ರತಿ ವರಿಳ ಸಂಘದ ಚಟುವಟಿಕೆಡು ತೊಡಗಿಸೊಂದು ತನ್ನ ಸಂಪಾದನೆಡು ಇದಕ್ಕೆ ಏತೋ ವಿನಿಯೋಗ ಮಲ್ತೀರು ದಯಪಂಡ ಎಂಕಲು ಹೂವೇ ಈತ ಕಾರ್ಯಕ್ರಮ ಮಾಡಲ್ಲ ವರ್ಷದ ನಮ್ಮ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ವಾರ್ಷಿಕೋತ್ಸವ ಉಪ್ಪು ಅಂಚನೆ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ಅಪ್ಪನ ಸನ್ನಿಧಾನಡು ಯಕ್ಷಗಾನ ಬಯಲಾಟ ಏತೋ ವರ್ಷದ್ದು ನಡತುಂದುಂಡು ಅಂಚನೆ ಅವೇತೋ ಶ್ರಮದಾನ ಸೇವಾ ಚಟುವಟಿಕೆ ಅಂಚನೆ ಭಜನೆ ಅಂಚನೆ ಹುಷಾರಿದ್ದಂಗನಕ್ಲೆಗೆ ನಮ್ಮ ಸಂಘದ ಸದಸ್ಯರು ಒಟ್ಟು ಮಲ್ತದ್ದು ಅಕ್ಲೆಗೆ ಆರೋಗ್ಯದ ನಿಮಿತ್ತ ಅವಿಯತ್ತೋ ಸಹಾಯಧನ ಮಲ್ತದ್ದು
ಇಲ್ಲಿ ಜನ ಬಡವರಿಗೆ ಅಕ್ಲಿಗೆ ಸಹಕಾರ ಮಲ್ತದು ಇನಿ ಸಂಘ ಸಂಸ್ಥೆ ನಮ್ಮ ಕಿನ್ಯ ಪರಿಸರಡು ಹೆಮ್ಮರವಾದ ಬೆಳೆತಂದು ನಂಗೆ ಸಂತೋಷ. ಅವತ್ತಂದೆ ಕರಿಣ 52ನೇ ನಂಗೆ ಈ ಸಂಸ್ಥೆಗೆ ಜಿಲ್ಲಾ ರಾಜ್ಯ ಪ್ರಶಸ್ತಿ ತಿಕ್ಕಿರೆ ನಂಗೆ ಭಾರಿ ಹೆಮ್ಮೆ ಪಡುವುದಿಲ್ಲ. ದಯಪಂಡ ನಮ್ಮ ಸಾಧನೆಯನ್ನು ಗುರುತಿಸಾದೆ ನಮ್ಮ ಹಿರಿಯರ ನಕ್ಕಲು ಇನಿ ಮುಟ್ಟ ಈ ಸಂಸ್ಥೆ ಇತ್ತೊಂದು ದಯಪಂಡ ಸ್ಥಾಪನೆಗೊಳ್ಳ ಚಿತ್ತನ ಆ ಸಂದರ್ಭ ಇತ್ತನ ಚಿತ್ತನಾರು ಶ್ರೀಯುತ ನಮ್ಮ ರಾಮಯ್ಯ ಕಿಲ್ಲೇರು ಉರಿ ಇತ್ತೆ ವೇದಿಕೆ ಉಡುಪುನಾಡ ಅಂಚೆನೆ ಇನ್ನಿತ್ತಾತ ದಿನೊಟ್ಟು ನಮ್ಮ ಭಾಸ್ಕರ್ ಮಿತ್ತಾಡ ನಕಲು ಪೂರ ಹಿರಿಯರಾದ ಈ ಸಂಘ ಸ್ಥಾಪನೆ ಇಂಚಲ ಆಯ್ನೆಡ್ದು ಇಂಚಲ ಇತ್ತು ನಕಲು ಇನ್ನು ಭಾರಿ ಸಂತೋಷ ಒಂದುಡು ದಯಪಂಡ ಪರಿಸರದ ಮಾತೆಲ್ಲ ನಂಗೆ ಸಹಕಾರ ಕೊರದು ಕರಿಣ 2013 ಭಾರಿ ಮಲ್ಲ ಒಂಜಿ ಕಾರ್ಯಕ್ರಮ ನಂಗೆ ಗೊತ್ತಿತ್ತಲಕನೆ ಶ್ರೀನಿವಾಸ ಕಲ್ಯಾಣೋತ್ಸವ ಅದು ಐಟು ವರಿದನ ಸಂಪತ್ತಿಡು ಸಮಾಜಗೂ ಒಂಜಿ ದಾನಂಡ ನಮ್ಮ ಸೇವೆ ಅವಡು ಪನ್ಪುನ ಉದ್ದೇಶಡು ಭಾರಿ ಮಲ್ಲ ಒಂಜಿ ಕಟ್ಟಡನು ಒಂಜಿ ಹಂತದ ಕೆಲಸ ಅದು ಏನೇ ಕಾಮಗಾರಿ 2ನೇ ಹಂತದ ಕಾಮಗಾರಿನೇ ಅಂತ ಒಂತೆ ನಿಧಾನಗತಿಡು ನಡ್ತೊಂದುಂಡು ನೀನು ಆಯ್ನಾತ್ ಶೀಘ್ರೋಡು ಮಲ್ಪಡು ಪನ್ಪುನ ಈ ಸರ್ತಿ ನಮ್ಮ ಸಂಘದ ಅಧ್ಯಕ್ಷರಾಯನ ಚಿತ್ರ ಮೋಹನ್ದಾಸ್ ಸರ್ನ ನೇತೃತ್ವಡು ಬಾರಿ ಒಮ್ಮಸಡು ಮಾತ ಜವಣಿಯರನ್ನು ಒಟ್ಟು ಸೇರಿಸ ಒಂದು ಈ ಸರ್ತಿ ಆವಡೆ ಒಂಜಿ ಪನ್ಪುನ ಚಲುಟುಳ್ಳೇರು ನೆಕ್ಕಲಂಚೆನೆ ಮಾತಾ ಸಂಘದ ಸದಸ್ಯರು ಈಗ ಬೋಡಾಪನ ಚಿತ್ರನ ಸಾಕಾರನು ಸಂಘದ ಸದಸ್ಯರೇ ದಯಪಂಡ ಊರುಡು ಎಂಗಲು ಒವ್ವೇ ರೀತಿದ ಒಂಜಿ ಸಹಾಯದಾನ ಕೇಂದ್ರ ಕಮ್ಮಿ ದಯಪಂಡ ಕೊರ್ನೇಂಗೆ ತೊಂದ ಅಂಚ ಅದು ಪುನಗ ಇನಿಕಲ ನಂಗೆ ಈ ಕಟ್ಟಡ ಬರ್ಪಿನ ವರ್ಷಗೂ ಇಂದು ನಮ್ಮ ಸಮಾಜಗೂ ಅರ್ಪಣೆ ಓಡ್ ಬಂದ್ಪನ ಉದ್ದೇಶ ಇದಕ್ಕೆ ಮಾತಿರಲ್ಲ ಸಾಕಾರ ಬೋಡೊಂದು ಕೇನೊಂದು ನಮ್ಮ ಸಂಘ ಯಕ್ಷಗಾನ ಸಂಘ ಒಳ್ಳೆಯದು ಹೆಮ್ಮರವಾದ ಎನಿತಾತ ದಿನೊಟ್ಟು 54ನೇ ವರ್ಷದ ಕಾರ್ಯಕ್ರಮ ನಮ್ಮ ಆಚರಣೆ ಮಲ್ತೊಂದಿಲ್ಲ ನಂಗೆ ಭಾರಿ ಹೆಮ್ಮೆದೆ ವಿಷಯ ದಯಪಂಡ ಅವು ಎತ್ತೋ ಹಿರಿಯರ ನಕಲು ಈ ಸಂಸ್ಥೆಗೆ ಬಿಡಾದು ದುಡಿದು ಏನೇ ಅಕ್ಕಲ್ನ ನಮ್ಮ ಈ ಬುಡ್ದು ದೇವರನ್ನ ಪಾದವು ಸೇರಿದರೆ ಅಕ್ಲೆಗಳ ಹಿರಿಯ ಅಕ್ಕಲಿಗೆ ಒಂದು ನಮಿಸೊಂದು ಇನಿ ಈ ಸಭೆಯಲ್ಲಿ ಸೇರಿನ ಮಾತ್ರೆಗಳ ಕೊಡೋರ ಧನ್ಯವಾದನು ಸ್ವಾಗತನು ಕೊರೊಂದು ಎನ್ನ ರೆಡ್ಡು ಪಾತ್ರೆ ಹೊಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಬತ್ತಿಂಚಿ ಮಾತ ಬಿನ್ನೆರೆನು ಬಕ ಎದುರು ಪುನಃ ನಮ್ಮ ಗೌರವಾನ್ವಿತ ಸಭಾಸದರನ್ನು ಎದುಕೊಂಡು 54 ವರ್ಷಡು ಎಂಚ ಸಂಘ ಬುಳೆದು ಬತ್ತನು ಪನ್ಪಿನತ ಬಗೆಡು ತೆರಿಪಾಯರು ಕರಿ 4 ವರ್ಷದಂಬು ಸುವರ್ಣ ಮಹೋತ್ಸವದ ಸಂಭ್ರಮನ ಆಚರಿಸಾದ ದುಂಬಾರಿ ಒಂದು ಪ್ರಸಂಗ ನಡುಟು ಒಂಜಿ ಕಾಲಘಟ್ಟೋಡು 45ನೇ ವರ್ಷದ ಸಂದರ್ಭಡು ಶ್ರೀನಿವಾಸ ಕಲ್ಯಾಣ ಕಲ್ಯಾಣೋತ್ಸವ ಪನ್ಪುನಂಚಿನ ಬಾರಿ ಮಲ್ಲ ಭಕ್ತಿ ವೈಭವದ ಕಾರ್ಯಕ್ರಮ ಮಂತದು ಐಟು ಒರಿನಂಚಿನ ಕಾಸಡು ಒಂಜಿ ಪೊರ್ಲುದ ನನೊಂಜಿ ಕಟ್ಟಡನು ಕಟ್ಟೊಂದುಲ್ಲ ಒಂಜಿ ಅಂತ ಸಾತನು ಸಾಂಸ್ಕೃತಿಕವಾದ ಅವೇ ರೀತಿಯ ಕಲಾ ಕಾರ್ಯಕ್ರಮಗಳು ಇತ್ತನಲ್ಲ ಐಕ್ ಪ್ರೋತ್ಸಾಹ ಕೊರಪಿನ ನಿಟ್ಟಡು ಈ ಒಂಜಿ ಕಟ್ಟಡ ಬೆಳೆದು ಬೈದಂಡು ನೆಕ್ ಮಾತ ಊರ್ದಕ್ಕಲ್ಲ ಮಾತಾರ್ನಲ್ಲ ಒಂಜಿ ಸಹಕಾರ ಇತ್ತಿನ ನಡೆದಾತ್ರ ಸಂಘ ಈತ ಒಂಜಿ ಬೆಳೆಯರೆ ಸಾಧ್ಯ ಅಂಡು ನಮ್ಮ ಹಿರಿಯ ಚೇತನಲು ಹಿರಿಯರು ಪಾಡಿನಂಚಿನ ಒಂಜಿ ಬಿತ್ತು ಇನಿ ಕೀರ್ತಿಶೇಷ ಮೈಂದ ಪೂಜಾರಿಲೇನ ಕೊಡುಗೆದ ಸ್ಥಳದಾನೋಡು ಒಂಜಿ ಪೊರ್ಲುದ ತಾರಾಸಿದ ಕಟ್ಟದವಾದು ನಮ್ಮ ಎದುರು ತರೆದೆರ್ತದು ಉಂತುದುಂಡು ಮೂಜಿ 4 ಹಂತಡು ಮುಳಿತ ಇಲ್ಲು ಓಡುದ ಇಲ್ಲಾಡ್ದು ಬೊಕ್ಕಂತ ವ್ಯವಸ್ಥೆ ಹಿಡ್ದು ಬೊಕ್ಕ ಟೆರೆಸ್ ಪನ್ಪಿನ ರೀತಿಯಲ್ಲಿ ಬೆಳೆದುಂಡು ಇದೊಟ್ಟಿಗೆ ಇತ್ತೊಂಜಿ ನಾನೊಂಜಿ ಸಭಾಭವನಲ್ಲ ನಮ್ಮೊಟ್ಟಿಗೆ ಸೇರೊಂದುಂಡು ಪೂರ ಸಂಘದ ಬುಳೆಚಲ್ಗೆ ಸಾಕ್ಷಿ ಪಂಡೊಂದು ಇತ್ತೆ 54ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ತುಡರು ಬೆಳಗಾವಿನೊಟ್ಟಿಗೆ ಚಾಲನೆ ಕೊರಡು ಪಂಡದು ನಮ್ಮ ಕಿನ್ಯ ಬೆಳರಂಗ್ಯದ ಭಂಡಾರ ಮನೆದ ಶ್ರೀ ಮಲರಾಯ ದೈವದ ಪಾತ್ರೆಲು ಹಿರಿಯರು ಶ್ರೀಯುತ ಮೈಂದ ಪೂಜಾರಲು ಅಂಚನೆ ಅಧ್ಯಕ್ಷರು ಬಕ ಮಾತಾ ಅತಿಥಿ ಗಣ್ಯರನ್ನ ಕೈ ಜೋಡಾವಡು ಪಣದಕ್ಕೇನೊಂದು ತುಡರು ಬೆಳಗಾದ 54ನೇ ವಾರ್ಷಿಕೋತ್ಸವದ ಸಭೆಲೆಸಿಗೆ ಚಾಲನೆ ಕೊರಡು ಪಣದಕ್ಕೇನೊಂದು
ಸಭೆಲೇಸನ ಪ್ರಾರ್ಥನೆ ಇರೋದು ಬೊಕ್ಕ ದೈವ ದೇವರನ್ನ ಎದುರು ತುಡರು ಬೆಳಗಾದ ಸುರುಮನ್ಪುಣವು ನಮ್ಮ ಪದ್ಧತಿ ಅಂಚಿತ್ತಿನ ತುಡರು ಬೆಳಗಾದ ನಂಗೆ ಆಶೀರ್ವಚನದ ಒಂಜಿ ಸಂದೇಶನ ಕೊಡ್ತಾರೆ ಶ್ರೀ ತಮ್ಮ ಮೈಂದ ಪೂಜಾರ್ಲು ಕಿನ್ಯ ಬೆಳರಂಗೆ ಭಂಡಾರದ ಇಲ್ಲದ ಶ್ರೀ ಮಲರಾಯ ದೈವದ ಪಾತ್ರೆಲು ಅರ್ನ ಪಾತ್ರೆ ಕಡಿಮೆ ಅರ್ನ ಸಹಕಾರ ಮಾತ್ರ ನನಗೆ ಎಪ್ಪಲ ಉಂಡು ಮುರಣಿ ಸಂಘದ ಬೊಳ್ಳಿ ಬಿಂಬದ ಪ್ರತಿಷ್ಠಾ ಕಾರ್ಯಕ್ರಮದ ಶ್ರೀ ದುರ್ಗಾ ನಮಸ್ಕಾರ ಪೂಜೆಲ ಮೊನ್ನೆ ಅಂಗಾರ ಬೈ ನಡತಿನ ಬಗ ಇಡೀ ಕಾರ್ಯಕ್ರಮ ನಮ್ಮೊಟ್ಟಿಗೆ ಇತ್ತದು ಆ ಒಂಜಿ ಕಾರ್ಯಕ್ರಮವನ್ನು ಪೊರ್ಲು ಮಂತ ಕೊಡ್ತಿನಾರು ಶ್ರೀ ತಮ್ಮ ಮೈಂದ ಪೂಜಾರ್ಲು ಅರೆಗೆ ಸೊಲ್ಮೆ ಸಂದ ಒಂಜಿ ಸಂಘ ಸಂಸ್ಥೆ ಬೊಳೆಚ್ಚಿಲ್ಗಾನಗ ಐಟ್ ಒಂಜಿ ವರ್ಷದ ಸಾಧನೆಲು ಉಪ್ಪುಡು ಇತಿಹಾಸಲು ಉಪ್ಪುಡು ಎಂಚಿನ ಪೂರ ಬೇಲೆ ಮಂತದ ಪನ್ಪುನವು ಪೂರ ಉಪ್ಪುಡು ಅಂಚಿತ್ತಿನ ಆ ಒಂಜಿ ವರ್ಷದ ಒಂಜಿ ವರದಿನ ನಮ್ಮ ಎದುರು ದುಂಬುದಿಯರೆ ಉಳ್ಳೇರು ಸಂಘ ಯುವಕ ಮಂಡಲದ ಕಾರ್ಯದರ್ಶಿ ಹಂಸರಾಜ್. ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಮನಸಾರೆ ಸ್ಮರಿಸುತ್ತಾ ಗೌರವಾನ್ವಿತ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ನೆರೆದಿರುವ ಊರ ಪರ ಊರ ಬಂಧುಗಳೇ, ಶ್ರದ್ಧೆಯ ಮಾತೆಯರೇ, ಮಂಗಳೂರು ತಾಲೂಕು ಕಿನ್ಯ ಗ್ರಾಮದ ನಮ್ಮಿ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ 54ನೇ ವಾರ್ಷಿಕೋತ್ಸವದ ಕಿರುವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. 1969-70ನೇ ಸುಮಾರಿಗೆ ಕಿನ್ಯ ಮೀನಾದಿ ಶಾಲೆಗೆ ವರ್ಗಾವಣೆಗೊಂಡು ಬಂದಂತಹ ಸಂಪಾಜೆ ಶ್ರೀ ಕೆ ವೆಂಕಪ್ಪಗೌಡ ಮಾಸ್ತರ್ ಹಾಗೂ ವೆಂಕಪ್ಪ ಮಾಸ್ತರ್ ಅಸೈಗೋಲಿ ಇವರುಗಳ ಪ್ರೇರಣೆ ಹಾಗೂ ಪ್ರೋತ್ಸಾಹದಿಂದ ಊರ ಹಿರಿಯ ಕಿರಿಯರನ್ನು ಸೇರಿಸಿಕೊಂಡು ಯಕ್ಷಗಾನ ತಾಳಮದ್ದಲೆ ಕೂಟದಿಂದ ಪ್ರಾರಂಭವಾಯಿತು. ಪ್ರಾರಂಭದಿಂದಲೇ ಈ ಸಂಸ್ಥೆಗೆ ಸ್ಥಳದಾನ ಹಾಗೂ ಪ್ರಾರಂಭಿಕ ಕಟ್ಟಡ ನಿರ್ಮಾಣವಾಗಲು ಅವಿರತ ದುಡಿದವರಲ್ಲಿ ಕಿನ್ಯ ಮಿತ್ತಾಡ ದಿವಂಗತ ಮೈಂದ ಪೂಜಾರಿ ಹಾಗೂ ಇವರೊಂದಿಗೆ ಊರ ಹಿರಿಯ ಕಿರಿಯ ಹಾಗೂ ಯುವಕರು ಜೊತೆಗೂಡಿಕೊಂಡು ಯಕ್ಷಗಾನ ತಾಳಮದ್ದಲೆ ಕೂಟದಿಂದ ಯಕ್ಷಗಾನ ಪ್ರದರ್ಶನದವರೆಗೆ ಸಂಘವು ಮುನ್ನಡೆಯುತ್ತಾ ಬಂದಿದೆ. 1982ರಲ್ಲಿ ಯಕ್ಷಗಾನ ಸಂಘವನ್ನು ಕೇಂದ್ರವಾಗಿಟ್ಟುಕೊಂಡು ಯುವಶಕ್ತಿ ಎಂಬ ಹೆಸರಿನ ಸ್ಥಳೀಯ ಯುವಕರ ಸಂಘಟನೆಯೊಂದು ಕ್ರೀಡಾ ಚಟುವಟಿಕೆಯನ್ನು ಆರಂಭಿಸಿದಾಗ ಯಕ್ಷಗಾನ ಸಂಘವು ವಿಸ್ತಾರವಾಯಿತು. ಊರ ಪ್ರಧಾನ ದೇವರು ತಲಪಾಡಿ ದುರ್ಗಾಪರಮೇಶ್ವರಿ ದೇವಿಯ ಕೃಪಾ ಕಟಾಕ್ಷವನ್ನು ಆಶಿಸಿ ತಮ್ಮ ಸಂಘಟನೆಗೆ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಎಂಬ ಹೆಸರಿನೊಂದಿಗೆ ನೋಂದಾವಣೆ ಮಾಡಲಾಯಿತು. ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲವು ತನ್ನ ಕಾರ್ಯಕ್ಷೇತ್ರವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳುವ ಯೋಜನೆ ರೂಪಿಸಿ ಹೆಚ್ಚಿನ ಅವಕಾಶಕ್ಕಾಗಿ ಸ್ವಂತ ವಿಸ್ತೃತ ಸ್ಥಳ ಖರೀದಿಸಿ ಸಾರ್ವಜನಿಕ ಬಳಕೆಗಾಗಿ ಯಕ್ಷ ಸಭಾಭವನ ಎಂಬ ಸುಸಜ್ಜಿತ 2 ಅಂತಸ್ತಿನ ಕಟ್ಟಡ ನಿರ್ಮಾಣ ತೊಡಗಿಸಿಕೊಂಡಿದೆ. ಇದರ ಅಂಗವಾಗಿ 2013ರಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಡಿಸಿಕೊಂಡು ಅದರಲ್ಲಿ ಸಂಗ್ರಹವಾದ ಹಣ ಹಾಗೂ ಊರ ಪರವೂರ ದಾನಿಗಳ ಸಹಕಾರದಿಂದ 1ನೇ ಅಂತಸ್ತಿನ ಸಭಾಭವನ ನಿರ್ಮಾಣಗೊಂಡು ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಾಗಿದೆ. 2ನೇ ಅಂತಸ್ತಿನ ಕಾಮಗಾರಿ ಪೂರ್ಣಗೊಳ್ಳಲು ತಮ್ಮೆಲ್ಲರ ಸಹಾಯ ಸಹಕಾರವನ್ನು ಬಯಸುತ್ತೇವೆ. ನಮ್ಮ ಮಂದಿರದಲ್ಲಿ ಪ್ರತಿ ಆದಿತ್ಯವಾರ ಭಜನಾ ಕಾರ್ಯಕ್ರಮ, ನವರಾತ್ರಿ ಸಮಯದಲ್ಲಿ 1 ದಿನ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಭಜನಾ ಸಂಕೀರ್ತನೆಯೊಂದಿಗೆ ಶಾರದಾ ಪೂಜೆಯನ್ನು ಆಚರಿಸುತ್ತೇವೆ ಹಾಗೂ ಉಚಿತ ಯಕ್ಷಗಾನ ನಾಟ್ಯ ತರಬೇತಿಯನ್ನು ನೀಡುತ್ತಿದ್ದೇವೆ. ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಮಧ್ಯಾಹ್ನ ಯಕ್ಷಗಾನ ತಾಳಮದ್ದಲೆ ಕೂಟವನ್ನು ನಡೆಸುತ್ತಾ ಬಂದಿದ್ದೇವೆ. ಪ್ರತಿ ವರ್ಷ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ದೇವಿಪುರ ತಲಪಾಡಿ ಇದರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸಂಘದ ಸದಸ್ಯರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಕಾಲಮಿತಿ ಯಕ್ಷಗಾನ ಬಯಲಾಟವನ್ನು ಏರ್ಪಡಿಸುತ್ತೇವೆ. ನಮ್ಮ ಮಾತೃಮಂಡಲಿ ವತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ನಮ್ಮಿ ಮಂದಿರದ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಹಾಗೂ ಮಾತೃಮಂಡಲಿ ವತಿಯಿಂದ ಮಕ್ಕಳಿಗೆ ಭರತನಾಟ್ಯ ತರಬೇತಿಯನ್ನು ನೀಡುತ್ತಿದ್ದೇವೆ. ನಮ್ಮ ಯುವಕರು ಹಲವಾರು ಕ್ರಿಕೆಟ್ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಕೆಲವು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ದಿನಾಂಕ 22/1/2024 ಸೋಮವಾರ ಅಯೋಧ್ಯೆ ಶ್ರೀ ರಾಮದೇವರ ಪ್ರಾಣ ಪ್ರತಿಷ್ಠೆಯನ್ನು ನಮ್ಮಿ ಮಂದಿರದಲ್ಲಿ ರಾತ್ರಿ ಭಜನಾ ಸಂಕೀರ್ತನೆ ಹಾಗೂ ಅನ್ನದಾನ ಸೇವೆಯನ್ನು ನಡೆಸಿರುತ್ತೇವೆ. ದಿನಾಂಕ ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿರುತ್ತೇವೆ. ದಿನಾಂಕ 30/1/2024 ಮಂಗಳವಾರ ನಮ್ಮ ಮಂದಿರ ಪ್ರತಿಷ್ಠಾ ದಿನದ ಪ್ರಯುಕ್ತ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡಿರುತ್ತೇವೆ. ನಮ್ಮ ಸಂಘದ ವತಿಯಿಂದ 4 ಜನ ಸದಸ್ಯರಿಗೆ ಸುಮಾರು 30,000 ರೂಪಾಯಿ ವೈದ್ಯಕೀಯ ಚಿಕಿತ್ಸೆಗಾಗಿ ನೀಡಿರುತ್ತೇವೆ. ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ದುಡಿದು ಸಂಸ್ಥೆಗೆ ಬೆನ್ನೆಲುವಾಗಿ ನಿಂತು ಸರ್ವ ರೀತಿಯಿಂದ ಸಹಕರಿಸಿದ ಮಹನೀಯರಿಗೆ, ಊರ ಪರವೂರ ದಾನಿಗಳಿಗೆ ತುಂಬು ಹೃದಯದ ಕೃತಜ್ಞತೆಯೊಂದಿಗೆ ಹಾಗೂ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಬಯಸಿ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರಲ್ಲಿ ಪ್ರಾರ್ಥಿಸುತ್ತಾ ಈ ವಾರ್ಷಿಕ ವರದಿಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ
ಈ ಪರಿಸರದ ಸ್ಥಳೀಯ ಸಂಘ ಸಂಸ್ಥೆಗಳು ಹಲವಾರು ಮಂದಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ಕಳುಹಿಸಿದ್ದಾರೆ. ನಮ್ಮ ಹತ್ತಿರದ ಶ್ರೀ ಅವಿನಾಶಿ ಮಹಾದೇವ ಭಜನಾ ಮಂದಿರ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಕಳುಹಿಸಿದಂತಹ ಶುಭ ಸಂದೇಶದ ಸಾರಾಂಶ ಹೀಗಿದೆ. ಕಿಣ್ಯ ಮತ್ತು ತಲಪಾಡಿ ಗ್ರಾಮದಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಸದಾ ಕಾರ್ಯ ಚಟುವಟಿಕೆಗಳಿಂದ ಕೂಡಿ ಯಕ್ಷಗಾನ ತರಬೇತಿ, ವಾರದ ಭಜನೆ, ನವರಾತ್ರಿ ವಿಶೇಷ ಭಜನೆ ಇತ್ಯಾದಿ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿರುವ ತಾವು 54ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವುದು ಸಂತಸ ವಿಷಯ. ಆಮಂತ್ರಣ ಪತ್ರಿಕೆ ತಲುಪಿರುತ್ತದೆ. ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಹಾಗೂ ತಮ್ಮೆಲ್ಲ ಯೋಜನೆಗಳು ಸಾಂಗವಾಗಿ ನೆರವೇರಲಿ ಮತ್ತು ಯಶಸ್ಸನ್ನು ಕಾಣಲಿ. ತಾಯಿ ದುರ್ಗಾ ಪರಮೇಶ್ವರಿ ಮಾತೆ ಮತ್ತು ನಮ್ಮ ಆರಾಧ್ಯ ದೇವರು ಮಹಾದೇವನ ಕೃಪಾಶೀರ್ವಾದ ನಮ್ಮ ಸದಾ ತಮ್ಮ ಮೇಲಿರಲಿ ಎಂಬ ಶುಭ ಹಾರೈಕೆ ನಮ್ಮದು. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲರ ಶುಭ ಸಂದೇಶದ ಸಾರಾಂಶವಿದು. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆಗಲೇ ಪ್ರಾಸ್ತಾವಿಕದಲ್ಲಿ ಹೇಳಿದ ಹಾಗೆ ಒಂದು ಯಕ್ಷಗಾನ ಯುವಕ ಮಂಡಲ ಆರಂಭದಲ್ಲಿ ಯಕ್ಷಗಾನ ಸಂಘವಾಗಿ 1982ರಲ್ಲಿ ಯುವಶಕ್ತಿ ಎನ್ನುವಂತಹ ಯುವಕ ಮಂಡಲವು ಜತೆಯಾಗಿ ನಂತರದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘದಿಂದ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲವಾಗಿ ಮುಂದುವರಿದು ಸತತವಾಗಿ ಎಲ್ಲರ ಸಹಕಾರದಿಂದ 50 ವರ್ಷದ ಸುವರ್ಣ ಸಂಭ್ರಮವನ್ನು ಬಹು ವಿಜೃಂಭಣೆಯಿಂದ ಆಚರಿಸಿ ಇದೀಗ 54ನೇ ವರ್ಷದ ಈ ಒಂದು ಸಮಾರಂಭ ಸಂಘದ ಹಿರಿಯ ಸದಸ್ಯರು ಮತ್ತು ಸಂಘಕ್ಕೆ ಸಹಕಾರ ನೀಡುವವರನ್ನು ಗೌರವಿಸುವುದು ಇಲ್ಲಿಯ ಸಂಪ್ರದಾಯ. ಇದೀಗ ಇಬ್ಬರು ಸಾಧಕರನ್ನು ಹಿರಿಯರನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಮೊದಲನೆಯದಾಗಿ ವಿದ್ವಾನ್ ಪ್ರಮೋದ್ ಉಳ್ಳಾಲ್, ಎರಡನೆಯದಾಗಿ ನಮ್ಮ ಹಿರಿಯ ಸದಸ್ಯರು ಶ್ರೀಯುತ ಭಾಸ್ಕರ್ ಮಿತ್ತಳ. ಇಬ್ಬರು ಹಿರಿಯರನ್ನು ಸಾಧಕರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಹಿರಿಯ ಸದಸ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಮತ್ತು ನಮ್ಮ ಸಂಘದ ಅತ್ಯಂತ ಹಿರಿಯ ಸದಸ್ಯ ಶ್ರೀಯುತ ಭಾಸ್ಕರ ಮಿತ್ತಳ ದಂಪತಿ ಸಹಿತವಾಗಿ ಬನ್ನಿ. ಶ್ರೀಯುತ ಭಾಸ್ಕರ್ ಮಿತ್ತಳರವರು, ನಿಮ್ಮ ಸಂಘಕ್ಕೆ ನಿಮ್ಮ ಕೊಡುಗೆಯ ಹಿಂದೆ ನಿಮ್ಮ ಧರ್ಮಪತ್ನಿಯವರ ಸಹಕಾರ ಯಾವತ್ತೂ ಇದೆ. ಅವರು ಜೊತೆಯಲ್ಲಿರಲಿ. ವಿದ್ವಾನ್ ಪ್ರಮೋದ್ ಉಳ್ಳಾಳ್ರವರು ಸಮ್ಮಾನ ಗೌರವದ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ, ಒಬ್ಬರು ಈ ಸಲದ ರಾಜ್ಯೋತ್ಸವ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಸಾಧನೆಯನ್ನು ಮಾಡಿದವರು. ಅವರ ಸಾಧನೆಗಳು ತುಂಬ ಇವೆ. ಅದನ್ನೆಲ್ಲ ಈಗ ಚುಟುಕಲ್ಲಿ ಅವರ ಸಮ್ಮಾನ ಪತ್ರದ ಮೂಲಕವಾಗಿ ವಾಚಿಸಲಿಕ್ಕಿದ್ದಾರೆ. ಮೊದಲಿಗೆ ಪ್ರಮೋದ್ ಉಳ್ಳಾಳ್ರವರ ಸಮ್ಮಾನ ಪತ್ರವನ್ನು ಶ್ರೀಮತಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ 2021-22ರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ 52ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ಭರತನಾಟ್ಯ ಪರಂಪರೆಯಲ್ಲಿ ಅತ್ಯಂತ ಉನ್ನತ ಸ್ಥಾನ, ಗುರು ಪರಂಪರೆಯ ಮೇರು ವ್ಯಕ್ತಿತ್ವ, ಶಾಂತಲಾ ಪ್ರಶಸ್ತಿ ಪುರಸ್ಕೃತ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಇವರ ಶಿಷ್ಯರಾಗಿ ಅವರ ಮಗಳು ವಿದುಷಿ ರಾಜಶ್ರೀ, ನಂತರ ವಿದುಷಿ ಶಾರದಾ ಮಣಿಶೇಖರ್ ಹಾಗೂ ವಿದ್ವಾನ್ ಪ್ರವೀಣ್ ಬೆಂಗಳೂರು ಇವರೆಲ್ಲರ ಶಿಷ್ಯರಾಗಿ ಭರತನಾಟ್ಯ ಕ್ಷೇತ್ರದಲ್ಲಿ ತಾವು ನೀಡಿದ ಸೇವೆ ಅನನ್ಯ. ಉಳ್ಳಾಲ ನೃತ್ಯ ಸೌರಭ ನಾಟ್ಯಾಲಯ ಸಂಸ್ಥೆಯ ಮೂಲಕ ಸಾವಿರಾರು ಮಂದಿಗೆ ಭರತನಾಟ್ಯ ತರಬೇತಿ ನೀಡಿ ಮುನ್ನಡೆಸಿದ ತಮಗೆ ರಾಜ್ಯ ಮಟ್ಟದ ಭರತನಾಟ್ಯ ಸ್ಪರ್ಧೆಯಲ್ಲಿ 3 ಬಾರಿ ಪ್ರಥಮ ಸ್ಥಾನ, ಕರ್ನಾಟಕ ಸರ್ಕಾರ ನಡೆಸಿದ ರಾಜ್ಯ ಮಟ್ಟದ ಯುವ ಪ್ರತಿಭೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಹೆಗ್ಗಳಿಕೆ ತಮ್ಮದು. ಅಬ್ಬಕ್ಕ ಯುವ ಕಲಾ ಪ್ರಶಸ್ತಿ, ನಾಟ್ಯ ನಿರಂಜನ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿದ ತಮಗೆ ಈ ಸಲದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಬ್ರಹ್ಮಶ್ರೀ ನಾರಾಯಣ ಗುರು ನೃತ್ಯ ರೂಪಕ ಸೇರಿದಂತೆ ಹಲವಾರು ರೂಪಕಗಳಿಗೆ ನೃತ್ಯ ಸಂಯೋಜನೆ ಮಾಡಿ
ಮಾಡಿ ಜನಮನ ಗೆದ್ದ ತಾವು ನಮ್ಮ ಯಕ್ಷಗಾನ ಸಂಘದಲ್ಲಿಯೂ ಕಳೆದ ಹಲವಾರು ವರ್ಷಗಳಿಂದ ಭರತನಾಟ್ಯ ತರಬೇತಿ ನೀಡಿ ಹಲವು ಮಕ್ಕಳ ಪ್ರತಿಭೆಯನ್ನು ಅರಳಿಸಿದವರು. ಈ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ತಮ್ಮ ಕಲಾ ಜೀವನ ಮತ್ತಷ್ಟು ಬೆಳಗಲಿ. ರಾಜ್ಯೋತ್ಸವ ಸೇರಿದಂತೆ ಮತ್ತಷ್ಟು ಪ್ರಶಸ್ತಿಗಳು ಅರಸಿ ಬರಲಿ. ತಮ್ಮ ಮುಂದಿನ ಬದುಕು ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ಅನುಗ್ರಹದಿಂದ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಹಾರೈಸಿ ತಮಗಿದು ನಮ್ಮ ಸನ್ಮಾನ ಗೌರವ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ, ರಿಜಿಸ್ಟರ್ಡ್, ದುರ್ಗಾಪುರ ಕಿನ್ಯ. ಸ್ಥಳ ದುರ್ಗಾಪುರ ಕಿನ್ಯ. ದಿನಾಂಕ 3/2/2024. ವಿದ್ವಾನ್ ಪ್ರಮೋದ್ ಉಳ್ಳಾಲ್ ರವರ ಸಮ್ಮಾನ ಪತ್ರವನ್ನು ವಾಚಿಸಿದ್ದಾರೆ. ನಮ್ಮ ಸಂಘದ ಅಧ್ಯಕ್ಷರ ಧರ್ಮಪತ್ನಿಯವರು ಶ್ರೀಮತಿ ವಿನಿತಾ ಮೋಹನ್ ದಾಸ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ನಮ್ಮ ಸಂಘದ ಅತ್ಯಂತ ಹಿರಿಯ ಸದಸ್ಯ ಶ್ರೀಯುತ ಭಾಸ್ಕರ್ ಮಿತ್ತಳ ಇವರ ಸಮ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಶ್ರೀಮತಿ ಮಧು ಕಿಶನ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರಿಜಿಸ್ಟರ್ಡ್, ದುರ್ಗಾಪುರ ಕಿನ್ಯ. 2021-22 ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ 52ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಹಿರಿಯ ಸದಸ್ಯ ಭಾಸ್ಕರ್ ಮಿತ್ತಡ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ಕಿನ್ಯ ಮಿತ್ತಡ ಮನೆತನದ ಕೀರ್ತಿಶೇಷ ಮಾಂಕು ಪೂಜಾರಿ ಮತ್ತು ಶ್ರೀಮತಿ ಚಂದ್ರಾವತಿ ದಂಪತಿಗಳ 6 ಮಂದಿ ಮಕ್ಕಳಲ್ಲಿ 2ನೆಯವರಾಗಿ, ಗಂಡು ಮಕ್ಕಳಲ್ಲಿ ಹಿರಿಯವರಾಗಿ ಜನಿಸಿದ ತಾವು ಎಳವೆಯಿಂದಲೇ ಮನೆಯ ಹೊಣೆಗಾರಿಕೆ ವಹಿಸಿಕೊಂಡಿರಿ. 5ನೆಯ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿ ನಂತರ ಮನೆ ನಿರ್ವಹಣೆಗಾಗಿ ಕೃಷಿ ಇತ್ಯಾದಿ ಕೆಲಸವನ್ನು ನಿರ್ವಹಿಸಿ ತಂದೆ ತಾಯಿಯ ಜೊತೆ ಮನೆ ಹೊರೆಯನ್ನು ವಹಿಸಿಕೊಂಡು ಹಿರಿಯ ಗಂಡು ಮಗನ ಕರ್ತವ್ಯವನ್ನು ಸಮರ್ಥವಾಗಿ ನಿಭಾಯಿಸಿದಿರಿ. ನಮ್ಮ ಯಕ್ಷಗಾನ ಸಂಘದ ಸದಸ್ಯರಾಗಿ ಯಕ್ಷಗಾನ ಅಭ್ಯಾಸ ಮಾಡಿ ಸಂಘದ ಯಕ್ಷಗಾನ ಕಾರ್ಯಕ್ರಮದಲ್ಲಿ ವೇಷ ಹಾಕಿದ ಅನುಭವವು ತಮಗಿದೆ. ಯಕ್ಷಗಾನ ಸಂಘದ ಹಿರಿಯ ಸದಸ್ಯರಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಧ್ಯಕ್ಷರಾಗಿ ನೂತನ ಕಟ್ಟಡ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿ ಸಂಘಕ್ಕೆ ತಾವು ಸಲ್ಲಿಸಿದ ಸೇವೆ ಅನನ್ಯ. ಲಕ್ಷ್ಮಿಯವರನ್ನು ವಿವಾಹವಾಗಿ 2 ಗಂಡು 2 ಹೆಣ್ಣು ಮಕ್ಕಳ ತಂದೆಯಾಗಿ ತಮ್ಮದು ಆದರ್ಶ ದಾಂಪತ್ಯ. ತಾವು ನಮ್ಮ ಸಂಘಕ್ಕೆ ಸಲ್ಲಿಸಿದ ಅನುಪಮ ಸೇವೆಗಾಗಿ ತಮ್ಮನ್ನು ಸದಾ ಅಭಿನಂದಿಸುತ್ತಾ ತಮ್ಮ ಮುಂದಿನ ಬದುಕು ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ಅನುಗ್ರಹದಿಂದ ಸನ್ಮಂಗಲವಾಗಲಿ ಎಂದು ಹಾರೈಸಿ ತಮಗಿದು ನಮ್ಮ ಸನ್ಮಾನ ಗೌರವ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ, ರಿಜಿಸ್ಟರ್, ದುರ್ಗಾಪುರ ಕಿನ್ಯ. ಸ್ಥಳ ದುರ್ಗಾಪುರ ಕಿನ್ಯ. ವಂದನೆಗಳು ಶ್ರೀಮತಿ ಮಧು ಕಿಶನ್ ಅವರಿಗೆ. ಇದೀಗ ಸಭಾ ಅಧ್ಯಕ್ಷರು ಎಲ್ಲ ಅತಿಥಿ ಗಣ್ಯರು ಸೇರಿ ನಮ್ಮ ಸಾಧಕ ಗಣ್ಯರಾಗಿ ನಮ್ಮೊಂದಿಗಿರುವಂತಹ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಹಾಗೆ ನಮ್ಮ ಅತ್ಯಂತ ಹಿರಿಯ ಸದಸ್ಯರು ಶ್ರೀಯುತ ಭಾಸ್ಕರ್ ಮಿತ್ತಳ ಇವರಿಗೆ ಸಮ್ಮಾನ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿ. ಮೊದಲಿಗೆ ಶಾಲು, ಹಾರ, ಪೇಟ, ಫಲವಸ್ತು, ಸ್ಮರಣಿಕೆ ಮತ್ತು ಕೊನೆಗೆ ಸಮ್ಮಾನ ಪತ್ರವನ್ನು ನೀಡಿ ಇಬ್ಬರನ್ನು ಕೂಡ ಸಮ್ಮಾನ ಗೌರವದೊಂದಿಗೆ ಎಲ್ಲರ ಪರವಾಗಿ ಅಭಿನಂದಿಸಬೇಕಾಗಿ ವಿನಂತಿ. ಜೋಕುಲಿಗೆ ಭರತನಾಟ್ಯ ತರಬೇತಿ ಕೊರ್ದು ಅಂಚಿನ ಇನ್ನು ಮುನ್ನಡೆಸಿನಂಚಿನ ಅವೇ ರೀತಿ ರಾಜ್ಯ ಮಟ್ಟದ ಭರತನಾಟ್ಯ ಸ್ಪರ್ಧೆಡು ಮೂಜಿ ಬಾರಿ ಪ್ರಥಮ ಸ್ಥಾನ ಪಡೆಯಿನಂಚಿನ ಪ್ರಮೋದ್ ಉಳ್ಳಾಲ್ ಮೇರೆಗೆ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಈ ಪೊರ್ಲದ ವೇದಿಕೆಡೆ ಮಾನಾದಿಗೆ ಮಲ್ಪುನಂಚಿನ ಶುಭ ಸಂದರ್ಭ. ಹಬ್ಬಕ್ಕ ಯುವ ಜಿಲ್ಲಾ ಪ್ರಶಸ್ತಿ, ಕಲಾ ಪ್ರಶಸ್ತಿ, ನಾಟ್ಯ ನಿರಂಜನ ಪ್ರಶಸ್ತಿ ಅವೇತೋ ಪ್ರಶಸ್ತಿಗಳನ್ನು ಮುಡಿಗೇರಿಸಬಹುದು. ರಾಜ್ಯೋತ್ಸವ ಪ್ರಶಸ್ತಿ ಲಭಿಸೈನಂಚಿನ ಮೇರೆಗೆ ನಮ್ಮ ಕೂಟಡು ಕೊರ್ಪುನ ಕುಡಂಜಿ ಸನ್ಮಾನ ಬ್ರಹ್ಮಶ್ರೀ ನಾರಾಯಣ ಗುರು ನೃತ್ಯ ರೂಪಕ ಸೇರಣಂಚನೆ ಅವೇತೋ ರೂಪ ನೃತ್ಯ ಕಲೆಗೆ ಪೊರ್ಲು ಕೊರ್ದು ಅವೇತೋ ವರ್ಷದ್ದು ಭರತನಾಟ್ಯ ತರಬೇತಿ ಕೊರೊಂದು ಅವತ್ತು ಪ್ರತಿಭೆಯನ್ನು ತಯಾರು ಮಲ್ತೊಂದು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ನಮ್ಮ ಕಲಾ ಜೀವನ ನನಾತಿ ಎಡ್ಡೆವಡು ಉಳ್ಳಾಲ್ ದಿನ ಧರ್ಮ ದೈವಲ್ನ ಎಡ್ಡೆಪ್ಪುದ ರಂಗಿಡ್ ನನಾತ್ ಪ್ರಶಸ್ತಿ ಪಡೆವಡು ಪನ್ಪುಣ
ಎಡ್ಡೆಪ್ಪುದೊಟ್ಟಿಗೆ 54ನೇ ವಾರ್ಷಿಕೋತ್ಸವಡು ಎಂಗಳು ಉಡಲದಿಂಜಿದು ಹರಿಣಾಭಿನಾಬಂದರೆ ಮಲ್ತೊಂದಿಲ್ಲ ಕುಡಂಜಿ ಹಿರಿಯ ಸದಸ್ಯರು ಭಾಸ್ಕರ್ ಮಿತ್ತಡ ಕಿನ್ಯ ಮಿತ್ತಡ ಮನೆತನದ ಕೀರ್ತಿಶೇಷ ಮಾಂಕ ಪೂಜಾರಿ ಬಕ್ಕ ಶ್ರೀಮತಿ ಚಂದ್ರವತಿ ದಂಪತಿಲ್ನ ಬಾರಿಮಲ್ಲ ಸಂಸಾರಡು ಗಂಡು ಜೋಕಲೆಡೆ ಹಿರಿಯರಾದಿ 7ನೇ ಕ್ಲಾಸ್ ಕಲ್ತಂಡಲ ಯಾನು ಕಲ್ತಿನ ಮಲ್ಲೆತ್ತಿ ಏತ್ ಕಲ್ತದೆ ಲೆಕ್ಕತ್ತು ಯನವಂತರ ಸಾಧನೆದಾದ ಪನ್ಪುಣೇನು ತೋಜಾದು ಕೊರ್ನಾರು ಭಾಸ್ಕರ್ ಮಿತ್ತಡ ಸಂಘದ ಅಧ್ಯಕ್ಷರಾದಿ ಅವೇ ರೀತಿ ಕಟ್ಟಡ ಸಮಿತಿದ ಕಾರ್ಯ ಪ್ರವೃತ್ತರಾದಿ ಆ ಕಟ್ಟಡ ಇರಲ ಪುರ್ಲದ ಬೆನ್ನೆಲುಬಾದು ಮುಂತಿನಾರಿ ಅಂಚನೆ ರಡ್ಡು ಜೋಕಲಿಗೆ ಆನು ಬಕ್ಕ ರಡ್ಡು ಪುಣ್ ಜೋಕಲಿಗೆ ಸ್ವತಃ ತನ್ನ ಜೀವನ ಪರಂಪರೆಡಿ ಸಂಸಾರ ಜೀವನುಳ್ಳ ಪೊರ್ಲಾಯ್ನಾರಿ ನಮ್ಮ ಸಂಘ ಸಂಸ್ಥೆಡಿ ಇಡೀ ಜೀವನನೇ ತೇತದು ಪೊರ್ಲದ ಗಂಧದ ಕೊರಡಾದಿ ನಮ್ಮೊಟ್ಟಿಗೆ ಎತ್ತದು ಈ ಪೊರ್ಲ ಬೊಲಿಗೆದ 54ನೇ ವರ್ಷದ ಈ ಪೊರ್ಲದ ಸಂದರ್ಭಡು ದಂಪತಿಲ್ ಆದಿತ್ತದು ಉಡಾಲದಿಂಜಿದು ಸೋಲ್ಮೇಲೆ ಸಂದಾಯ್ತು ಹಿರಿಯರನ್ನು ಸಾಧಕರನ್ನು ನಮ್ಮ ಮಾನದಿಗೆ ಬಂತ ಇತ್ತೆ ನಮ್ಮರೆ ಅದು ಮುರಾಣಿ 8ನೇ ವರ್ಷದ ಸಂಭ್ರಮವನ್ನು ಆಚರಿಸಾಯಿನ ನಮ್ಮ ಗೌರವಾಧ್ಯಕ್ಷರಾದ ನಮ್ಮೊಟ್ಟಿಗೆ ಪುನಂಚಿನ ಶ್ರೀಯುತ ರಾಮಯ್ಯ ಕಿಲ್ಲೆ ಇಮೇರು ಅಭಿನಂದನಾ ಪೀಠಗೂ ಬರಡು ಬಣ್ಣದಕ್ಕೆ ಏನೊಂದಿಲ್ಲ ಯಾರಿಗೊಂದು ಎಲ್ಲಿ ಅಭಿನಂದನೆ ದಯಬಂಡ 80 ವರ್ಷದ ಸಂಭ್ರಮ ಮುರಾಣಿ ಅರ್ನ ಇಲ್ಲದ ಕುಲು ಆಚರಿಸಾಯರು 80 ವರ್ಷ ಪ್ರಾಯೋಡ್ಲ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಸ್ಥಾಪಕ ಸದಸ್ಯರಡು ಒರಿಯಾದ ನಮ್ಮೊಟ್ಟಿಗೆ ಉಳ್ಳೇರು ಪಂಡ್ರೆ ನನಗೆ ಭಾರಿ ಪೆರ್ಮೆ ಆವೊಂದುಂಡು ಅಂಚಿತಿನ ರಾಮಯ್ಯ ಕಿಲ್ಲೇರನ ಬಗ್ಗೆ ಇತ್ತ ಶ್ರೀಯುತ ಬಾಬು ಶ್ರೀ ಶಾಸ್ತ್ರ ಕಿನ್ಯ ಇಮೇರೆಡ್ದು ರಡ್ಡು ಪಾತ್ರ ಆತ್ಮೀಯ ಬಂಧುಲೆ ಮಾತ ಸೇರಿದನ್ನ ಸಭಿಕರೇ ಭಾರಿ ಸಂತೋಷದ ವಿಷಯ ದಯಪಂಡ ಎಕಡೆ ಪಂಡ್ಲೆಗನೆ ಈ ಸಂಸ್ಥೆ ಹುಟ್ಟುದು 54ನೇ ವರ್ಷ ಏನಕ್ಕೆ ಪಾದಾರ್ಪಣೆ ಮಲ್ತದಂಡು ಈ ಸಂಸ್ಥೆ ಹಿಡ್ದು ಆಣಿರ್ದು ಇನಿ ಮುಟ್ಟ ಸಂಸ್ಥೆಗೆ ಬೂಡ ಅದು ದುಡಿತನಾರು ಶ್ರೀಯುತ ಊರಿದನಾರು ಪಂಡ ರಾಮಯ್ಯ ಕಿಲ್ಲೇರು ಹಿರಿಯರಾದ ಇನಿ ನಮ್ಮೊಟ್ಟಿಗೆ ಸಂಘದ ಸದಸ್ಯರಾದ ಬೇತೆ ಬೇತೆ ಜವಾಬ್ದಾರಿ ಅಧ್ಯಕ್ಷರಾದ ಗೌರವಾಧ್ಯಕ್ಷರಾದ ಇನಿ ತಾತ ದಿನೊಟ್ಟು ನಮ್ಮ ಸಂಸ್ಥೆಡ್ ಇನಿ 8ನೇ ವರ್ಷದ ಆರ್ನ ಒಂಜಿ ಜೀವನದ ಚರಿತ್ರೆ ದಯಪಂಡ ಮರಾಣಿ ದಾತ ದಿನೊಟ್ಟು ಆರ್ನ ಕುಟುಂಬದ ಇಲ್ಲಡೆ ಒಂಜಿ 8ನೇ ವರ್ಷದ ಆಚರಣೆನ ಸಂಭ್ರಮಣ ಮಲ್ಪನಾಗ ಎಂಕಲೆಗಳು ಒಂಜಿ ಮನಸ್ಸಿಡ ಹತ್ತು ಮುಟ್ಟ ಎಂಕಲೆ ಪಂತಜೇರಾರು 8 ವರ್ಷ ಅನ್ಬಂಡದು ದಯಪಂಡ ಆರು ಭಾರಿ ಕಷ್ಟಜೀವಿಯಾದ ಶ್ರಮಜೀವಿಯಾದ ಸಮಾಜಗೂ ಅವೇತೋ ಕೊಡುಗೆನ ಕೊರ್ನಾರು ಶ್ರೀಯುತ ರಾಮಯ್ಯ ಕಿಲ್ಲೇರು ರಾಜಕೀಯವಾದ ತಲಪಾಡಿ ಕ್ಷೇತ್ರದ ಗ್ರಾಮ ಅಧ್ಯಕ್ಷರಾದ ತನ್ನ ಸೇವೆಯನ್ನು ಸಲ್ಲಿಸಿನಾರು ಅಂಚೆನೆ ಅಯೋಧ್ಯೆಗಳ ಮುರಣಿ ಅಂಚಿತನ ಶ್ರೀರಾಮ ಪಟ್ಟಾಭಿಷೇಕದ ಈ ಸಂದರ್ಭಡು ಅಯೋಧ್ಯೆಗೆ ಕರಿಣ 1992ನೇ ಇಸವಿಗೆ ಒಟ್ಟಿಗೆ ಎಂಕಲು ಪೋಯಿನಾಕಲು ಐಟಿಲ್ಲ ಶ್ರೀಯುತ ರಾಮಯ್ಯ ಕಿಲ್ಲೇರು ಭಾರಿ ಮುತ್ಸಾಹಡು ಆನಿದ ದಿನೊಟ್ಟು ಅಯೋಧ್ಯೆಗೆ ಬತ್ತರು ಎನಿತಾತ ದಿನೊಟ್ಟು ಶ್ರೀರಾಮಚಂದ್ರನ ನಮ ಮಾತೆರ್ಲ ಪೊರ್ಲುನು ತೂಂದುಲ್ಲ ಆ ಪೊರ್ತುಡು ಬತ್ತನಾರು ಶ್ರೀಯುತ ರಾಮಯ್ಯ ಕಿಲ್ಲೇರು ತಲಪಾಡಿ ಗ್ರಾಮಡ್ದು ಅಂಚನೆ ಮಳರಾಯ ಜೂಮಾತಿ ಬಂಟ ದೇವಸ್ಥಾನ ಅಲಂಕಾರ ಗುಡ್ಡೆ ಈ ಕ್ಷೇತ್ರದ ಆರು ಒಂಜಿ ಇಲ್ಲದಾರ್ಲಂದು ಒಂಜಿ ಗುತ್ತಿನಾರ್ಲಂದು ಆ ಕ್ಷೇತ್ರದ ಅವೆತ್ತೋ ಚಾಕ್ರಿ ಸೇವೆ ಮಲ್ತನಾರು ಆಡಲ್ತೆ ಅದ ಒಂಜಿ ಅಧ್ಯಕ್ಷ ಸ್ಥಾನನ ವಹಿಸಿದು ಆಡಳಿತ ಮುಕ್ತೇಶ್ವರರಾದ ಸುಮಾರು ವರ್ಷ ಅವಳು ಸೇವೆ ಸಂದಾಯತ ಮಲ್ತದು ಆರ್ನ ಇಲ್ಲಡೆ ಆ ದೈವಳಿಗೆ ಒಂಜಿಕೊಂಡ ಪೇರು ಧರ್ಮ ನೇಮದ ಒಂಜಿಕೊಂಡ ಪೇರು ಕೊರ್ನಾರು ಶ್ರೀಯುತ ರಾಮಯ್ಯ ಕಿಲ್ಲೇರು ದಯಪಂಡ ಆ ಮೂಜಿ ಜೋಕುಲಿನ ಪಡೆಯೊಂದು ಇನಿ ಆರ್ನ ಸುಪುತ್ರೆ ನಮ್ಮೊಟ್ಟಿಗೆ ಉಳ್ಳೇರು ಶ್ರೀಯುತ ಪ್ರದೀಪ್ ಕಿಲ್ಲೇರು ಆರ್ನ ಮಗೆ ಆದ ನಮ್ಮ ಸಂಸ್ಥೆಡೆ ಏತೋ ಸೇವೆ ಸಲ್ಲಿಸಾಯಿನಾರು ಇನಿ ಭಾರಿ ಸುಖತ ಜೀವನೋಡಿನಿ ಒಂಜಿ ದಪ ನಡತೊಂದುಲ್ಲೇರು ಒಂಜಿ ದಾದ ಪಂಡ ಒಂಜಿ ಬೇಜಾರು ಪಂಡ ಆರ್ನ ಧರ್ಮಪತಿ ಇನಿ ನಮ್ಮನ್ನು ಬುಡ್ದು ಆರು ಸ್ವರ್ಗವು ಪೋತೇರು ಅವು ಒಂಜಿ ಬೇಜಾರು ಮಾತ್ರ ದಯಪಂಡ ಈ ಪೊರ್ತುಡು ಆರೆಗೆ ಬಲಕೈಯಾದ ಈ ಪಡೈನಾರು ಆಂಡ ಇನಿ ಆರ್ನ ಆ ಒಂಜಿ ಬೇನೆದ ಬೇಜಾರನ್ನ ತನ್ನ ಇಲ್ಲದ ಆರ್ನ ಮರ್ಮಲಡಿಕಲು ಜೋಕುಲು ಇನಿ ಆರ್ನ ಬೇಜಾರನ ಕಲೆ ಒಂದು ಇನಿ ಭಾರಿ ಮಲ್ಲ ಒಂಜಿ ಸಾಧನೆ ಮಲ್ತನಾರು ಶ್ರೀಯುತ ರಾಮಯ್ಯ ಕಿಲ್ಲೇರು ದಯಪಂಡ ಇನಿತಾತ ಈ 8ನೇ ವರ್ಷದ ಪ್ರಾಯೋಡ್ಲ ಒಂಜಿ ಯುವಕರನ್ನ ಒಂಜಿ ಯುವ ಉತ್ಸಾಹಡು ತನ್ನ ಕುಟುಂಬದ ಇಡೀ ಸಂಸಾರನೊಟ್ಟು ಸೇರಿಸ ಒಂದು
ಪೇಜಾವರ ಬಾರಿಂಜ ಗುತ್ತುಡು ತನ್ನ ಧರ್ಮದ ಇವಳಿಗೆ ಸ್ವಂತ ನೆಲೆ ಊರಿಯರೆ ಜಾಗಿಜ್ಜಿ ಪನ್ಪುನ ದೃಷ್ಟಿಡು ಕರಿಣ ವರ್ಷ ತಾನು ಕೊರ್ಪೆ ಜಾಗೆ ಧರ್ಮದ ಇವಳಿಗೆ ತಾನು ದುಮ್ಮುಂತುದು ಧರ್ಮದ ಇವಳಿಗೆ ಇಡೀ ಸಂಸಾರದ ಕಡೆ ಒಂಜಿ ಒಂಜಿ ಉತ್ಸಾಹವನ್ನು ಕೊರ್ದು ತನ್ನ ಅಪ್ಪನ ಜಾಗೆಡು ಕೊಂತದು ಕರಿಣ ವರ್ಷ ಭಾರಿ ಪೊರ್ಲುಡು ಭಾರಿ ವಿಜೃಂಭಣೆಡು ಒಂಜಿ ಧರ್ಮದ ಇವಲೆಯನ್ನು ಸ್ಥಾಪನೆ ಮಲ್ತದು ಇಡೀ ಕುಟುಂಬಗೂ ಒಂಜಿ ಆಧಾರ ಸಂಭವಾದ ಇಣಿತಾತು ದಿನೊಟ್ಟು ಶ್ರೀಯುತ ರಾಮಯ್ಯ ಕಿಲ್ಲೇರು ಉಳ್ಳೇರು ಮುರಣಿ ಎಂಕಲು ಅರೆನ ಲೆಪ್ಪೆರೆ ಪೋನಾಗ ಆನಿದ ಸಂಕ್ರಮಣ ದಿನೊಟ್ಟು ಎಂಕ್ಲೆ ಗೊತ್ತಾಂಡೆ ಓ ಮೇರೆ 80 ವರ್ಷ ಆತ್ಮುಟ್ಟು ಎಂಕ್ಲೆ ಗೊತ್ತು ದಯಬಂಡ ಆರು ಆ ಪ್ರಾಯೋಡು ಇಜ್ಜರು ಇವನದ ಒಂಜಿ ಉತ್ಸಾಹೋಡು ಇತ್ತನ ಶ್ರೀಯುತ ರಾಮಯ್ಯ ಕಿಲ್ಲೇರು ಎಂಕ್ಲೆಗೆ ಹಿರಿಯರಾದ ಮಾರ್ಗದರ್ಶಿ ಆದ ಸಂಘದ ಸದಸ್ಯರಾದ ಗೌರವಾಧ್ಯಕ್ಷರಾದ ಇನಿ ನಮ್ಮೊಟ್ಟಿಗೆ ಉಳ್ಳೇರು ಆರು ಹೂವೇ ಸನ್ಮಾನಗಾರು ಸ್ವೀಕಾರ ಮಲ್ಪುಣರತ್ತು ದಯಪಂಡ ಆರು ಎಂಚಿನ ತಿನ್ನಲ ಸಮಾಜಗೂ ತನ್ನರ್ದಾನೆ ಆವಡು ಪನ್ಪುಣ ಒಂಜಿ ಮನಸ್ಸಿಡಿ ಇಪ್ಪುನಾರು ಅಂಚಾದ ಇನಿ ಎಂಕಲ್ನ ಒಂಜಿ ಒತ್ತಾಯಗೂ ಎಣಿತಾತು ದಿನೊಟ್ಟು ಆರ್ನ 80ನೇ ವರ್ಷದ ಆ ಜೀವನ ನನಾತು ಸುಖಮಯವಾದ 100 ವರ್ಷ ಆರು ಇಂಚೇನ ಆರೋಗ್ಯ ಇತ್ತದು ನಮಕ್ಕೆ ಮಾತ್ರೆಗಳ ಒಂಜಿ ಮಾರ್ಗದರ್ಶನ ಅದು ಉಪ್ಪಡು ಆರಿಗೆ ದೀರ್ಘಾಯುಷ್ಯ ಕೊರ್ದು ಆ ದೇವರು ಆಯುಷ್ಯ ಆರೋಗ್ಯನ ಕೊರ್ದು ಬದುಕು ನೆಮ್ಮದಿನ ಕೊರ್ದು ನಡಪಾದ ನಮ್ಮೊಟ್ಟಿಗೆ ನನಾತು ಎಂಕಲಿಗೆ ಮಾರ್ಗದರ್ಶನ ಮಲ್ಪಡು ಬಂದದ್ದು ಈ ಪೊರ್ತುಡು ರಾಮಯ್ಯ ಕಿಲ್ಲೇರು ಎಂಕಲ್ ಒಂಜಿ ಕಿಂಚಿತ್ ಮಾತ ಸಂಘದ ಸದಸ್ಯರು ಒಟ್ಟು ಸೇರೊಂದು ಒಂಜಿ ಎಲ್ಲಿ ಅಭಿನಂದನೆ ಮಲ್ಪ ನಿನ್ನ ಸಂತೋಷೋಡು ಸ್ವೀಕಾರ ಮಲ್ತದೆ ಎಂಕಲೆಗೆ ಎಡ್ಡೆ ಒಂಜಿ ಆಶೀರ್ವಾದ ಮಲ್ಪಡು ಬಂದದ್ದು ಈ ಮೂಲಕ ರಾಮಯ್ಯ ಕಿಲ್ಲೆಡ ಹಿರಿಯರಡ ಎಂಕಲ್ ಕೇನೊಂದುಲ್ಲ ಅಯೋಧ್ಯದ ಶ್ರೀರಾಮ ಮಂದಿರನ ದರ್ಪಣ ಪೊರ್ತುಡು ಪಿಕ್ಕಾಸುಡು ಒಂಜಿ ಪೆಟ್ಟಪಾರ್ದು ಗುಂಬಸನು ಪೊಡಿ ಮನ್ಪುನಂಚಿನ ಯೋಗ ದಿಗದನ್ನು ಪಂಡವು ರಾಮಯ್ಯ ಕಿಲ್ಲೇರಿ ಶ್ರೀಯುತ ರಾಮಯ್ಯ ಕಿಲ್ಲೇರಿಗೆ ಒಂದು ಅನಿರೀಕ್ಷಿತ ಅರಡಲ ಪಂತಿಜಿ ಒಂಜಿ ಅಭಿನಂದನೆ ಉಂಡು ಅರ್ನ ಒಂಜಿ ಭಾವಚಿತ್ರ ನಮ್ಮ ಪರಿಸರದಕ್ಕಳು ಶ್ರೀಯುತ ಮನೋಜ್ ಬಕ ಶ್ವೇತ ಮೊಕಲು ಬುಡ್ಪಾಯಿನಂಚಿನ ಒಂಜಿ ಚುಕ್ಕಿ ಚಿತ್ರ ಅರ್ನ ಕೈಟ್ ಐತೆ ಅನಾವರಣ ಒಂದುಂಡು ಇಂದುವರೆಗೆ 80ನೇ ವರ್ಷದ ನೆನಪುದ ಕೊಡುಗೆ ಈ ಭಾವಚಿತ್ರ ಅವೇತು ಪೊರ್ಲುಡು ಮೂರ್ದು ಬೈದನ್ನು ಬಂಡ ಸ್ವತಃ ರಾಮಯ್ಯ ಕಿಲ್ಲೇರಿನ ನಂಗೆ ತೂಯಿಲೆ ಕಾಪುಂಡು ಅರ್ನ ಭಾವಚಿತ್ರ ಅರ್ನ ಕೈಟೆ ಅನಾವರಣ ಇತ್ತರೆಗೆ ಅಭಿನಂದನಾ ಕಾರ್ಯಕ್ರಮ ಶಾಲು ಮಾಲೆ ಪಾಡ್ದಾರನ್ನು ಅಭಿನಂದನೆ ಮನ್ಪಡು ಪಂಡದು ಲೇಸದ ಬಿನ್ನೆರಡ ಅಧ್ಯಕ್ಷರಡ ಕೇನೊಂದುಲ್ಲೆ ಮಾತ ಯೋಗ ವರ ಎನ್ನ ಜೀವನನೇ ಯಾನು ಮುಖತ ತೂಪುನೆ ಪಂಡ ಆರ್ನ ಭಾವಚಿತ್ರ ಇಂಚಾ ಪಂಡದು ತೋಜ್ಪದು ಮುಖತ ತೂಪುನವೇ ಜೀವನ ಅವತ್ತಂದೆ ಕೃಷಿ ಪರಂಪರೆಡಿ ಆರು ಮುಟ್ಟು ನಾವು ಪೂರ ಕೃಷಿಟು ಉತ್ತವೇ ಓಲ ಕಮ್ಮಿ ಆತುಚಿ ತಾರಯಾವಡು ಅರಿಯಾವಡು ಬುಲಸಲವಡು ಪೂರಲ ಅಂಚನೆ ಮುಟ್ಟನ ನೀರಿಲ್ಲ ಅವು ಬಾರಿ ಪೊರ್ಲದ ಅಮೃತಾದು ಪರಿಪುನಂಚಿನವು ಯೋಗ ಕೃಷಿ ಪರಂಪರೆಡೆ ಬಾರಿ ಪೆರ್ಮೆಡ್ ಪಡೆಯಿನಾರು ಶ್ರೀ ರಾಮಯ್ಯ ಕಿಲ್ಲೇರಿ ಅವತ್ತಂದೆ ಧರ್ಮ ದೈವಲ ನೆರಟು ಪನ್ಪುಡಂದಾಂಡ ಅಲಂಕಾರ ಗುಡ್ಡೆ ಮಲರಾಯ ಝೂಮಾತಿ ದೈವಲನ ಪೊರ್ಲದ ಆ ಸಮಿತಿದ ಅಧ್ಯಕ್ಷರಾದ ಸುಮಾರು 10 ವರ್ಷೋಡು ಅವತ್ತಂದೆ ಇಲ್ಲದ ಮನೆತನದ ಲೆಕ್ಕೊಡು ಜೀವನ ಪರ್ಯಂತಾದ ಸೇವೆ ಮನ್ಪುನಂಚಿನ ಯೋಗನು ಪಡೆಯವನ್ನ ಅವತ್ತಂದೆ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಗೌರವಾಧ್ಯಕ್ಷರಾದ ಸದಸ್ಯರಾದ ಮಾತ ರೀತಿಡ್ಲ ಇನಿ ಮುಟ್ಟಲ ಬಾಬನ್ನೆ ಬನ್ಲೆಕ್ಕ 80 ವರ್ಷತ್ತು ಇತ್ತ ತೂನಗಾರಿ 25 ವರ್ಷದ ಲೆಕ್ಕ ತೋಜೊಂದುಲ್ಲೇರು ನಲ್ಲ 100 ವರ್ಷ ಯಾನು ಬದುಕದ ಸೇವೆ ಮಲ್ಪುನ ಯೋಗ ದಿಕ್ಕೋಡು ಪನ್ಪುನೇನಾರು ಮನಸ್ಸಿಡ್ದು ಒಂದೇರಿ ಆರ್ನ ಭಾವಚಿತ್ರ ಎಂಚ ತೋಜಿನ ನನ ತುಂಬುಗಳ 100 ವರ್ಷ ಮುಟ್ಟಲ್ಲ ಅಂಚೆನ ಇನಿ ತೂಪುನ ಯೋಗ್ಯ ದಿಕ್ಕೋಡು ಪನ್ಪುನ ಉದ್ದೇಶಡು ಇನಿ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲಗಳ ಕೊರ್ನಂಚಿನ ಈ ಸವಿ ನೆನಪು ಮಾತೆರೆಗಳ ಬುಲ್ಪಾವಡು ಪಂಡೊಂದು ಕೂಟೋಡು ಕುಡವರ ಮೂಜಿ ಸನ್ಮಾನಿತೆರೆಗಳ ಮಾತೆರೆಗಳ ಸೇರಿದಂಚಿನ ಮಾತೆರೆ ಬರಲವರ ಜೋರ್ದ ತಾಟಿ ಬಡುದಾಗ್ಲೇನ ಅಭಿನಂದನೆ ಇತ್ತೆ ಸಮ್ಮಾನಿತರನ ಪರ ದುಂಬುಪ್ಪುನಂಚಿಂತಹ ಪೂರ ಸಭಿಕರಿಗೆ ಮನಸ ವಂದನೆ ಮಂತೊಂದು ಬಹುಶಃ ಇನಿ ಮಂತಿನಂಚಿಂತ ಸನ್ಮಾನ ಇಂಕ ಮಹಾದೇವಿ ಇಂಕ
ಅನುಗ್ರಹಡ್ ಧ್ಯಾನಿನ್ವೆ ಯಾನ್ ಮಂಚಿನಂತಿಂತ ಸಾಧನೆ ಬಹಳ ಕಡಿಮೆ ನನಾತ್ ಸಾಧನೆ ಮನ್ಪುಡು ಪನ್ಪುನ ಒಂಜಿ ಎಚ್ಚರಿಕೆದ ಗಂಟೆ ಎಂದು ಯಾನು ಪ್ರತಿ ಸರಿ ಸನ್ಮಾನಗಳ ನಾನು ಎನ್ನೊಂದುಪ್ಪೆ ಈಗ ಪ್ರತಿ ಸರಿ ಸನ್ಮಾನ ದೆತ್ತೊನ್ನಾಗ ದಾದನ ಒಂಜಿ ಆತಂಕ ಆಪುಂಡು ಪ್ರತಿ ಸನ್ಮಾನಲ್ನ ಯಾನು ಬಹಳ ಮಸ್ತ್ ಸಾಧನೆ ಮನ್ಪೆರ ಉಂಡು ಇಂಕ್ ಬೆನ್ನು ತಟ್ಟದು ಪ್ರೋತ್ಸಾಹ ಮಂತೊಂದುಲ್ಲೆರು ಪನ್ಪುನ ಎನ್ನ ಮನಸ್ತ ಭಾವಗ್ ದೆತ್ತೊಂದು ಬೊಕ ಇಡೀ ಮಂತಿನಂಚಿಂತ ಪೂರ ಎನ್ನ ಸನ್ಮಾನ ಯಾನು ಆರಾಧನೆ ಮನ್ಪುನಂಚಿಂತ ಆ ಮಹಾದೇವಿ ಉಳ್ಳಾಳ್ತಿನ ಪಾದಾರವಿಂದಕ್ಕೆ ಯಾನು ಅರ್ಪಣೆ ಮನ್ಪೆ ಬಹುಶಃ ಬಹಳ ಪ್ರೀತಿದೀದು ಏನನು ಇನಿ ವೇದಿಕೆಡ್ ಅಧ್ಯಕ್ಷರು ಗೌರವಾಧ್ಯಕ್ಷರು ಪೂರ ಸರ್ವ ಸದಸ್ಯರು ಪ್ರೀತಿ ಜಿಂಜಿದು ಎಂಕ್ ನೆಟೆ ಉಡಲ್ ಜಿಂಜಿನ ಸೊನ್ಮಲೆನ ಮಂತೇರು ಆ ಸನ್ಮಾನ ನಾನು ಸ್ವೀಕಾರ ಮಂತದೆ ಮನಸ್ಸು ಜಿಂಜಿದು ಬೈದುಂಡು ಸಂತೋಷ ಉಕ್ಕುದು ಬನ್ನಗ ಮಾತು ಮೌನವಾಪುಣಿಗೆ ಬಹುಶಃ ನೆಟೆ ಯಾನು ಹಲವಾರು ಶಿಷ್ಯಂದರು ಇಲ್ಲಿರು ಬಹಳ ಎನ್ನಡೆ ತಾಪುಂಡ ಆ ವಿದ್ಯೆನೆ ಯಾನಕ್ಲೆ ಮನಪೂರ್ವಕವಾಗದು ಯಾನ ದಾನ ಮಂತೊಂದಿಲ್ಲೆ ಕಲ್ಪ ಹೊಂದಿಲ್ಲೆ ನನ್ನಲಾತ್ ಆ ದುರ್ಗಾ ಪರಮೇಶ್ವರಿ ಇಂಕ್ ಶಕ್ತಿನ ಕೊರಡು ಬಹುಶಃ ಈ ವೇದಿಕೆಡು ಮಂತಿನಂತಿಂತ ಸನ್ಮಾನಗ್ ಯಾನು ಚಿರಋಣಿ ಆದಿಲ್ಲೆ ಬಾಬು ಶಾಸ್ತನ ಸ್ಪೆಷಲ್ ಆದ ಯಾನರಿಗೆ ಶಿರಸ ಅಡ್ಡಬುರೊಂದು ಬೊಕ ಎನ್ನ ಹಿರಿಯರಾಯನಂಚಿಂತ ಅಣ್ಣೆ ಉಲ್ಲೇರು ಅರ್ನಲ ಪಾದಾವರಿಂದಕ್ಕೆ ಅಡ್ಡಬುರೊಂದು ನೆಟೆ ಕೊರ್ನಂಚಿಂತ ಸನ್ಮಾನಗ್ ಯಾನು ಚಿರಋಣಿ ಆದ ನನಾತ್ ಎಡ್ಡೆ ಕಾರ್ಯಗಳನ್ನು ಮಂತದು ಸಾಧನೆ ಮನ್ಪುನಂತ ಶಕ್ತಿನ ಭಗವಂತನ ಕೇನೊಂದುಲ್ಲೆ ಬಂದು ಎನ್ನ ಪ್ರಾತಿರೆಗ್ರಡ್ಡು ಚುಕ್ಕೇನು ದೀವೊಂದಿಲ್ಲೆ ಇಲ್ಲಿಯ ಪ್ರಾಯೋಡೆ ಇತ್ತೇನೆ ಅವೇತೋ ಪ್ರಶಸ್ತಿಲೇನು ಪಡಿತಾರೆ ಆಯ್ಕೆ ಮಾತೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅರಿಗಿ ತೆಕ್ಕದ್ರು ಮಾತೆರ್ನಲ ಹಾರೈಕೆದೊಟ್ಟಿಗೆ ಅರ್ನ ಸಾಧನೆ ದುಂಬರಿಯಾಡು ಅರ್ನ ಸಾಧನೆ ಹಿಡ್ದಾತ್ರ ಲಾಭ ಆಪುನಿ ನಂಕ್ ನಮ್ಮ ಜೋಕುಲ್ಲ ಇನ್ನು ಈ ಪರಿಸರಡು ಕಲ್ತೊಂದುಲ್ಲೇರು ಅರ್ನ ಆ ಒಂಜಿ ಕಲ್ಪಾಟಿಗೆ ಹಿಡ್ದಾತ್ರ ನಮ್ಮ ಜೋಕುಲ್ನ ಪ್ರತಿಭೆಲ ಅರಳೊಂದುಂಡು ಆಕಲ್ನ ಪೊರ್ಲುದ ಆ ಒಂಜಿ ಪ್ರತಿಭಾ ಪ್ರದರ್ಶನ ಈ ವೇದಿಕೆಡು ಮಾತ್ರ ಆಯ್ತು ಬೇತೆ ಬೇತೆ ಮಾತ ಪ್ರತಿಭಾ ಪ್ರದರ್ಶನ ಅಪ್ಪಡು ಮಾತ ಪರಿಸರದ ಇಲ್ಲದ ಕಳ್ಯಾನ್ ಪನ್ಪುನಿ ಒಂಜೇ ಪಾತೆರ ಮಾತೆರ್ಲ ಜೋಕ್ಲೇನು ಇಂಚಿತ್ತಿನ ಸಂಘ ಸಂಸ್ಥೆಗೆ ಇಟ್ಲ ಯಕ್ಷಗಾನ ಸಂಘ ಯುವಕ ಮಂಡಲಗೆ ಕಡಪುಂಡ ಕೆಲವರ ನೆರೆ ಉಂಡ ಓತುಚೆ ಓದೆರೆ ಪುಡ್ಸೋತಿಜ್ಜಿ ಐನು ಪೂರ ಎಣ್ಣೆ ಹೊಡ್ಚಿ ಏಪ ಸಂಘ ಸಂಸ್ಥೆಗೆ ನಿಕುಲು ಕಡಪುಡುವಾರ ಅವು ನಮ್ಮ ದೇವಸ್ಥಾನಗೂ ಪೋಯ್ಲಕ್ಕೆ ದೇವಸ್ಥಾನಗೂ ಪೋಡ ಆಧ್ಯಾತ್ಮಿಕ ಚೈತನ್ಯ ಒದಗಿದು ಬರ್ಪುಂಡು ಇಂಚಿತ್ತಿನ ಸಂಘ ಸಂಸ್ಥೆಗೆ ಸೇರಣ ವ್ಯಕ್ತಿತ್ವದ ಚೈತನ್ಯ ಬುಳೆವುಡು ಬನ್ಪುನೇಕ್ ನಮ್ಮ ಜೋಕುಲು ಮಾತೆರ್ಲ ಸಾಕ್ಷಿ ಸ್ವತಃ ಯಾನ್ಲ ಈ ಸಂಘದ ಸದಸ್ಯ ಆದ ಈಗೊಂಜಿ ಸಾಕ್ಷಿ ಆದುಲ್ಲ ನಿಖಲ್ನ ಜೋಕ್ಲೇನು ಉಮೇದುಡು ಸಂಘ ಸಂಸ್ಥೆ ಕಡಪುಡ್ಲೆ ಭರತನಾಟ್ಯನ ಯಕ್ಷಗಾನನ ಓವಿನ ಕಲ್ಪನೆ ಸಾಧ್ಯ ಉಂಡು ಆ ಕಡೆ ಎಂಚಿನ ಪ್ರತಿಭೆ ಉಂಡು ಐಕೆ ಅವಕಾಶ ಕೊರಲೆ ಬಂಡೊಂದು ಇತ್ತ ಹಿರಿಯರಾದ ಈ ಸಂಘದ ಸ್ಥಾಪಕರ ಸದಸ್ಯರು ಒರಿಯಾದ ಸರಿಸುಮಾರು 54 ವರ್ಷಲ ಈ ಸಂಘಡು ಅನವರತ ಬೇಲೆ ಮಂತಿನಾರು ಶ್ರೀಯುತ ರಾಮಯ್ಯ ಕಿಲ್ಲೇರು 80 ವರ್ಷ ಪ್ರಾಯಡ್ಲ ಇನಿಕ್ಲ ಈ ಸಂಘಕ್ಕೆ ಬರೊಂದುಲ್ಲೇರು ಗೌರವ ಅಧ್ಯಕ್ಷರಾದ ಮಾರ್ಗದರ್ಶನ ಕೊರೊಂದುಲ್ಲೇರು ನಮ್ಮ ಪೂರ ಅಜಿಪ ತೈನಾನಗನೆ ಉತ್ಸಪ ಬನ್ಪ ಯಾವಪ್ಪ ಪೋಪುನಿ ದಾಯಕ ಪೋಪುನಿ ಬಚ್ಚುಣು ಬನ್ಪ ಆ ಒವ್ವೇ ಬಚ್ಚಲಿ ಇಜ್ಜಂದೆ 80ನೇ ವರ್ಷದ ಅಭಿನಂದನೆಯನ್ನು ಅರ್ನ ಮನೆತನಡು ಸ್ವೀಕಾರ ಮಂತಂದು ಇನಿ ನಮ್ಮ ಒಂಜಿ ಎಲ್ಲಿಯ ಕಿಂಚಿತ್ ಗೌರವ ಒದಾಯ ಪಂಡ ನನಗೆ ತೆರಿನಿ ತಡಾಂಡು ಅರೆಗೆ ಒಂಜಿ ಅನಿರೀಕ್ಷಿತ ಒದಾಯ ಪಂಡ ಪಂಡಾರು ಒಪ್ಪುಜೇರು ಪಂಡದು ಎಂಕಲ್ನ ಒಂಜಿ ಅನಿರೀಕ್ಷಿತ ಇನ್ನಂಚಿನ ಅಭಿನಂದನ ಗೌರವವನ್ನು ಕೊಡ್ತಾ ಶ್ರೀಯುತ ರಾಮಯ್ಯ ಕಿಲ್ಲೇರು ಈತ ರಡ್ಡು ಪಾತೆರ ಪನ್ನಡು ಪಣದಕ್ಕೆ ಏನೊಂದುಲ್ಲೆ. ಹರಿ ಓಂ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ 54ನೇ ವರ್ಷದ ಶುಭ ಸಂದರ್ಭ. ವರ್ಷ ಪ್ರತಿ ಆಪುಲೆಕ್ಕನೆ ಇಂಥ ದಿನಟ್ಟು ಸರಳ ರೀತಿಯ ಸಮಾರಂಭ ಓವೇ ಗೌಜಿ ಗದ್ದಲದಂತೆ ಈ ಸಮಾರಂಭವನ್ನು ಏರ್ಪಡಿಸುವ ಉಳ್ಳಂಗಳು ಸಂಘದಗಳು ಬಂದುಳೆ ಮನುಷ್ಯಗೆ ಏತ್ ವರ್ಷ ಬದುಕದೇರಿಂದ ಪನ್ಪುಣ ಮುಖ್ಯ ಹೊತ್ತಿಗೆ ಮನುಷ್ಯ ಬದುಕರು ಸಾಧನೆ ದಾನ ಮಲ್ತದೇರು ನಾಡ ಅವು ಮುಖ್ಯ ಅಂತ ಬಂತಿರ್ತೀರಿ ನಾಕ್ಲು ಎಂಕುಲು ಮಾತ ದಾಲ ಸಾಧನೆ ಮಲ್ತನಾಕ್ಲತ್ತು ವಿದ್ಯಾವಂತಿರತ್ತು ಹಳ್ಳಿಗಾಡು ಬೆನ್ನಿ ಬೆಂದದು ಬದುಕದ ಅಂಚಿನ ಮಧ್ಯಮ ವರ್ಗದ ಜನಕ್ಕಲು ಎಂಕುಲು ಎಂಕಲ್ನ ಎಲ್ಲೇ ಪ್ರಾಯಡೆ ಎಂಕಲ್ನ ಜನ್ಮಗೊರ್ನ ಅಮ್ಮೆರಿನ ಕಳೆ ಉಂಡಲ ಎಂಕುಲು ಕುಟುಂಬ ಎಂಕಲ್ನ ಹಿರಿಯ ಅಣ್ಣನ ನೇತೃತ್ವಡು ಅಪ್ಪನ ಮಾರ್ಗದರ್ಶನಡು ಬದುಕೊಂದು ಈ ಊರುಡೆ ಉಲ್ಲ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಈ ಯುವಕ ಮಂಡಲದ ಸಾಧನೆಯನ್ನು ಯಾನ್ ಪನೋಡು ಇಜ್ಜಿ ಮಾತಂದಿಕಲು ತೇರಿನಕಲೆ ಉಳ್ಳಾರು ತಲಪಾಡಿದು
ಕರಿನ ವರ್ಷ ಇಂದುವೆ ವರ್ಷ 75ನೇ ವರ್ಷದ ಸಂಭ್ರಮದ ಒಂಜಿ ಕಾರ್ಯಕ್ರಮ ನಡತನೆ ಸೇವಾ ಸಂಘ ಮುರಣಿ ಭಾರಿ ವಿಜೃಂಭಣೆ ಡಾಂಡ್ ಅಲ್ಪ ಇನ ಸಂಗೊಡ್ಲ ಎಂಕ್ಲು ಅಪಗ ಜೋಕ್ಲಾಟಿಗೆ ಒಂಜಿ 10-20 ವರ್ಷ ಪ್ರಾಯೋಡ್ ಎಂಕ್ಲು ಇತ್ತದು ಮುರಾಣಿ ಆಪನಂಚಿನ ಕಾರ್ಯಕ್ರಮಡ್ಲ ಎಂಕ್ಲಿಗೆ ಸನ್ಮಾನ ಕೊರಿಯರು ಗೌರವಾಧ್ಯಕ್ಷರ ಸ್ಥಾನೋಡು ಅಲ್ಪದಂದಿನ ತೂದು ಈ ಪರಿಸರವುಳ್ಳ ನಂಗೆ ಒಂಜಿ ಯಕ್ಷಗಾನ ಕಲಿಕಾ ಕೇಂದ್ರ ಬೋರ್ಡು ಪಂಡದು ಎಂಕಲ್ನ ಇತ್ತೆ ವರದಿರು ಪಂಡ ಲೆಕ್ಕನೆ ಮೈಂದ ಪೂಜಾರಲಂಚಿನ ಹಿರಿಯರನ್ನ ನೇತೃತ್ವಡು ಊರ್ದ ಗಣ್ಯರು ಪ್ರತಿವರಿಯನ್ನು ಅವರಿಗೆ ಅಂದವರಿ ಹತ್ತೊಂದು ಬೆಂಬಲ ತಿಕ್ಕು ನಡೆದಾದು ಈ ಸಂಘ ಮುಲ್ಪ ಪುಟ್ಟದು ಬುಂಡು ಅಜಿಪ್ಪತ್ತ ಒರಂಬ ಎಳ್ಪನೆ ಸವಿಡು ಎನ್ನ ಮದಿಮೆದ ಕೆಲಸ ಕಾರ್ಯ ಆದತ್ತರು 70 ಅವೇ ವರ್ಷ ಈ ಸಂಘ ಸ್ಥಾಪನೆ ಆನಂದ ಬಂದ್ಕೊಂಡು ಎಂಕೊಂಜಿ ಹೆಮ್ಮೆದ ವಿಚಾರ ಐದು ಪಕ್ಕ ಆಪಗ ಎಂಕೊಂಜಿ 26-27 ವರ್ಷ ಪ್ರಾಯ ಇನಿ 54 ವರ್ಷ ಆದನಗ ಇನ್ನು 80 ವರ್ಷದ ನೆಟಿ ನಾನು ಬದುಕೊಂದುಳ್ಳೆ ಎನ್ನ ಒಟ್ಟಿಗೆ ಬೆಂತಿನ ಅಂಚಿನ ಏತೋ ಎನ್ನ ಸಹೋದ್ಯೋಗಿಲು ಕಾರ್ಯಕರ್ತರು ಜವಣಿಯರು ಈ ಸಂಘಡು ಇನಿ ಅಲ್ಪ ಸ್ವಲ್ಪ ಬೆರಳೆಣಿಕೆಡು ತೋಜೊಂದುಳ್ಳೆ ರೆಂಕ್ ಹೆಚ್ಚಿನಕ್ಲು ಮಾತ್ರ ದೇವರನ್ನ ಪಾದ ಸೇರಿದೇರು ದಾನ ಎನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಅನ್ಪನೋಡು ಈ ಸಂಘದ ಒಂಜಿ ಸೇವೆ ಮನ್ಪುಣಂಚಿನ ಭಾಗ್ಯಂಕ ಆ ದೇವಿನ ಅನುಗ್ರಹ ಅನ್ಪನ್ವೆ ಯಾನು ಈ ಸಂಘಡ್ದು ಪಡೇನು ಜಾಸ್ತಿ ಆಗ್ತಂದು ಯಾನು ಸಂಘದ ಅಲ್ಲ ಕೊರತೆ ಅಂತ ಪನ್ಪುಜಾನು ಈತ ಒಂಜಿ ಎಡ್ಡೆ ಒಂಜಿ ಸುಸಂಸ್ಕೃತ ಜವಣಿಯರು ಪಂಡ ಈ ಸಂಘದ ಸದಸ್ಯರು ಆನಿಡ್ದಿನಿ ಮುಟ್ಟಲ ಒವ್ವೇ ದುಶ್ಚಟಕ್ಕೆ ಬಲಿಯಾವಂದೆ ಸ್ವತಃ ಶ್ರಮಿಕೆರಾದ ಬೆಂದದು ತಮ್ಮ ಜೀವನದ ಒಂಜಿ ಪಾಲನೆ ಈ ಸಂಘಕ್ಕೆ ಅರ್ಪಣೆ ಮಲ್ತನಂಚಿನ ಏತು ಮಹಾಚೇತನಗಳು ಇಮ್ಮುಲು ಇತ್ತು ನಡೆದಾದು ಈತಿಡಿದು ಬುಳದ್ ಬರೀರ ಕಾರಣ ಅಂಡು ಇನಿ ಎಂಕ್ ಸನ್ಮಾನ ಮಾಡ್ತಿದ್ದು ನೆಕ್ ದುಂಬುಲನ ಗೌರವಿಸದರು ಅಂಡ್ ಇನಿ ಎಂಕ್ ಗೊತ್ತು ಜನ ಎಂಕ್ ಒಂಜಿ ಆಯ್ನ ಎಂಕ್ ಅನಿರೀಕ್ಷಿತ ಅನುಭವ ಯಾನು ಹೆಚ್ಚ ಪಾತಿನ ಮನಸ್ಸು ದಿಂಜಿದ ಬೈದಂಡೆ 2000 ಇಸವಿಡು ಯಾನು ಎನ್ನ ಜೀವನದ ಒಂಜಿ ಅಂಗವನ್ನು ಕಳೆ ಉಂಡೆ ಅಂತ ಪಂಡ ಎನ್ನ ಧರ್ಮ ಪತ್ನಿ ದೇವರನ್ನ ಪಾದ ಸೇರಿದು ರಡ್ಡು ಪಣ್ಣು ಜೋಕ್ಲೇನು ಮದುವೆ ಮಲ್ತು ಬರ್ತು ಒಂಜಿ ಆಣ್ಮಗನ ಪತ್ತೊಂದು ಯಾನು ಪುನಃ ಪೊರ್ತುಡು ಬಹಳ ಒಂಜಿ ಖಿನ್ನತೆ ಎಡುತ್ತೆ ಒಂಜಿ 2 ವರ್ಷ ಯಾನು ಜನಕ್ಕಲ್ನ ಒಟ್ಟಿಗೆ ಮೂಲೆಡು ಗುಂಪಾಪನಂಚ ಪರಿಸರಡು ಸಂದರ್ಭ ಇತ್ತು ಎಂಕ್ ಅನಿರೀಕ್ಷಿತ ಮರಣೊಡ್ದಾದ ಎಂಕ್ ದುಂಬು ತೋಜಿ 55-57 ವರ್ಷ ಪ್ರಾಯಡು ಒಂಜಿ ಆಣುಲೆಗೆ ವಿಧವಾ ಯೋಗ ವಿಧುರಾಪನ ಪನ್ನೆಂಡಪ್ಪ ಕಂಚಿಲತ್ತಿಂಚಿಲತ್ ಅನ್ಪ ಸಂದರ್ಭಡು ದಿಕ್ಕೇ ತೋಚಂದು ಉಪ್ಪುನ ಪೊರ್ತುಡು ಯಾನು ದೇವರಡ ನಟ್ಟೊಂದು ಉಪ್ಪುನ ಪೊರ್ತುಡು ಎಂಕ್ ಬೆನ್ನೆಲುಬಾದಂಥದ್ದು ಎನ್ನನು ಉಂತಾಯಿನಂಚಿನ ಸಂಸ್ಥೆ ಬಂಡ ಈ ಯಕ್ಷಗಾನ ಸಂಘ ಎನ್ನ ಜೀವನದ ನಾನು ಮರಪುನತ್ತು ಹಿರೇಗೆ ದಾನೆ ಹತ್ತಂಡು ಹಿರೇಗೆ ಎಂಕುಲುಳ್ಳ ಅಂತ ನೆಟ್ಟು ಎನ್ನ ಬೆರಿ ಉಂತುದು ಎನ್ನ ಕೈಟಿ ಕೆಲಸಲ ಕಾರಣ ಕರ್ತರಾದ ನಂಚಿನ ಒರಿ ಅಂದು ಪನ್ಪಣಿ ಯಾನು ಪ್ರತಿ ವರಿ ಅಲ್ಲ ಯಾನು ಸಮಭಾವಡು ತೂಂದುಲ್ಲೆ ಆಯ್ನ ಹಿಡ್ದಾದು 23 ವರ್ಷ ಯಾನು ಎನ್ನ ಧರ್ಮಪತ್ನಿ ಕಳೆ ಒಂದು ಒವ್ವೇ ಒಂಜಿ ತೊಂದರೆ ದಾಂತ ದೇವರ ಎಂಕ್ ಇನಿಮುಟ್ಟ ನನ್ನ ಬದುಕಾಯರು ದಾ ಪಂಡ ಎನ್ನ ಈ ಸಂಘ ಮಾತ್ರ ಪರಿಸರ 2-3 ಸಂಘದ ಕುಲ್ಲ ಎನ್ನ ಒಟ್ಟಿ ಉಳ್ಳೆಯನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅದು ಜನಕ್ಕುಲ್ನ ನಾಡಿ ಮಿಡಿತ ಎಂಗೆ ಸಾಧಾರಣ ಗೊತ್ತುಂಡು 3 ಸರ್ತಿ ಸ್ಥಳೀಯ ಮಟ್ಟದ ಚುನಾವಣೆ ಯಾನು ಉಂತದೆ ವಿಜಯ ಆತೆ ಎಂಕ್ ಕೊರ್ತೇರು ದೇವರು 5 ಪಕ್ಕ ಎನ್ನ ಬಿಡದಿ ಮಂಡಲ ಈರು ನನ್ನ ಉಂತೇರ ಬಲ್ಲಿ ನಮ್ಮ ಬಾಕಿ ತನಕ ಅವಕಾಶ ಮಾಡ್ತಾರೆ ಈರು ಕುಲ್ಲ ಮಲ್ಪಡ್ತೀನಿ ಅವೇ ರೀತಿ ಅಂದು ಪೊರ್ತುಡೆ ಅಕಾಲ ಮರಣಗೊಳಗಾದು ಎನ್ನ ರಾಜಕೀಯ ಜೀವನ ಅಡೆಗೆ ಉಂತುಂಡು 5 ಪಕ್ಕ ಇಂಚ ಉಪ್ಪುನಾಗ ಎನ್ನ ಬಂಧು ಮಿತ್ರರು ಮಾತೆ ನನ್ನ ಸೇರೊಂದು ಈರಿಂಚ ಮುಲ್ಪಣ ಸರಿಯತ್ತು ಈರು ಧಾರ್ಮಿಕ ಕ್ಷೇತ್ರ ಒಂಚೂರು ತುಂಬಾರು ಬಂದು ಎಂಕ ದೈವಸ್ಥಾನದ ಒಂಜಿ ಜವಾಬ್ದಾರಿನ ಕೊಡ್ಪಾಯರು ಮೂಲು ಎನ್ನ ನೀರೆಲ್ದ ಲೆಕ್ಕ ಇತ್ತೊಂದು ಈ ಸಂಘದ ಸದಸ್ಯರು ಪ್ರತಿ ಬರಲ್ಲ ಎನ್ನ ಬುಡ್ತುಜರು ಆ ಧೈರ್ಯ ಹೊಡ್ದಾದು ಎನ್ನ ಕೇಟ ಇಂಚಿನ ಬಾಬು ಪನ್ಲೆಕ್ಕನೆ ಕೆಲವು ಕೆಲಸ ಆಯ್ರ ಕಾರಣ ಅಂಡು ಎನ್ನ ಮನಸ್ಸಿಗೆ ಉಡಲ್ ದಿಂಜಿದ ಧನ್ಯತಾ ಭಾವ ಬರನುಂಡು ಹೆಚ್ಚಿಗೆ ಏನು ಪಾತಿರುಜಿ ಇಂದು ಸಂದರ್ಭಡು ಗೌರವ ಮಲ್ತನ ನಿಕ್ಲೇನು ಮಾತಿರಲ್ಲ ಸ್ಮರಣೆ ಮಲ್ತೊಂದು ಅಂಚನೆ ಶ್ರೀರಾಮ ದೇವರನ್ನ ಒಂಜಿ ಸೇವೆ ಮಲ್ಪಣಂಚ ಯೋಗಲ ಎಂಕ್ಲೆಗೆ ಅಚಾನಕವಾದ ಒದಗ ಬತ್ತಂಡು ಎಂಕ್ಲು ಪೋದು ಬೈದ ಐಟಿ ಕೆಲವರು ಇನಿಜ್ಜೇರು ಆ ಪೊರ್ತುರು ಎನ್ನ ಮನಸ್ಸರಾಣ ಸ್ವಾಮಿ ದೇವರೇ ಆಡೆ ಪೋಯಿನ ಕೊಂಚ ಪ್ರಸಾದ ಅಂಡ್ಲ ಬೋಡತ್ತ ಪನ್ಪ ದೃಷ್ಟಿಡಿ ಅಲ್ಪ ಕಲ್ಪನ ದೃಷ್ಟಿಡಿ ಜಾಣ ಆನಿದ ದಿನೊಟ್ಟು ಯಾನ್ ಪಂತ್ ಜೇರ್ದಲ್ಲ ಒಂಜಿ ಹಿಡಿ ಅಲ್ತ ಪ್ರಸಾದ ಪಣದ ಆ ದೇವರನ್ನ ಮಣ್ಣನ್ನು ಪತ್ತೊಂದು ಬತ್ತದು ಕಿಸತ್ ಬಾಡೊಂದು ಬತ್ತದು ಇದು ಐನು ನಿತ್ಯ
ತುಳಸಿ ಕಟ್ಟಿಡ್ದು ಇದು ಐಕೆ ದಿನನಿತ್ಯ ನೀರು ಮೈತದು ನೆನಪು ಮಲ್ತಂದು ಸ್ವಾಮಿ ದೇವರ ಎಂಕಲ ಕಣ್ಣಿಡ್ದು ಉಪ್ಪುನ ಯೋಗ ಕೊರಲೆ ಅಂತ ಬಂದದ್ದು ಯಾನು ಎರಡಲ್ಲ ಪಂತ ವಿಷಯನು ಪಣ್ಣು ಆಪಣದು ಅಂಚಾದ ಪುರ ಎನ್ನ ಜೀವನೋಡೆ ಎಂಕೈನ್ ತೂಪುನಂಚಿನ ಶ್ರೀರಾಮ ಆ ಒಂದು ಯೋಗಲ ತಿಕ್ಕಂಡು ಸುಭಿಕ್ಷಾಣು ದೇಶವು ರಾಜ್ಯೋಗು ಮಾತ್ರೆಗಳ ಎಡ್ಡಾವಡು ದಿನೊಟ್ಟವರ ನೆನಪು ಆಪನಂಚಿನ ದೃಷ್ಟಿಡು ಯಾನು ಮಲ್ತೊಂದು ಬೈದೆ ಇಂಕ ಅವು ಈ ಚೇತನ ಇಂಕ ಈ ಪ್ರಾಯಗಳ ಇಂಕ ಶಕ್ತಿ ಕೊರತೆರದ ಪಂಡ ಆ ದೇವರನ ಅನುಗ್ರಹ ಅಂದು ಯಾನು ನೆನೆತುನೆ ಅಪ್ಪೆ ಉಳ್ಳಾಲ್ದಿನ ಅನುಗ್ರಹ ಗುರು ಹಿರಿಯರಿನ ಅನುಗ್ರಹ ಎನ್ನ ಕುಟುಂಬ ಸದಸ್ಯರು ಏನನ್ನು ನಡಪು ಹೆಂಗೆ ಕೊರ್ಪುನ ಗೌರವದಾದ ಹೆಂಗೆ ಕೊಂಚ ಚೇತನ ಶಕ್ತಿ ಬೇಯ್ದ್ರೆ ಅಂಚೆನೆ ಅನ್ನ ಪರಿಸರದ ಪ್ರತಿಯವರಿಲ್ಲ ಎಂಕೆ ಎರಲ ವಿರೋಧಿಗಳು ಇಜ್ಜರು ಯಾನೇರೆಗಳ ವಿರೋಧಿ ಹತ್ತಂದು ಬಂದ್ಪಣ ಯಾನ್ ತಿರಿಯೊಂದಿಲ್ಲ ಈ ಪರಿಸರದ ಪ್ರತಿಯವರಿಲ್ಲ ಜಾತಿ ಭೇದದಂತೆ ಈ ಕ್ಷೇತ್ರಡು ಇತ್ತಿನಕ್ಲೆಗೆ ಮಾತೆರೆಗಳ ಆ ದೇವರ್ಲ ನಮ್ಮ ಹಿರಿಯರ್ಲ ಮಲ್ತನ ಎಡ್ಡೆವದ ಫಲ ಆ ಸ್ವಾಮಿ ದೇವರೇ ಮಾತೆರೆಗಳ ಎಡ್ಡೆವಡು ಯಾನ್ ದೇವರ ಪ್ರಾರ್ಥನೆ ಮಲ್ಪಣ ಇತ್ತು ಸಂಪತ್ತು ಮುಖ್ಯತ್ತು ಸಂಪತ್ತು ಬೋಡು ಸರ್ವಜ್ಞ ಬನ್ಲೆಕ್ಕನೆ ಬೆಚ್ಚನೆಯ ಮನೆ ವೆಚ್ಚಕ್ಕೆ ಧನ ಇಚ್ಛೆ ರೀತಿ ನಡೆಯುವ ಸತಿಯಿಂದ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ ಅಂದ ಪಾತ್ರೆ ಇಂಕ ಯಾನು ಎಲ್ಲಿ ಪುನಃ ಪಣ ಇಂಕ ನೆನಪ ಒಂದು ಆತೇ ಬೇಡ ದೇವರಾಡ ನಮ್ಮ ಭಾರಿ ಮಲ್ಲ ಸಂಪತ್ತು ಕೊರಲೆದ್ದು ದೇವರೇ ನಮಗೇನು ನೋಡಿ ಸಂಪತ್ತು ಜಾಸ್ತಿ ಆಡಲ್ಲ ಅನಾಹುತಗೂ ಕಾರಣ ಅಂದು ಯಾನ್ ತಿರಿ ಒಂದನೇ ಅಂಚಾದು ತೊಂದರೆ ಬರಂದ ಲೆಕ್ಕ ಪ್ರತಿಯವರಿಯಾಗಲ ಒಂಜನೇದಾದ ಆರೋಗ್ಯ ಕೊರಲೆ ದೇವರಂದು ಅನ್ನಟ್ಟೋಣ ಮಾತೆರಿಗಲ ವಾ ಊರುಡ್ಲ ವಾ ನಮ್ಮದ ಕರಿನ ಕೊರೋನಾ ಹೆಮ್ಮಾರಿ ಬತ್ತನಲ್ಲ ನಮ್ಮ ಈ ಪರಿಸರ ಊರು ಏರಿಯಾಗಳ ದಾಲಾತಿಜಿ ಅವು ಎಂಕ್ಲಿಗೆ ಭಾಗ್ಯ ದಿನನಿತ್ಯ ನಮ್ಮ ದೇವರ ಬೇಡವೇನೆ ಹತ್ತಿ ಆರೋಗ್ಯ ಇತ್ತನೆ ನಮ್ಮ ಬದುಕಿರೋ ಸಾಧ್ಯ ಉಂಟು ಏತು ಸಂಪತ್ತು ಇತ್ತಂಡಲ್ಲ ಇನಿ ಆ ಆಸ್ಪತ್ರೆಗೆ ಪೋಯಿಂದಾಂಡ ಆಯನ ಜೀವನ ಅಡಿಗೆ ವ್ಯರ್ಥ ಅಂತ ಮನ್ಪ ಭಾವನೆ ಎಂಕ್ ಬೈದನೆ ಅಂಚಾದ ಪುನಃ ಸ್ವಾಮಿ ದೇವರೇ ನಮ್ಮ ಮಾತೆರ ಎಡ್ಡಾವಡು ಆ ನಂಬುನ ದೈವ ದೇವರು ಗುರು ಹಿರಿಯರು ಅಂಚಿನ ಈ ಸಂಘದ ಆರಾಧ್ಯ ಮಾತೆ ಗುರು ಪರಮೇಶ್ವರಿ ನಂಗೆ ಮಾತ್ರೆಗಳ ಐಕ್ಯತೆಯನ್ನು ಅನುಗ್ರಹ ಮಲ್ಪೋಡು ನಮ್ಮನ್ನು ಮಾತೆಯನ್ನು ಕಾಪಾಡೋಡು ಬಂದು ಯಾನ್ ಪ್ರಾರ್ಥನೆ ಮಲ್ತೊಂದು ಎಂಕ ಪಾತ್ರೆ ಕೊನ್ನ ಸನ್ಮಾನವು ಯಾನ್ ಚಿರಋಣಿ ಆದುಲ್ಲೆ ಜೈ ಹಿಂದ್ ಜೈ ಶ್ರೀರಾಮ್ ಗಂಟಲು ಕೆಕ್ಕಲು ಉರ್ಕಡ್ದು ಬರ್ಪುಣಿಗೆ ಬಾವುಕೆರಾದ ಪಾತೆರ ಬರ್ಪುಚಿಗೆ ಅಂಚಿತ್ತಿನ ಕೆಲವೊಂಜಿ ನೆನಪುಲೇನು ಇನಿ ವೇದಿಕೆಡೆ ನಮ್ಮೊಟ್ಟಿಗೆ ಪಟ್ಟೊಂಡೇರು ಐತೊಟ್ಟಿಗೆ ಒಂಜಿ ಮಲ್ಲ ಪಾತೆರ ಪಂಡೇರು ಪ್ರಭು ಶ್ರೀರಾಮಚಂದ್ರಮನ ಜನ್ಮಭೂಮಿ ಅಯೋಧ್ಯದ ಮಣ್ಣು ತಂಗೆ ಇನಿ ಮುಟ್ಟಲ ಚೇತನ ಶಕ್ತಿನ ಕೊಡ್ತು ಪಂಡದು ಅವು ಮಾತೆರೆಗಳ ಚೇತನ ಶಕ್ತಿ ಅದು ಪಡು ನಮ್ಮ ಮಾತೆರಲ ಪುಣ್ಯವಂತರು ಆ ಒಂಜಿ ಶ್ರೀರಾಮ ಲಲ್ಲನ ಪ್ರಾಣ ಪ್ರತಿಷ್ಠೆಯನ್ನು ತೂಪುನಂಚಿನ ಆ ಒಂಜಿ ಯೋಗ್ಯ ಭಾಗ್ಯ ನಮ್ಮ ಕಾಲಘಟ್ಟಡು ತಿಕ್ಕುಂಡು ಪಣ್ಣೊಂದು ಈತ ಕಾರ್ಯಕ್ರಮವನ್ನು ದುಂಬರಿಸ ಒಂದು 54ನೇ ವಾರ್ಷಿಕೋತ್ಸವದ ಸಂದರ್ಭಡು ಯುವಕ ಮಂಡಲದ ಸದಸ್ಯರಿಗೆ ಅಟ್ಟಣೆ ಮಂತಿನಂಚಿನ ಪಂತ ಗೊಬ್ಬುಡು ಗಿಂದಿನಕ್ಲೆಗೆ ಇನಾಮನು ಕೊರ್ಪುನಂಚಿನ ಪೊರ್ತು ಇಂದತ ವರದಿನ ಕೊರಿಯರು ಹರ್ಷಿತ್ ಸದಸ್ಯರು ಹರ್ಷಿತ್ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ಕಿನ್ಯ ಇದರ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ಕ್ರೀಡಾಕೂಟದ ವಿಜೇತರ ಪಟ್ಟಿ ವೈಯಕ್ತಿಕ ಸ್ಪರ್ಧೆಗಳು ಬಾಲ ವಿಭಾಗ ಮಹೀನ್ 50 ಮೀಟರ್ ಓಟ ಪ್ರಥಮ ಒಂಟಿ ಕಾಲಿನ ಓಟ ಪ್ರಥಮ ನಿಂಬೆ ಚಮಚ ಓಟ ತೃತೀಯ ಕಪ್ಪೆ ಜಿಗಿತ ತೃತೀಯ ಗಹನ್ 50 ಮೀಟರ್ ಓಟ ದ್ವಿತೀಯ ಲಿಂಬೆ ಚಮಚ ತೃತೀಯ ಕಪ್ಪೆ ಜಿಗಿತ ಪ್ರಥಮ ಒಂಟಿ ಕಾಲಿನ ಓಟ ತೃತೀಯ ಸಭೆಲೆಸ್ದ ಗುರುಕಾರ್ಮೆನ್ ವಹಿಸೋನಂಚಿನ ಶ್ರೀಯುತ ವಿಠಲ್ ಭಟ್ ಮೊಗಸಾಲೆ ಇಮೇರು ಇನಾಮುಲೇನು ಜೋಕ್ಲೆ ಕೊರಡು ಪಣದಕ್ಕೇನೊಂದಿಲ್ಲ ಅನ್ವಿತ್ ಲಿಂಬೆ ಚಮಚ ಪ್ರಥಮ ಒಂಟಿ ಕಾಲಿನ ಓಟ ದ್ವಿತೀಯ 50 ಮೀಟರ್ ಓಟ ತೃತೀಯ ಚಿರಂತ್ ನಿಂಬೆ ಚಮಚ ದ್ವಿತೀಯ ವಿಹಾನಿಯಂ ಕಪ್ಪೆ ಜಿಗಿತ ದ್ವಿತೀಯ ಪ್ರೋತ್ಸಾಹಕರ ಬಹುಮಾನ ಹನ್ಸಿಕಾ ಮಿಶಿಕಾ ಧನ್ವಿ ಚಿನ್ಮಯ್ ಕಶ್ಯ ಶ್ರೇಯಾಂಕ್ ಸೋಲ್ಮೇಲು ಶ್ರೀಯುತ ವಿಠಲ್ ಭಟ್ರ ಮೇರೆಗೆ ದುಂಬುದ ಇನಾಮುಲೇನು ವೈಭವ್ ಶೆಟ್ಟಿ ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರು 6 ಕರೋಡು ಪಣದಕ್ಕೇನೋದಿಲ್ಲ 1 ಮತ್ತು 2ನೇ ತರಗತಿ ವಿಭಾಗ ಬಾಲಕರು ಜತಿನ್ 50 ಮೀಟರ್ ಓಟ ಪ್ರಥಮ ಒಂಟಿ ಕಾಲಿನ ಓಟ ಪ್ರಥಮ ಅಡಿಕೆ ಓಟ ಪ್ರಥಮ ವಿವಾನ್ 50 ಮೀಟರ್ ಓಟ ದ್ವಿತೀಯ ಒಂಟಿ ಕಾಲಿನ ಓಟ ದ್ವಿತೀಯ ಅಡಿಕೆ ಓಟ ದ್ವಿತೀಯ ಇನ್ನು ಗೆಂದಿನಗಳು ಆಯ್ನಾತ ಬೇಗ ಎದುರು ಬಲೆ ಗೊತ್ತುಪುಣು ಮಾತ್ರೆಗಳ ಜಸ್ವಿಕ್ 50 ಮೀಟರ್ ಓಟ ತೃತೀಯ ಒಂಟಿ ಕಾಲಿನ ಓಟ ತೃತೀಯ ಅಡಿಕೆ ಓಟ ತೃತೀಯ
ಕೆಲವೇ ರೌಲು ವೇಷಡುಲ್ಲ ಅಂಚ ಅದಕ್ಕೆ ಬರ್ರೆ ಒಂದಿಜ್ಜಿ. ಬಾಲಕಿಯರು ನಿಯತಿ 50 ಮೀಟರ್ ಓಟ ಪ್ರಥಮ, ಒಂಟಿ ಕಾಲಿನ ಓಟ ಪ್ರಥಮ, ಅಡಿಕೆ ಓಟ ಪ್ರಥಮ, ಪಾಸಿಂಗ್ ದಿ ಬಾಲ್ ಪ್ರಥಮ. ನಿವ್ಯ 50 ಮೀಟರ್ ಓಟ ತೃತೀಯ, ಒಂಟಿ ಕಾಲಿನ ಓಟ ತೃತೀಯ, ಅಡಿಕೆ ಓಟ ದ್ವಿತೀಯ. ಜೋಕಲ್ನ ಪರವಾದ ಇಲ್ಲದಕ್ಕಲು ಇತ್ತನೆಲ್ಲ ಬರ್ತದೆ ಎತ್ತನೋಲಿ ಜೋಕಲು ವೇಷೋಡು ಇತ್ತೆರಡ ಇಲ್ಲದಕ್ಕಲು ಬಲೆ. ರಿಧಿ 50 ಮೀಟರ್ ಓಟ ದ್ವಿತೀಯ, ಅಡಿಕೆ ಓಟ ತೃತೀಯ. ತನ್ವಿ ಒಂಟಿ ಕಾಲಿನ ಓಟ ದ್ವಿತೀಯ, ಅಡಿಕೆ ಎಕ್ಕುವ ಓಟ ಪ್ರಥಮ. ವೈಭವ್ ಶೆಟ್ಟಿ ದುಮ್ಮುದ ಇನಾಬಲೇನು ನಮ್ಮ ಹಿರಿಯರು ಶ್ರೀಯುತ ಮೈಂದ ಪೂಜಾರ್ಲು ಕೊರಡು ಪಣದು ಏನೊಂದುಲ್ಲ. 3 ಮತ್ತು 4ನೇ ತರಗತಿ ವಿಭಾಗ ಹಿತೇಶ್ ಅಡಿಕೆ ಓಟ ಪ್ರಥಮ, ನಿಂಬೆ ಚಮಚ ಪ್ರಥಮ, 100 ಮೀಟರ್ ಓಟ ಪ್ರಥಮ. ಅದು ಬೈಯಡ ಆಜಿ ಗಂಟೆ ನಾ ಪೂರೆಲ್ಲ ಒಣಸುವಂತ ಬೈದೇರಿ ಗಂಡ ಒಂಜಿ ತಾಟಿ ಬಟ್ಟಿರಿ ಎತ್ತು ಕಷ್ಟ. ಪ್ರಣೀತ್ ಕಿಲ್ಲೆ ಅಡಿಕೆ ಓಟ ದ್ವಿತೀಯ, ನಿಂಬೆ ಚಮಚ ದ್ವಿತೀಯ, 100 ಮೀಟರ್ ತೃತೀಯ, ಪಾಸಿಂಗ್ ದಿ ಬಾಲ್ ತೃತೀಯ. ರಿಷಿಕಾ ಅಡಿಕೆ ಓಟ ತೃತೀಯ, ನಿಂಬೆ ಚಮಚ ತೃತೀಯ, 100 ಮೀಟರ್ ಓಟ ದ್ವಿತೀಯ, ಪಾಸಿಂಗ್ ದಿ ಬಾಲ್ ದ್ವಿತೀಯ. 5 ಮತ್ತು 6ನೇ ತರಗತಿ ವಿಭಾಗ ಬಾಲಕರು ಯಕ್ಷಿತ್ 100 ಮೀಟರ್ ಓಟ ಪ್ರಥಮ, 3 ಕಾಲಿನ ಓಟ ದ್ವಿತೀಯ. ಮುರಣಿ ಬಣ್ಣಂತೆ ಯಾನ ಕಮ್ಲೋಡು ಬಲಿ ಇತ್ತೆ ರಪರಪ ಬರೋಡಿಡೆ. ಪ್ರದ್ಯುನ್ 100 ಮೀಟರ್ ಓಟ ದ್ವಿತೀಯ, ನಿಂಬೆ ಚಮಚ ಪ್ರಥಮ, 3 ಕಾಲಿನ ಓಟ ಪ್ರಥಮ. ಚಿರಾಯು 100 ಮೀಟರ್ ಓಟ ತೃತೀಯ, 3 ಕಾಲಿನ ಓಟ ದ್ವಿತೀಯ. ಮನೀಶ್ ನಿಂಬೆ ಚಮಚ ತೃತೀಯ, 3 ಕಾಲಿನ ಓಟ ತೃತೀಯ. ದ್ವಿತೀಕ್ ನಿಂಬೆ ಚಮಚ ದ್ವಿತೀಯ, 3 ಕಾಲಿನ ಓಟ ಪ್ರಥಮ. ಮೈಂದ ಪೂಜಾರ್ಲೆ ಕೃತಜ್ಞತೆಲು ನನ್ನ ದುಂಬುಗು ಮಾಲಿನ್ಯಕ್ಕ ಒಂತೆ ಬಹುಮಾನ ಕೊಡ್ದು ಸಹಕಾರ ಕೊಡೋದಕ್ಕೆ ಏನಂದಿಲ್ಲ. ಸಾತ್ವಿಕ್ 3 ಕಾಲಿನ ಓಟ ತೃತೀಯ, ನಿಂಬೆ ಚಮಚ ಪ್ರಥಮ, 100 ಮೀಟರ್ ತೃತೀಯ. ಒಂಜತ್ತು ರಡ್ಡತ್ತು ಮೂಜಿ ಇದೆ ತೊಂದರೆ ರಾಲೆ ಕೊಡು ಬೇಗ ಬೇಗ ಹೊರಡತ್ತೆ. ಬಾಲಕಿಯರು ಯಶ್ವಿ 100 ಮೀಟರ್ ಓಟ ಪ್ರಥಮ, 3 ಕಾಲಿನ ಓಟ ಪ್ರಥಮ, ಬಾಂಬಿಂಗ್ ದಿ ಸಿಟಿ ಪ್ರಥಮ. ಭೂಮಿಕಾ 100 ಮೀಟರ್ ಓಟ ದ್ವಿತೀಯ, ನಿಂಬೆ ಚಮಚ ಪ್ರಥಮ, ಬಾಂಬಿಂಗ್ ದಿ ಸಿಟಿ ತೃತೀಯ. ಇತ್ತ ಮೊಬೈಲ್ ಒತ್ತಿರತ್ತಿನ ರಪ್ಪ ಇದು ಅದೇ. ಅನ್ವಿಕಾ 100 ಮೀಟರ್ ಓಟ ತೃತೀಯ, ನಿಂಬೆ ಚಮಚ ದ್ವಿತೀಯ, 3 ಕಾಲಿನ ಓಟ ಪ್ರಥಮ. ಚಾರ್ವಿ ನಿಂಬೆ ಚಮಚ ತೃತೀಯ, 3 ಕಾಲಿನ ಓಟ ದ್ವಿತೀಯ. ಆದ್ಯ ಮ್ಯೂಸಿಕಲ್ ಚೇರ್ ದ್ವಿತೀಯ, 3 ಕಾಲಿನ ಓಟ ತೃತೀಯ. ಎಲ್ಲಿಯ ಬಾಲೆ ಜೋರದ ಚಪ್ಪಾಲೆ ಬರೋಡು ದಾಲ 5 ಪೈಸೆ ಕೊರಡು ಜಿ ಕೊರಲೆ ಚಪ್ಪಾಲೆ ದಾಲ 5 ಪೈಸದ ಖರ್ಚಿಜ್ಜಿ ಚಪ್ಪಾಲೆ ಕೊರ್ರೆ ಕೊರಡೆ. ಅದಿತಿ 100 ಮೀಟರ್ ಓಟ ಪ್ರಥಮ, ನಿಂಬೆ ಚಮಚ ತೃತೀಯ, 3 ಕಾಲಿನ ಓಟ ದ್ವಿತೀಯ, ಮ್ಯೂಸಿಕಲ್ ಚೇರ್ ತೃತೀಯ. ಲಿಖಿಶಾ 100 ಮೀಟರ್ ಓಟ ದ್ವಿತೀಯ, ನಿಂಬೆ ಚಮಚ ದ್ವಿತೀಯ, ಮ್ಯೂಸಿಕಲ್ ಚೇರ್ ಪ್ರಥಮ, 3 ಕಾಲಿನ ಓಟ ದ್ವಿತೀಯ, ಬಾಂಬಿಂಗ್ ದಿ ಸ್ವಿಟಿ ದ್ವಿತೀಯ. ಉಪೇಕ್ಷಾ 100 ಮೀಟರ್ ಓಟ ತೃತೀಯ. ಕೃತಜ್ಞತೆಗಳು ಮಾಲಿನ್ಯಕ್ಕ ನನ್ನ ದುಂಬುಗು ಶ್ರೀ ರಾಮಯ್ಯ ಕಿಳ್ಳೆರಿ ಬಹುಮಾನ ವಿತರಣೆ ಮಾಡೋಕೆ ಏನಂದ್ರೆ ತುಳು ಹಿರಿಯರು ಕೊರೊಂದು ಉಪ್ಪೇರು ಅಂಚಾದ ಬೇಗ ಬರೋಡು ನಿಕ್ಲಿ. 9 ಮತ್ತು 10ನೇ ತರಗತಿ ಬಾಲಕರ ವಿಭಾಗ ಅಶ್ವಿತ್ ನಿಂಬೆ ಚಮಚ ಪ್ರಥಮ, 100 ಮೀಟರ್ ಓಟ ಪ್ರಥಮ, 3 ಕಾಲಿನ ಓಟ ದ್ವಿತೀಯ. ಸಾಕ್ಷಿತ್ ನಿಂಬೆ ಚಮಚ ದ್ವಿತೀಯ, 100 ಮೀಟರ್ ಓಟ ದ್ವಿತೀಯ, 3 ಕಾಲಿನ ಓಟ ಪ್ರಥಮ. ನವೀನ್ 100 ಮೀಟರ್ ಓಟ ತೃತೀಯ, 3 ಕಾಲಿನ ಓಟ ದ್ವಿತೀಯ. ತುಂಬ ಎಂಕುಲು ಪ್ರೈಸ್ ದಿಕ್ಕೊಂಡು ಬಂದ ನಿದ್ರೆ ಕೆಟ್ಟದು ಅವು ಏಪ ತಿಕ್ಕೊಂದು ಕಾತೊಂದು ಇತ್ತಾಯ್ತು ತುಳಿಗೆ ಬರಿಯಲ್ಲ ಬೇಗ ಬೇಗ ಬರೋಡು. ಮನ್ವಿತ್ ನಿಂಬೆ ಚಮಚ ತೃತೀಯ, ಪ್ರಣಾಮ್ ಕಿನ್ಯ 3 ಕಾಲಿನ ಓಟ ಪ್ರಥಮ, ವೈಭವ್ 3 ಕಾಲಿನ ಓಟ ತೃತೀಯ. ಮಹಿಳೆಯರ ವಿಭಾಗ 100 ಮೀಟರ್ ಓಟ ಪ್ರೇಕ್ಷಾ ಪ್ರಥಮ, ಕಾವ್ಯ ದ್ವಿತೀಯ, ಪ್ರಜ್ಞಾ ಭಾಸ್ಕರ್ ತೃತೀಯ. ಕೃತಜ್ಞತೆಗಳು ಶ್ರೀ ಟಿ ರಾಮಯ್ಯ ಕಿಲ್ಲರಿಗೆ ನನ್ನ ಭಾಸ್ಕರ್ ಮಿತ್ತಡ ಮೇರೆ ಬಹುಮಾನ ವಿತರಣೆ ಮತ್ತು ಪುರಲು ಮಂತ ಕೊರಡು ಕೇರಂದಲ್ಲ. ಅದು ತುಂಬ ಯಕ್ಷಗಾನೋಡು ಕಿರೀಟ ಕಟ್ಟದು ಎಂಜನ ಅಲ್ಲಿ ತೊಂತಾರೆ ಅವೇ ರೀತಿ ಮಾತಾ ಜೋಕಲ್ಲ ಅಲ್ಲಿಪೋಡು. ಶಾರ್ಟ್ ಪುಟ್ ನಯನ ಪ್ರಥಮ, ಚೈತ್ರ ದ್ವಿತೀಯ, ರೇವತಿ ತೃತೀಯ.
ಸಂಗೀತ ಕುರ್ಚಿ ತನುಜ ದ್ವಿತೀಯ, ದಿವ್ಯ ತೃತೀಯ. ಥ್ರೋಬಾಲ್ ಪ್ರಥಮ ಸ್ಥಾನ ರೇವತಿ ಮತ್ತು ತಂಡ. ದ್ವಿತೀಯ ನಯನ ಮತ್ತು ತಂಡ. ಥ್ರೋಬಾಲ್ ಮರ ದಕ್ಕದನ್ನ ದಿಗಿದಿಜಿಗತೆ ಮತ್ತೆ ನಾಡೋದಿಲ್ಲರಿಗೆ ಮಾತಾಡಲ್ಲ. ಹಗ್ಗ ಜಗ್ಗಾಟ ಪ್ರಥಮ ನಯನ ಮತ್ತು ತಂಡ. ಕೃತಜ್ಞತೆಗಳು ಭಾಸ್ಕರಣ್ಣ. ನನ್ನದು ಮಗು ಪ್ರಮೋದನ್ನೇ, ನಮ್ಮ ವಿದ್ವಾನ್ ಪ್ರಮೋದನ್ನೇ. ದ್ವಿತೀಯ ರೇವತಿ ಮತ್ತು ತಂಡ. ಆರು ನಾಟ್ಯೋಡು ಮಾತ್ರ ಎತ್ತು ಕ್ರೀಡೆಡ್ಲ ಬಾರಿ ಹುಷಾರಿತ್ತೇರೆಂದು ಅನ್ನದಿಲ್ಲೇರು ಬಾಬಣ್ಣೆ. ಇತ್ತೆ ಜೋಕ್ಲಿಗೆ ಕೊರ್ಪುನಂಚಿನ ಯೋಗ. ಪುರುಷರ ವಿಭಾಗ 200 ಮೀಟರ್ ಓಟ ಪ್ರಣೀಶ್ ಪ್ರಥಮ, ವಿಖ್ಯಾತ್ ದ್ವಿತೀಯ, ಪ್ರಜ್ವಲ್ ತೃತೀಯ. ಗುಂಡೆಸೆತ ಶೈಲೇಶ್ ಆಚಾರ್ಯ ಪ್ರಥಮ, ಗಣೇಶ್ ಕಿಲ್ಲೆ ದ್ವಿತೀಯ, ಸುಕೃತ್ ತೃತೀಯ. ಕ್ರಿಕೆಟ್ ಪ್ರಥಮ ಸ್ಥಾನ ಯತಿರಾಜ್ ಮತ್ತು ತಂಡ. ಕೃತಜ್ಞತೆಗಳು ಪ್ರಮೋದಣ್ಣ. ನನ್ನದು ಮಗು ನಮ್ಮ ಸಂಘದ ಅಧ್ಯಕ್ಷರಾಯಿನ ಮೋಹನ್ ದಾಸ್. ಕ್ರಿಕೆಟ್ ಪ್ರಥಮ ಸ್ಥಾನ ಯತಿರಾಜ್ ಮತ್ತು ತಂಡ. ದ್ವಿತೀಯ ಕಿರಣ್ ಮತ್ತು ತಂಡ. ಅರೆಗೆ ಜೋಕ್ಲಿಗೆ ನೆಡ್ದು ಗೊತ್ತುಂಡು ದಯಬಂಡ ಶಾಲೆ ಇಡ್ಲವು ಗೊಬ್ಬಲೆ ಬಂಡ ಬರ್ಪುಜೇರು ಅಕಲ್ನಾತಿಗೆ ಒಡ್ಡ ಗೊಬ್ಬುಯರು. ಹಗ್ಗ ಜಗ್ಗಾಟ ಪ್ರಥಮ ಭಾಸ್ಕರ್ ಮತ್ತು ತಂಡ. ದ್ವಿತೀಯ ಧನುಷ್ ಮತ್ತು ತಂಡ. ದ್ವಿತೀಯ ಧನುಷ್ ಮತ್ತು ತಂಡ. ಕೃತಜ್ಞತೆಗಳು ಮಾತಿರಲ್ಲ. ಗೊಬ್ಬು ಬಂತೋಡು ಜೈತನ ಕಲೆಗಿಲ್ಲ, ಇನಾಮ ಕೊರೋನಾ ಕಲೆಗಿಲ್ಲ, ಅಂಚೆನೆ ಸಂಘೋಗಲ್ಲ. ಜೋಕ್ಲೆ ಪೂರ ಈತು ಪೊರ್ಲದ ಇನಾಮು ತಿಕ್ಕನಾಗ ಜೋಡ್ದೊಂಜಿ ತಾಟಿ ಬರಡು ನಮ್ಮ ಊರ್ದ ನಿಖಿಲನೇ ಜೋಕುಲು ಪೂರ ಇನಾಮುಡು ಗೆಂದಿಯರು ಮಾತ ಜೋಕ್ಲೆಲ್ಲ ಇಂಚಿತ್ತಿನ ಪಂತ ಗೊಬ್ಬಲಿಗೆ ಕಡಪುಡ್ಲೆ ಜೋಕುಲ್ನ ವ್ಯಕ್ತಿತ್ವ ಬುಳೆಚೆಲ್ಗೆ ನಿಖಲ್ನ ಆ ಒಂಜಿ ಪ್ರೇರಣೆ ಉಪ್ಪಡು ಪಣ್ಣೊಂದು ಕೇನೊಂದು ಇತ್ತೆ ಸಭೆಲೇಸದ ಮುಕ್ತಾಯದ ಹಂತಕ್ಕೆ ಬರೋದಿಲ್ಲ. ನಮ್ಮ ಈ ಒಂಜಿ ಸಭೆಲೇಸ 54ನೇ ವರ್ಷದ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ವಾರ್ಷಿಕೋತ್ಸವದ ಸಭೆಲೇಸದ ಗುರುಕಾರ್ಮೆನು ವಹಿಸಿದು ಈತು ಪೊರ್ತು ಲೇಸು ಗೆದ್ದಿಗೆಡುಕೊಳ್ಳುದು ನಂಗೆ ಪ್ರೋತ್ಸಾಹ ಕೊರನಂಚಿನ ಶ್ರೀಯುತ ವಿಠಲ್ ಭಟ್ ಮೊಗಸಾಲೆ ಆನುವಂಶಿಕ ಮುಕ್ತೇಶ್ವರರು ಶ್ರೀ ಶಂಕರನಾರಾಯಣ ದೇವಸ್ಥಾನ ಕೂಳಿಯೂರು ಎಡ್ಡ ಯಕ್ಷಗಾನ ಅರ್ಥಧಾರಿಲು ಎಡ್ಡ ವಾಗ್ಮಿಲು ನ್ಯಾಯವಾದಿಲು ಗುರುಕಾರ್ಮೆದ ಪಾತೆರ ಪನ್ನೋಡು ಪಣದು ಕೇನೊಂದುಲ್ಲೆ. ಶ್ರೀ ಮಹಾಗಣಪತಿ ಶಂಕರನಾರಾಯಣ ದೇವರಿಗೆ ವಂದಿಸ್ತಾ ಕ್ಷೇತ್ರದಲ್ಲಿ ನಮ್ಮೆಲ್ಲರನ್ನು ಕೂಡ ಪೊರೆಯುತ್ತಿರುವಂತಹ ಮಾತೆ ದುರ್ಗಾ ಪರಮೇಶ್ವರಿಗೆ ಸಾಷ್ಟಾಂಗ ನಮಿಸ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ವಂದಿಸ್ತಾ ವೇದಿಕೆಯ ಮುಂದೆ ಇರುವಂತಹ ಪ್ರೇಕ್ಷಕ ಸಂದೋಹಕ್ಕೆ ನಮಿಸ್ತಾ ಒಂದೆರಡು ಮಾತು. ಯಕ್ಷಗಾನ ಅಂತ ಹೇಳಿದರೆ ಒಂದು ಸೆಳೆತ ಇರುವಂತಹ ಒಂದು ಕಲೆ. ಇಲ್ಲದೇ ಇದ್ದರೆ ನಾನು ಇಲ್ಲಿಗೆ ಅಪರಿಚಿತ. ದೂರದ ಕೋಳ್ಯೂರು, ತಲಪಾಡಿಯ ಕಿನ್ಯ, ಸಂಬಂಧ ಏನು? ನನಗೆ ಇಲ್ಲಿ ಯಾರು ಪರಿಚಿತರಿಲ್ಲ. ಕೃಷ್ಣಪ್ಪರನ್ನು ಬಿಟ್ಟರೆ ಮತ್ತು ನನಗೆ ಪರಿಚಯ ಅದು ನಿಮ್ಮ ಇಲ್ಲಿಯ ಮೊನ್ನೆ ಅಧ್ಯಕ್ಷರನ್ನ ನಾನು ಕರೀಲಿಕ್ಕೆ ಬರುವಾಗಲೇ. ಹಾಗಿದ್ರೆ ಪರಿಚಯ ಹೇಗೆ ಅಂತ ಕೇಳಿದರೆ ಯಕ್ಷಗಾನದ ಮೂಲಕವಾಗಿ. ಹಾಗಿದ್ರೆ ಸಮಾಜದಲ್ಲಿ ಬದುಕುವಂತಹ ನಾವು ಪರಸ್ಪರರಾಗಿ ನಮ್ಮದೇ ಆದಂತಹ ಒಂದು ಸಂವಹನದ ಮಾಧ್ಯಮ ಇದ್ದರೆ ಒಂದು ಕಲೆ ಇರ್ತದೆ. ಆ ಕಲೆ ನಮ್ಮ ಜೀವಾಳವಾಗಿರ್ತದೆ.
ಹಾಗಿದ್ರೆ ಜೀವಾಳವಾಗಿರಬೇಕಿದ್ರೆ ಏನಾಗಿರಬೇಕು? ನಮ್ಮದಾದಂತಹ ಶಾರೀರಿಕವಾದಂತಹ ವ್ಯಕ್ತಿತ್ವ, ಭೌತಿಕವಾದಂತಹ ವ್ಯಕ್ತಿತ್ವ ಇದು ವಿಕಸನಗೊಳ್ಳಬೇಕಿದ್ರೆ ಈ ಕಲೆಯ ಅಗತ್ಯ ಉಂಟು. 54 ವರ್ಷದಿಂದ ಒಂದು ಯಕ್ಷಗಾನ ಸಂಘ ನಮ್ಮ ಕೈಯ ಯಾವ ಬೆರಳುಗಳ ರೀತಿಯಲ್ಲಿ ಮುಷ್ಟಿಯಾಗಿ ಹಿಡಿದು ಮುಂದುವರಿಯುತ್ತದೆಯೋ ಅದೇ ರೀತಿಯಲ್ಲಿ ಇದು ಮುಂದುವರಿತಾ ಇದೆ ಅಂತೇಳಿ ಹೇಳಿದರೆ ಅದರಷ್ಟು ಸಂತೋಷ ಇನ್ನೊಂದಿಲ್ಲ. ಯಕ್ಷಗಾನ ಯಾವತ್ತಿದ್ರೂ ಹಾಗೆ ಸಹವರ್ತಿಗಳನ್ನು ಒಮ್ಮತದಿಂದ ಕೂಡಿಕೊಂಡು ಹೋಗುವಂತಹ ಕಲೆ. ಅದರಲ್ಲಿ ಮೇಲೆ ಕೀಳಿಲ್ಲ, ಜಾತಿ ಭೇದ ಇಲ್ಲ, ಇನ್ನೊಬ್ಬರ ಹಂಗಿಲ್ಲ. ಹಂಗಿದ್ರೆ ಯಾವುದು ಅಂತ ಹೇಳಿದರೆ ಆ ಕಲೆಯಲ್ಲಿರುವಂತಹ ಪರಸ್ಪರದ ವೈರುಧ್ಯ ಮಾತ್ರವೇ. ನಾವು ಯಾವಾಗ ರಂಗದಲ್ಲಿ ಕರ್ಣಾರ್ಜುನರಾಗಿ ಕಾಣುತ್ತೇವೆಯೋ ಅದೇ ರಂಗದಿಂದ ನಾವು ವಿರಮಿಸುವಾಗ ನಾವು ಆ ಒಂದು ಕೂಟದ ಕಲಾವಿದರಷ್ಟೇ. ಇಲ್ಲಿ ನಾವು ಹಗೆಗಳಾಗಿ ಕಾಣ್ತೇವೆ, ಆದರೆ ನಿಜ ಜೀವನದಲ್ಲಿ ನಾವು ಹಗೆಗಳಲ್ಲ. ಇವತ್ತು ಕರ್ಣ ಮಾಡಿದವನು ನಾಳೆ ಅರ್ಜುನ ಮಾಡಬಹುದು, ನಾಳೆ ಅರ್ಜುನ ಮಾಡಿದವನು ಇವತ್ತು ಕರ್ಣ ಮಾಡಿಯಾನು. ಯಾವ ರೀತಿಯಲ್ಲಿ? ಇದು ನಮ್ಮದಾದಂತಹ ಪಕ್ವತೆಗೆ ಒಂದು ಸಾಧನವಾಗಿರ್ತದೆ. ಅಂಥ ಒಂದು ಯಕ್ಷಗಾನದವನ್ನು ಇಂಥ ಒಂದು ಹಳ್ಳಿಯಲ್ಲಿ ಹೇಳಿದರು. ಒಬ್ಬರು ಸಂಪಾಜೆಯಿಂದ ಬಂದಿದ್ದರು ಅಂತೇಳಿ. ಅಲ್ಲಿಂದ ಅವರ ವೃತ್ತಿ ಜೀವನಕ್ಕೋಸ್ಕರವಾಗಿ ಬಂದವರು ಇಲ್ಲಿಯ 4 ಜನ, ಈಗ ನಮ್ಮ ಕಿಲ್ಲೆಯವರು ಹೇಳಿದರು, ನಾವೆಲ್ಲ ವಿದ್ವಾಂಸರಲ್ಲ, ವಿದ್ಯಾಭ್ಯಾಸ ನಮ್ಮಲ್ಲಿಲ್ಲ, ನಾವು ಮಧ್ಯಮ ವರ್ಗದ ಶ್ರಮಿಕರು ಅಂತೇಳಿ. ಪಂಡಿತರಿಂದ ಹಿಡಿದು ಪಾಮರರವರೆಗೆ ಒಂದು ಬೆಲೆಯನ್ನು ಕೊಟ್ಟಂತಹ ಕಲೆ ಇದ್ದರೆ ಅದು ಯಕ್ಷಗಾನ. ಈಗ ಕಿಲ್ಲೆಯವರು ಅವರ ಆ ಅನುಭವಗಳನ್ನು ಹೇಳಿದರು. ಯಾಕಾಗಿ ಇದು? ನಮ್ಮ ಈ ಜೀವನದಲ್ಲಿ ದುಡಿದು ಬೆಂಡಾದಂತಹ ಕಾಲಕ್ಕೆ ಮನಸ್ಸಿಗೆ ಶಾಂತಿ ಸಿಗುವಂತಹ ಕಲೆ ಯಾವುದು? ಹಳ್ಳಿಯಲ್ಲಿ ಬೇರೆ ಯಾವುದೇ ರೀತಿಯ ಕಲೆಗಳಿಲ್ಲ. ಹಾಗಿದ್ರೆ ಹಳೆ ಕಾಲದ ನಾವು ಹಳೆ ತಲೆಮಾರಿನ ಎಲ್ಲ ಕಲಾವಿದರನ್ನು ನೋಡಿದರೂ ಕೂಡ ರಾಗದಲ್ಲಿ ಅವರು ರಂಗದಲ್ಲಿ ಗಾಂಭೀರ್ಯದಿಂದ ದೇವೇಂದ್ರನಾಗಿ ಬದುಕಿದವರು, ಆದರೆ ನಿಜ ಜೀವನದಲ್ಲಿ 3 ಹೊತ್ತಿನ ಒಪ್ಪೊತ್ತಿನ ಊಟಕ್ಕೆ ಗತಿ ಇಲ್ಲದವರು. ಆದರೂ ಕೂಡ ಕಲೆಗಾಗಿ ತಮ್ಮದಾದಂತಹ ಜೀವನವನ್ನು ಮುಡಿಪಾಗಿಟ್ಟವರು. ಹಾಗಿದ್ರೆ ಆ ಕಲೆಯ ಮೇಲಿನ ಪ್ರೀತಿಯಿಂದ ಅವರು ಜೀವನವನ್ನು ಪ್ರತಿಯೊಬ್ಬರೂ ಕೂಡ ದ್ವೇಷಿಸಲಿಲ್ಲ, ಪ್ರೀತಿಸಿದರು. ಅದೇ ರೀತಿಯ ಪ್ರೀತಿ ಇವತ್ತು ಈ ಕಾಲಕ್ಕೆ ನೀವು ಈ 54 ವರ್ಷಗಳ ಕಾಲ ನಮಗಿಲ್ಲಿ ಈ ವೇದಿಕೆಯನ್ನು ನೋಡುವಾಗ ಅಥವಾ ಇಲ್ಲಿರುವಂತಹ ನಿಮ್ಮೆಲ್ಲರನ್ನು ನೋಡುವಾಗ ನಮಗೆ ಕಾಣುವುದಿಷ್ಟೇ. ಸಣ್ಣ ಮಕ್ಕಳಿಂದ ಹಿಡಿದು 80ರ ತರುಣರವರೆಗೂ ಕೂಡ ನೀವು ಇದನ್ನು ಒಂದು ಯುವಕ ಸಂಘ ಅಂತೇಳಿ ಹೇಳುವಂತಹ ರೀತಿಯಲ್ಲಿ ನೀವು ಮುಂದುವರಿತಾ ಇದ್ದೀರಿ ಅಂತ ಹೇಳಿದರೆ ಈ ಸಂಘ ಯಾವತ್ತೂ ಕೂಡ ಇದು ಯೌವನವಾಗಿಯೇ ಇರ್ತದೆ. ಯಾಕಾಗಿ ಯೌವನ? ತಿಳಿದವರು ಹೇಳಿದರು, ಬಾಲ್ಯದಲ್ಲಿ ನಮಗೆ ಆಸರೆಯಾಗಿ ಇನ್ನೊಬ್ಬ ಬೇಕು, ವೃದ್ಧಾಪ್ಯದಲ್ಲಿ ಆಸರೆಯಾಗಿ ನಮಗೆ ನಮ್ಮ ಮಕ್ಕಳು ಬೇಕು. ಆದರೆ ಯೌವನದಲ್ಲಿ ತುಳುವಿನಲ್ಲಿ ಒಂದು ಗಾದೆ ಉಂಟು, ಮೀಸೆ ಬಂದಾಗ ದೇಶ ತೋಜನ್ನು ಅಂತೇಳಿ. ಯಾಕಾಗಿ? ಹೊಂತಕಾರಿಗಳಾಗಿ ಇರ್ತೇವೆ ನಾವು. ಯಾವುದೇ ಒಂದು ರೀತಿಯ ಕೆಲಸವನ್ನು ಕೊಟ್ಟರೂ ಕೂಡ ಅದನ್ನು ನಾವು ಸಾಧಿಸ್ತೇವೆ ಹೇಳುವಂಥ ಛಲ ಇರ್ತದೆ. ಅದು ಯುವಕರು. ಹಾಗಿದ್ರೆ ಈ ಯಕ್ಷಗಾನದ ಒಂದು ಸಂಘ ಯುವಕ ಸಂಘವಾಗಿ ಇದು ಪರಿವರ್ತನೆಗೊಂಡಿದೆ ಅಥವಾ ಯಕ್ಷಗಾನ ಯುವಕ ಸಂಘವಾಗಿ ಇದು ಮುನ್ನಡೀತಾ ಇದೆ ಅಂತೇಳಿ ಹೇಳಿದರೆ ನಾವು ಸಾಧಿಸ್ತೇವೆ ಹೇಳುವಂತಹ ಛಲ ನಿಮ್ಮಲ್ಲಿ ಉಂಟು. ಅದಕ್ಕೆ ನಾವು ಯಾವತ್ತೂ ಕೂಡ ತಲೆಬಾಗಬೇಕು. ಈ 54 ವರ್ಷಗಳ ಕಾಲ ಕೇವಲವಾಗಿ ಯಕ್ಷಗಾನ ಮಾತ್ರ ಅಲ್ಲ. ನಿಮ್ಮ ಈ ವರದಿಯಲ್ಲಿ ನೋಡಿದರೆ
ಹೇಳಿದ್ರಿ, ಪ್ರತಿ ವರ್ಷವೂ ಕೂಡ ಸಾಧಕರನ್ನು ಗೌರವಿಸ್ತೀರಿ, ಅಭಿನಂದಿಸ್ತೀರಿ, ಅಭಿವಂದಿಸ್ತೀರಿ. ಹಾಗಿದ್ರೆ ನಮ್ಮದಾದಂತಹ ಈ ಬೌದ್ಧಿಕತೆ ಏನುಂಟು, ನಮ್ಮ ಈ ಆಧ್ಯಾತ್ಮಿಕ ಶಕ್ತಿ ಏನುಂಟು, ಅದನ್ನು ಚೈತನ್ಯ ಕೊಟ್ಟಂತಹ ಈ ಕಲೆಯನ್ನು ನಾವು ಪ್ರೀತಿಸ್ತೇವೆ, ಅದನ್ನು ನಾವು ಸಮಾಜಕ್ಕೆ ತೋರ್ಪಡಿಸ್ತೇವೆ ಹೇಗೆ? ಇದು ನಮ್ಮ ಸಂಸ್ಕೃತಿ. ಕಿಲ್ಲೆಯವರು ಹೇಳಿದರು, ಅಯೋಧ್ಯೆಗೆ ಹೋಗಿದ್ದೆ, ಬರುವಾಗ ತಂದಿದ್ದೆ ಅಲ್ಲಿಯ ಒಂದು ಮಣ್ಣನ್ನು. ಯಾಕಾಗಿ? ನಮ್ಮ ದೇಶ, ನಮ್ಮದಾದಂತಹ ಭಾಷೆ, ನಮ್ಮದಾದಂತಹ ಕಲೆಯ ಮೇಲೆ ಉಂಟು ನಮಗೆ ಪ್ರೀತಿ. ಆ ಪ್ರೀತಿ ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಹಾಸುಹಕ್ಕಾಗಿದೆ ಅಂತ ಹೇಳಿದರೆ ಅದು ನಮ್ಮದಾದಂತಹ ಸಂಸ್ಕೃತಿ. ಅದನ್ನು ತೆಕ್ಕೊಂಡು ಬಂದು ತುಳಸಿಯ ಕಟ್ಟೆಯಲ್ಲಿ, ಯಾಕಾಗಿ ತುಳಸಿಯ ಕಟ್ಟೆ? ನಮಗೆ ನಮ್ಮ ರಕ್ಷಣೆಗೋಸ್ಕರವಾಗಿರುವಂಥದ್ದು ಪಾವಿತ್ರತೆಯ ಜಾಗ ಅಂತೇಳಿ ಹೇಳಿದರೆ ಅದು ತುಳಸಿಯ ಕಟ್ಟೆ. ನಾವು ನಿತ್ಯವೂ ಕೂಡ ಅಬಾಲವೃದ್ಧರಾಗಿ ನಮಸ್ಕರಿಸುವಂತಹ ಜಾಗ ಅಂತ ಹೇಳಿದರೆ ಅದು ದೇವರ ಮನೆಯಲ್ಲ, ತುಳಸಿ ಕಟ್ಟೆ. ನಿಮ್ಮ ಮನೆಯಲ್ಲಿ ಹಿರಿಯರಿರಬಹುದು, ಬೆಳಿಗ್ಗೆದ್ದು ಒಂದು ಬೊಟ್ಟು ನೀರು ಕುಡಿಯುವುದಕ್ಕಿಂತ ಮೊದಲು ಒಂದು ಚೆಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಆ ತುಳಸಿಗೆ ಹಾಕಿ ನಮಸ್ಕಾರವನ್ನು ಮಾಡಿ ಆ ಬಳಿಕ ಹೋಗಿ ಅವರ ದೈನಂದಿನ ಕೆಲಸವನ್ನು ಮಾಡ್ತಾರೆ. ಆದರೆ ನಾವೆಲ್ಲಿ ಮಾಡ್ತೇವೆ? ನಮಗೆಲ್ಲಿ ಸಮಯ ಉಂಟು? ಯಾಕಾಗಿ ಸಮಯ ಇಲ್ಲ? ನಮ್ಮದಾದಂತಹ ಬೌದ್ಧಿಕತೆ ದಿವಸ ಹೋದ ಹಾಗೆ ಕೆಳಕ್ಕೆ ಹೋಗ್ತಾ ಉಂಟು. ಯಾರಿಂದಲಾಗಿ? ನಮ್ಮ ಈಗಿನ ಶಿಕ್ಷಣದಿಂದಲಾಗಿ. ಅಂತಹ ಶಿಕ್ಷಣದಿಂದ ನಾವು ಹೊರಬರಬೇಕಿದ್ರೆ ನಾವು ಕಲಿಯುವಂತಹದ್ದೇನನ್ನು? ಎಳವೆಯಲ್ಲಿ ಮಮ್ಮಿ, ಡ್ಯಾಡಿ, ಗ್ರ್ಯಾಂಡ್ ಫಾದರ್ ಇಲ್ಲ, ಪಪ್ಪ. ಆದರೆ ನಮ್ಮದಾದಂತಹ ಸುಂದರವಾದಂತಹ ಸಂಸ್ಕೃತಿ ಉಂಟು, ಅಪ್ಪ, ಅಮ್ಮ. ಆದರೆ ನಾವು ಹೇಳುವುದು ಮಕ್ಕಳಿಗೆ ಕನ್ನಡ ಮೀಡಿಯಮಿಗೆ ಹೋದರೆ ನಮಗೊಂದು ಸ್ವಲ್ಪ ಕೀಳರಿಮೆ. ಬಾಲೆ ಓಡೆ ಒಪ್ಪೆ, ಮುಳ್ಪನೆ ಶಾಲೆ ಒಪ್ಪಣೆ, ಮುಳ್ಪಡೆ ಒಪ್ಪಣೆ ನಾನೇ. ಅವು ಹೇಳಲಿಕ್ಕೆ ಪಾಪ ನಮಗೆ ನಾಚಿಕೆ ಆಗ್ತದೆ. ಯಾಕೆ? ನಮ್ಮ ಹತ್ರ ಬಡತನ ಉಂಟು. ಅದುವೇ ನಮಗೆ ಹಣದ ಬಡತನ ಇರಬಹುದು, ಆಧ್ಯಾತ್ಮಿಕ ಬಡತನವಿಲ್ಲ. ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಹೇಳುವಂತಹ ಮಿಡಿತಕ್ಕೆ ಬಡತನವಿಲ್ಲ. ಅದನ್ನು ನಾವು ಉಳಿಸಿಕೊಳ್ಳಬೇಕು. ಆ ಉಳಿಸಿಕೊಂಡ್ರೆ ಮಾತ್ರವೇ ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ನಮಗೊಂದು ದಾರಿದೀಪವನ್ನು ಕೊಟ್ಟಿದ್ದಾರೋ ಅದನ್ನು ಉಳಿಸಲಿಕ್ಕೆ ಸಾಧ್ಯ ಉಂಟು. ಅಂತಹ ಒಂದು ಪ್ರಯತ್ನವನ್ನು ಈ ಯುವಕ ಸಂಘ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಅದಕ್ಕೆ ನಾವು ಯಾವತ್ತೂ ಕೂಡ ಚಿರಋಣಿಗಳಾಗಬೇಕು. ಅನ್ಯ ದೇಶೀಯ ಸಂಸ್ಕೃತಿಯನ್ನು ಮೆಟ್ಟಿ ನಿಂತು ಇವತ್ತು ನಾನು ಬರ್ತಾ ಇರುವಾಗ ಇಲ್ಲಿ ನಿಮ್ಮ ಕೊನೆಯ ರೂಪಕ ಆಗ್ತಾ ಇತ್ತು, ಮಹಿಷಾಸುರನ ವಧೆ ಆ ಒಂದು ಪ್ರಸಂಗ ಆಗ್ತಾ ಇತ್ತು. ಆ ರೂಪಕದ ಮೂಲಕವಾಗಿ ನಮಗೆ ಏನನ್ನು ಕೊಟ್ಟಿದೆ? ಸಂದೇಶ. ನಮ್ಮಲ್ಲಿ ಯಾವತ್ತಿದ್ದರೂ ಕೂಡ ಒಳ್ಳೆಯತನ ಮೆಟ್ಟಿ ಮೇಳೈಸಬೇಕು, ಕೆಟ್ಟತನ ಇರಬಾರ್ದು. ಕೆಟ್ಟತನ ಇದ್ದರೆ ನಮ್ಮದಾದಂತಹ ಸಂಸ್ಕೃತಿಗೆ ವಿರೋಧವಾಗಿ ನಾವು ಹೋದರೆ ಯಾವತ್ತೂ ಕೂಡ ನಾವು ಅಧಪತನವನ್ನು ಹೊಂದುತ್ತೇವೆ ಅಂತೇಳಿ. ಅಂತಹದ್ದನ್ನು ರೂಪಕದ ಮೂಲಕವಾಗಿ ನೀವು ನಿಮ್ಮ ಮಕ್ಕಳಿಗೆ ನೀವಿಲ್ಲಿ ಕಲಿಸಲಿಕ್ಕೆ ಏರ್ಪಾಡನ್ನು ಮಾಡಿದ್ದೀರಿ ಅಂತ ಹೇಳಿದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ನಿಮ್ಮ ಈ ಒಂದು ಸಂಘ, ನಿಮ್ಮ ಈ ಒಂದು ಊರು ಯಾವ ರೀತಿಯಲ್ಲಿ ಶ್ರಮಿಸ್ತದೆ ಹೇಳುವಂತಹದ್ದನ್ನು ನಾವು ಯೋಚಿಸಬೇಕು. ಅದೇ ರೀತಿ ಹಿರಿಯರನ್ನು ಗೌರವಿಸಿದ್ದೀರಿ. ಇನ್ನು ಮತ್ತೋರ್ವರು ಗುರುಗಳನ್ನು ನಾವು ಯಾಕೆ ಕಲಿಸಬೇಕು, ಯಾಕೆ ಗೌರವಿಸಬೇಕು? ಅವರೇನು ಅವರ ವೃತ್ತಿ ಅದು, ಮಕ್ಕಳಿಗೆ ಕಲಿಸುವುದು. ಕಲಿಸಿದ್ದಕ್ಕೆ ನಾವು ತಿಂಗಳಿಗೆ ಫೀಸು ಕೊಡೋದಿಲ್ವ? ಯಾಕಾಗಿ ಅವರನ್ನು ನಾವು ಗೌರವಿಸಬೇಕು? ಅವರಿಗೆ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಎಂಬುದಾಗಿ ಅಲ್ಲ, ನಮ್ಮ ಮಕ್ಕಳಿಗೆ ನಮ್ಮದಾದಂತಹ ಸಂಸ್ಕೃತಿಯನ್ನು ಯಾವ ರೀತಿಯಲ್ಲಿ ಅವರು ಕಲಿಸ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಮ್ಮ ಸಂಸ್ಕೃತಿಗೆ ಓರ್ವ ರಾಯಭಾರಿಯಾಗಿ ಅವರು ನಮ್ಮ ಮಕ್ಕಳನ್ನು ಮುಂದುವರಿಸ್ತಾ ಇದ್ದಾರೆ ಎನ್ನುವುದನ್ನು ನಾವು ಗುರುತಿಸಿದ್ದೇವೆ. ಸಮಾಜ ನಮ್ಮನ್ನು ನೋಡಿ ಗುರುತಿಸಬೇಕು ಹೇಳುವಂತಹ ರೀತಿಯಲ್ಲಿ ಸಮಾಜಕ್ಕೆ ನಾವು ಕೊಡುವಂತಹ ಸಂದೇಶ ಏನು? ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸುವಲ್ಲಿ ಗುರು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೈ ಎಳೆಯುವಂತಹ ವ್ಯಕ್ತಿತ್ವ.
ಹಾಗೆ ಮಣ್ಣಿನ ಹೇಂಟೆಯಾಗಿದ್ದಂತಹ ನಮ್ಮ ಮಕ್ಕಳನ್ನು ತಿದ್ದಿ ತೀಡಿ ಯಾವ ರೀತಿಯಲ್ಲಿ ನಮ್ಮ ಸಂಸ್ಕೃತಿಗೆ ಅಳವಡಿಸುತ್ತಾರೋ ಅಂತಹ ಒಂದು ವ್ಯಕ್ತಿತ್ವವನ್ನು ನಾವಿಲ್ಲಿ ಗುರುತಿಸಿದ್ದೇವೆ ಅಂತೇಳಿ ಹೇಳಿದರೆ, ನಿಮ್ಮದಾದಂತಹ ಈ ಯುವಕ ಸಂಘ ಯಾವ ರೀತಿಯಲ್ಲಿ ವರ್ತಿಸ್ತಾ ಇದೆ ಅನ್ನುವಂತಹದ್ದನ್ನು ನಾವು ನೋಡಿ ಕಲಿಬೇಕು. ನಮ್ಮ ಸಂಸ್ಕೃತಿಗೆ ನೀವು ಏನು ಕೊಡುಗೆಯನ್ನು ಕೊಡ್ತಾ ಇದ್ದೀರಿ? ಇನ್ನೊಂದು, ಸ್ಥಾಪಕ ಸದಸ್ಯರನ್ನು ದಂಪತಿ ಸಹಿತವಾಗಿ ನಾವು ಗೌರವಿಸಿದ್ದೀರಿ. ಅದು ಯಾಕಾಗಿ? ಆರು ದಾನ ಅಪ್ಪಗ ದುಂಬು ದಾನ ವೇಷ ಬಾಡೊಂದಿತ್ತೀರಿ, ಆರೆಗದಲ್ಲ ಬೇಲೆ ಇದ್ದಿ ಅಂತೇಳಿ ಅಲ್ಲ, ನಮ್ಮೊಟ್ಟಿಗೆ ಬರ್ತದಿರಿ ಅಂತೇಳಿ ಅಲ್ಲ. ಹಿರಿಯರಿದ್ದರೆ ಮಾತ್ರವೇ ನಮಗೆ ಕಿರಿಯರಿಗೆ ಮುಂದುವರಿಲಿಕ್ಕೆ ಸಾಧ್ಯತೆ ಉಂಟು. ಅವರು ಆ ಕಾಲದಲ್ಲಿ ತಮ್ಮದಾದಂತಹ ಕೆಲಸದ ಬಿಡುವಿನಲ್ಲಿಯೂ ಕೂಡ, ಬಿಡುವಿಲ್ಲದ ಆ ವೇಳೆಯಲ್ಲಿಯೂ ಕೂಡ ಈ ಕಲೆಯನ್ನು ಉಳಿಸುವುದಕ್ಕೆ ಬೇಕಾಗಿ ಪಟ್ಟಂತಹ ಶ್ರಮ ಎಷ್ಟು. ಈಗಿನ ಹಾಗೆ ಈಗ ಒಬ್ಬರು ಒಂದು ಯಕ್ಷಗಾನಕ್ಕೆ ಹೋದರೆ ನಮಗೆ ನೋಡಬಹುದು, ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕೆಲಸ ಮಾಡುವಂತಹ ಕಲಾವಿದರೂ ಇಲ್ಲ. ಮೊದಲಾದರೆ ರಾತ್ರಿಯಿಂದ ಬೆಳಗಿನವರೆಗೆ ಮಾಡುವಂತಹ ಕಲಾವಿದರಲ್ಲಿ ದಿವಸಕ್ಕೆ 3 ಹಾಕಿದವರು ಇದ್ದಾರೆ. ಈಗ 3 ಗಂಟೆಗೆ 6 ಜನ ವೇಷಧಾರಿಗಳಿದ್ದಾರೆ. ಪದ್ಯ 2 ಹೋಗುವಾಗ ಬೇಕಾದಷ್ಟು ಸಂಭಾವನೆ ಸಿಗ್ತದೆ. ಅಷ್ಟಾದರೂ ಕೂಡ ಸ್ವಲ್ಪ ಹೋಗಿ ಕವರ್ನಲ್ಲಿ ಮುಂದೆ ಹೋಗಿ ಅದು ನನಗೆ ಕೊಟ್ಟದ್ದು ಕಡಿಮೆ ಆಗ್ತದೆ ಅಂತೇಳಿ ಹೇಳ್ತಾರೆ. ಅದು ಈಗಿನ ಕಾಲಗತಿ. ಆದರೆ ಇವರ ಕಾಲದಲ್ಲಿ ಹಾಗಲ್ಲ. ಅವರನ್ನು ಆಗ ಅಭಿನಂದಿಸುವಂತಹ ಕಾಲಕ್ಕೆ ಹೇಳಿದರು, ಅವರು ವೇಷಗಳನ್ನು ಮಾಡಿ ಆವಾಗ ರಂಗದಲ್ಲಿ ವಿಜೃಂಭಿಸಿದವರು ಅಂತೇಳಿ. ನಿಸ್ವಾರ್ಥ ಸೇವೆಯಿಂದ ಕಲೆಯನ್ನು ಉಳಿಸಬೇಕು ಎನ್ನುವಂತಹ ತನ್ನ ಉಳಿಸಬೇಕು ಹೇಳುವುದರಲ್ಲಿ ಮುಂದುವರಿದು ಈ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತವರನ್ನು. ಹಾಗಿದ್ರೆ ಹಿರಿಯರು ನಮಗೆ ಹಾಕಿಕೊಟ್ಟಂತಹ ದಾರಿದೀಪದಲ್ಲಿ ನಾವು ಮುನ್ನಡೆಯುತ್ತಾ ಇದ್ದೇವೆ ಎನ್ನುವುದನ್ನು ಈಗಿನ ಜನಾಂಗ ತೋರಿಸಿಕೊಡ್ತದೆ ಅಂತ ಹೇಳಿದರೆ, ನಮ್ಮ ಆಧ್ಯಾತ್ಮಿಕವಾದಂತಹ ಯಾವುದೇ ಒಂದು ಶಕ್ತಿ ನಮ್ಮಲ್ಲಿ ಕಡಿಮೆ ಆಗಲಿಲ್ಲ. ನಮ್ಮ ಸಂಸ್ಕೃತಿಯನ್ನೇ ನಾವು ಉಳಿಸ್ತಾ ಇದ್ದೇವೆ ಎನ್ನುವುದನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಅಂಥ ಒಂದು ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಡುವಲ್ಲಿ ಇಂತಹ ಒಂದು ಯಕ್ಷಗಾನ ಕಲೆ ಇರಬಹುದು, ಅದರ ಮೂಲಕವಾಗಿ ಒಗ್ಗೂಡಿದಂತಹ ನಿಮ್ಮ ಸಂಘ ಇರಬಹುದು. ಯುವಕ ಸಂಘ ಎನ್ನುವಂತಹ ಹೆಸರಿನಿಂದ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದೀರಿ. ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡುವುದು ಅದು ಒಂದು ಸಣ್ಣ ಊರಿನಲ್ಲಿ ಅಂತ ಹೇಳಿದರೆ ಸಣ್ಣ ಕೆಲಸ ಅಲ್ಲ ಅದು. ಯಾಕೆ? ತಿರುಪತಿಯಿಂದ ಬರುವಂಥ ತಿಮ್ಮಪ್ಪ ಅವ ಅಲ್ಲದಿದ್ದರೆ ದುಡ್ಡಿನ ದೇವರು. ಅವನನ್ನು ಇಲ್ಲಿ ಇಂಥ ಒಂದು ಊರಿನಲ್ಲಿ ಕರ್ಕೊಂಡು ಬಂದು ವೈಭವದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಿ ಅದರಲ್ಲಿ ಉಳಿಸಿ ಊರಿಗೆ ಈ ಒಂದು ಇಷ್ಟು ದೊಡ್ಡದಾದಂತಹ ಒಂದು ಮಂದಿರವನ್ನು, ಒಂದು ಸಮಾಜ ಭವನವನ್ನು ನೀವು ಕಟ್ಟಿಕೊಡ್ತೀರಿ ಅಂತ ಹೇಳಿದರೆ ಸಮಾಜಕ್ಕೆ ನಾವು ಏನನ್ನು ಕೊಟ್ಟಿದ್ದೇವೆ? ನಾವು ಗಳಿಸಿದ್ರಲ್ಲಿ 10ರಲ್ಲಿ 1 ಪಾಲನ್ನಾದರೂ ಸಮಾಜಕ್ಕೆ ಕೊಡಬೇಕಂತೆ. ಧಾರ್ಮಿಕವಾದ ವಿನಿಯೋಗ ಆಗಿರಬಹುದು, ಸಮಾಜಕ್ಕೆ ನಮ್ಮದಾದಂತಹ ದೇಣಿಗೆಯನ್ನಾಗಿರ್ಬೋದು, ಆ ಮೂಲಕವಾಗಿ ನಮ್ಮದಾದಂತಹ ಋಣವನ್ನು ನಾವು ತೀರಿಸ್ತೇವೆ ಹೇಳುವಂಥ ಕಲ್ಪನೆ ಹಿರಿಯರದ್ದು. ಅದನ್ನು ನೀವು ಮಾಡಿಕೊಟ್ಟಿದ್ದೀರಿ ಅಂತೇಳಿ ಆದರೆ ಸಮಾಜಮುಖಿಯಾದಂತಹ ಕೆಲಸ. ಇನ್ನು ಕೇವಲವಾದಂತಹ ಬೌದ್ಧಿಕವಾದಂಥ ಮನಸ್ಥಿತಿ ಇದ್ದರೆ ಸಾಲದು, ಶಾರೀರಿಕವಾದಂತಹ ಕ್ರೀಡೆಯೂ ಮುಖ್ಯ ಎನ್ನುವುದನ್ನು ಈಗ ಇಲ್ಲಿ ಕೊಟ್ಟಂತಹ ಈ ಪ್ರೈಸ್ ಕೊಟ್ಟದ್ರಲ್ಲಿ ಬಂದಂತಹ ಸಣ್ಣ ಮಕ್ಕಳಿಗೆ ಕೊಟ್ಟಂತಹ ಯಾವ 100 ಮೀಟ್ರ್ ಓಟ ಮಾತ್ರ ಅಲ್ಲ, 3 ಕಾಲಿನ ಓಟ ಓಡಲಿಕ್ಕೆ ಕಷ್ಟ ಉಂಟು. ಅದರಲ್ಲಿ ಕೂಡ ನಮ್ಮ ಮಕ್ಕಳನ್ನು ನಾವು ಪಳಗಿಸ್ತೇವೆ ಅಂತೇಳಿ ಆದರೆ ಶಾರೀರಿಕವಾದಂಥ ಮನಸ್ಥಿತಿಗೂ ಕೂಡ ನಮ್ಮ ಮಕ್ಕಳು ತಯಾರಿದ್ದಾರೆ ಎನ್ನುವುದನ್ನು ತೋರಿಸಿಕೊಳ್ಳಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನೀವು ಕ್ರೀಡಾ ಚಟುವಟಿಕೆಗಳ ಮೂಲಕವಾಗಿ ಮಾಡ್ತೀರಿ, ಧಾರ್ಮಿಕವಾದಂಥ ಕೆಲಸಗಳನ್ನು ಮಾಡ್ತೀರಿ ಅಂತೇಳಿ ಆದರೆ ಕಳೆದ 54 ವರ್ಷಗಳಿಂದ ಯುವಕ ಸಂಘವಾಗಿ ಉಳಿದಿದೆ ಅಂತೇಳಿ ಆದರೆ ನಿಜವಾಗಿ ಆದರೂ ನಾವು ಶಿರಬಾಗಬೇಕು. ಇನ್ನು ಕೂಡ ಈ ನಿಮ್ಮ ಸಂಘ ಸೂರ್ಯಚಂದ್ರರಿರುವಷ್ಟು ಕಾಲ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡಲಿ. ನಮ್ಮದಾದಂಥ ನಮ್ಮ ಈ ಮಣ್ಣಿನ ಕಣಗಳಲ್ಲಿ ಇರುವಂತಹ ನಮ್ಮ ಯಾವುದೊಂದು ಆಧ್ಯಾತ್ಮ ಶಕ್ತಿ ಇದೆಯೋ, ನಮ್ಮ ಸಂಸ್ಕೃತಿ ಇದೆಯೋ, ಅದನ್ನು ಬೆಳೆಸುವಲ್ಲಿ ಒಂದು ಹೆಮ್ಮರವಾಗಿ ಬೆಳೀಲಿ ಹೇಳುವುದನ್ನು ಆಶಿಸ್ತಾ ಇಂತಹ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಹೇಳಿದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇರಬಹುದು, ಕ್ಷಮಿಸಿ. ಜೈ ಭಾರತ್, ಜೈ ಹಿಂದ್.
ಯಕ್ಷಗಾನದ ಅರ್ಥಧಾರಿಯಾಗಿ ವಿದ್ವಾಂಸರಾಗಿ ಈ ನಮ್ಮ ಸಂಘದ ಕಾರ್ಯಾತ್ಮಕ ಚಟುವಟಿಕೆಗಳನ್ನು ಬಹಳ ಒಳ್ಳೆಯ ವಿಶ್ಲೇಷಣಾತ್ಮಕ ಮಾತುಗಳ ಮೂಲಕವಾಗಿ ಪ್ರೋತ್ಸಾಹದಾಯಕವಾದ ಮಾತನಾಡಿದ್ದಾರೆ. ಅಂತಹ ಪ್ರೋತ್ಸಾಹದ ಮಾತುಗಳನ್ನಾಡಿ ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಆತ್ಮೀಯರು ಶ್ರೀ ಶಂಕರನಾರಾಯಣ ದೇವಸ್ಥಾನ ಕೋಳಿಯೂರು, ಇದರ ಆನುವಂಶಿಕ ಮೊಕ್ತೇಸರರು, ನ್ಯಾಯವಾದಿಗಳು ಶ್ರೀಯುತ ವಿಠ್ಠಲ್ ಭಟ್ ಮೊಗಸಾಲೆ, ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಸಭಾ ಕಾರ್ಯಕ್ರಮದ ಸಂಪ್ರದಾಯದ ವಂದನಾರ್ಪಣೆ ನಮ್ಮ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪ್ರಸ್ತುತ ಸಾಲಿನ ಅಧ್ಯಕ್ಷರು, ತಲಪಾಡಿ ನಮ್ಮ ಹತ್ತಿರದ ತಲಪಾಡಿ ಶ್ರೀ ಶಾರದಾ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಮೋಹನ್ ದಾಸ್. ವೇದಿಕೆಡು ಉಪ್ಪುನ ಗೌರವಾನ್ವಿತರೆ, ಸೇರಿದನ ಊರದ ಪರ ಊರದ ಸಮಸ್ತ ಮಹಾಶಯರೇ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ಕಿನ್ಯ ನೇತ 54ನೇ ವರ್ಷದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮನು ದೀಪ ಪ್ರಜ್ವಲನೆ ಮಲ್ತದು ಉದ್ಘಾಟನೆ ಮಲ್ತಿನಂಚಿನ ಶ್ರೀಯುತ ಮಹಿಂದ ಪೂಜಾರಿ, ಶ್ರೀ ಮಲ್ಲರಾಯ ದೈವಪಾತ್ರಿ ಮೇರೆಗೆ ಗೌರವದ ಸೊಲ್ಮೆಲೆನು ಸಂದಾವದಲ್ಲ. ಅಂಚನೆ ಈ ಕಾರ್ಯಕ್ರಮಡು ಮುಖ್ಯ ಭಿನ್ನರಾದ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಯನಂಚಿನ ಶ್ರೀಯುತ ವೈಭವ್ ಶೆಟ್ಟಿ, ಯುವ ಉದ್ಯಮಿ, ಅಂಚನೆ ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರು, ಧಾರ್ಮಿಕವಾದ ಸಾಮಾಜಿಕವಾದ ಅಂಚನೆ ಪ್ರತಿ ಒಂಜಿ ಕಾರ್ಯಗಳ ತನ್ನ ಸಹಭಾಗಿತ್ವವನ್ನು ತೋರಿಪಂದು ಪ್ರತಿಯವರಿಗಳ ಯಾನ್ ಉಲ್ಲೇ ಪನ್ಪಣಂಜನೆ ಭರವಸೆನ ಕೊರ್ಪಣಂಚಿನ ಒಂಜಿ ಯುವ ಉದ್ಯಮಿ ಶ್ರೀಯುತ ವೈಭವ್ ಶೆಟ್ಟಿ ಮೇರೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ನೇತ ಪರವಾತ್ ಸೋಲ್ಮೆಲೆನೆ ಸಂದಾವನುಲ್ಲೆ. ಅಂಚನೆ ಶ್ರೀಯುತ ಭಾಸ್ಕರ್ ಕುಮಾರ್ ಕಟೀಲ್ ಆರು ಬೇತೆ ಕಾರ್ಯಕದ ನಿಮಿತ್ತವಾದ ಸಭೆದು ನಿರ್ಗಮನ ಮಲ್ತೇರು ಆಂಡಲ ಈ ಕಾರ್ಯಕ್ರಮ ಬತ್ತದು ಈ ಸಂಘದ ಯಶಸ್ವಿಗೆ ಕಾರಣಕರ್ತರಾತಿರು ಅರೆಗ್ಲ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪರವಾದ ಕೃತಜ್ಞತೆಯನ್ನು ಅರ್ಪಣೆ ಮಲ್ತೊಂದಲ್ಲ. ಅಂಚನೆ ಈ ಕಾರ್ಯಕ್ರಮಡು ಮುಖ್ಯ ಭಿನ್ನರಾದ ಉಪನಾರು ಶ್ರೀಮತಿ ಮಾಲಿನಿ ನಾರಾಯಣ್ ಪೂಜಾರಿ ಕಿನ್ಯ. ಈ ಪರಿಸರದ ಪ್ರತಿ ಒಂಜಿ ಜನಕಲ್ನ ಸೇವೆಯನ್ನು ಮಲ್ತೊಂದು ರಾಜಕೀಯವಾದ ಒಂಜಿ ಧೀಮಂತ ನಾಯಕಿಯಾದ ಕಿನ್ಯ ಗ್ರಾಮ ಪಂಚಾಯತ್ದ ಅಧ್ಯಕ್ಷೆಯಾದ ಜನಕಲ್ನ ಸೇವೆಯನ್ನು ಮಲ್ತೊಂದುಲ್ಲೇರು ಅರೆಗ್ಲ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪರವಾದ ಧನ್ಯವಾದವನ್ನು ಅರ್ಪಣೆ ಮಲ್ತೊಂದಲ್ಲೇ. ಇನ್ನಿತ ಈ ಸಭಾ ಕಾರ್ಯಕ್ರಮದ ಗುರಿ ಕಾರ್ಮಿನ ವಹಿಸಿನಾರು ಖ್ಯಾತ ನ್ಯಾಯವಾದಿ ಶ್ರೀ ಶಂಕರನಾರಾಯಣ ದೇವಸ್ಥಾನ ಕೋಲಿಯೂರು ಮುಲ್ತ ಆನುವಂಶಿಕ ಮುಕ್ತೇಶ್ವರರು. ಪ್ರತಿ ಒಂಜಿ ವಿಧಾನ ವಾಕ್ಚಾತುರ್ಯಗಳು ನಮ್ಗೆ ಗೊತ್ತಾಂಡು ಒಂಜಿ ಯಕ್ಷಗಾನ ಅರ್ಥಧಾರಿಯಾದ ಪ್ರತಿ ತಿಂಗಳ ಕಾರ್ಯಕ್ರಮವನ್ನು ಕೊರೆದು ಪ್ರತಿ ಒಂಜಿ ಸಂಘ ಸಂಸ್ಥೆದ ಕಾರ್ಯಕ್ರಮವನ್ನು ಏತು ವಿಶ್ಲೇಷಣೆ ಮಲ್ತಿರೋ ಪಂಡ ನಿಜವಾದಲ ಆರ್ನ ಆ ವಾಕ್ಚಾತುರ್ಯ ಅಂಚನೆ ಆ ವಾಗ್ಮಿ ಆರ್ನ ಜ್ಞಾನ ಭಂಡಾರದ ಅವಿರತವಾದ ಗೊತ್ತಾಂಡು ಐಕಾದು ಈ ಗುರಿಕಾರ್ಮನ್ನು ವಹಿಸಿನೈಕ್ ಬಡಾದು ಅರೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಸರ್ವ ಸದಸ್ಯರನ ಪರವಾದ ಪದಾಧಿಕಾರಿಗಳ ಪರವಾದ ಅಂಚ ಸೇರ್ನ ಸಮಸ್ತ ಊರದ ಪರವೂರದ ಮಹನೀಯನ ಪರವಾದ ಭಕ್ತಿಳ ಗೌರವವನ್ನು ಅರ್ಪಣೆ ಮಲ್ತೊಂದಲ್ಲ. ಅಂಚನೆ ನಮ್ಮ ಹಿರಿಯರು ನಂಗೆ ಮಾತೆರೆಗಳ ಮಾರ್ಗದರ್ಶಕರಾಯಿನಂಚಿನ ಈ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ 1972 ಸ್ಥಾಪನೆಯಾದ 5 ಬೊಕ್ಕಲ ಈ ಸಂಘಗಳು ಸಕ್ರಿಯವಾದಿತ್ತದು. ಪ್ರತಿ ಒಂಜಿ ಕಾರ್ಯಕ್ರಮಗಳ ಎಂಕ್ಲಿಗೆ ಮಾರ್ಗದರ್ಶನ ಕೊರ್ಪಣಾರು ಎಂಕ್ಲ ಹಿರಿಯರಾಯಿನಂಚಿನ ಶ್ರೀಯುತ ರಾಮಯ್ಯ ಕೆಲ್ಲೆ ಗೌರವಾಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಮೇರೆ
ಪ್ರತಿ ಒಂಜಿಲ್ಲ ದಯಪಂಡ ಆರ್ನ ಸರಳತೆ ದಾದ ಪಂಡ ಪ್ರತಿ ಒರೆಯನ್ನ ಆರು ಹೂವೇ ಅವಡು ಹೂವೇ ನೇಟು ಪಡು ಆರ್ಥಿಕವಾದ ಎಂಚಿನ ಇತ್ತಂದಲ್ಲ ಪ್ರತಿ ಒರಿಯಗಳ ಗೌರವ ಕೊರೋಣ ಎಲ್ಲಿಯ ಬಾಲೆಡ್ದು ಬತ್ತನ ಪ್ರತಿ ಒರೆಗಳ ಗೌರವ ಕೊರ್ಪಣಂಚಿನ ಒಂಜಿ ಸರಳ ವ್ಯಕ್ತಿತ್ವದಾರು ಶ್ರೀಯುತ ರಾಮೇಕೆಲ್ಲೆ ಅವರಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪರವಾದ ಕೃತಜ್ಞತೆಯನ್ನು ಅರ್ಪಣೆ ಮಲ್ತೊಂದಲ್ಲ. ಅಂಚನೆ ನಾಟ್ಯಗುರು ವಿದ್ವಾನ್ ಪ್ರಮೋದುಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ನಮ್ಮ ಮುಲ್ಪದ ಪ್ರತಿಭೆಗೆ ಒಂಜಿ ಭರತನಾಟ್ಯದ ಕಾರ್ಯಕ್ರಮವನ್ನು ಮಲ್ಪೆರೆ ಅಂಚನೆ ಅಕ್ಲಿಗೆ ತರಬೇತಿ ಕೊರ್ಪನರು ಆ ಜೋಕಲ್ನ ಸೂಕ್ತ ಪ್ರತಿಭೆಯನ್ನು ದೆಪ್ಪಾದು ಅಕ್ಲೆಗಳ ಒಂಜಿ ವೇದಿಕೆ ಒಂಜಿ ಕಾರ್ಯಕ್ರಮ ಕೊರ್ಪನ ಅಂಚನ ಒಂಜಿ ಶಕ್ತಿನ ಕೊರ್ಪನಾರು ಪ್ರಮೋದ್ ಹುಲ್ಲಾಲ್ ಮೇರೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪರವಾದ ಗೌರವದ ಸೋಲ್ಮೇಲನೆ ಸಂದಾವಂತಲ್ಲ. ಅಂಚನೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಲದ ಹಿರಿಯ ಸದಸ್ಯರು ವೇಷಧಾರಿ ನಮ್ಮರೆ ಐನಂಚನ ಶ್ರೀಯುತ ಭಾಸ್ಕರ್ ಮಿತ್ತಡ ಇನಿ ಸನ್ಮಾನನು ಸ್ವೀಕಾರ ಮಲ್ತೇರಿ. ಅರೆ ಕೊರ್ನಂಚಿನ ಸನ್ಮಾನ ಇಲ್ಲ ಆಂಡಲ ಆ ಈ ಸಂಘದ ಮಿತ್ತಿಂತನ ಪ್ರೀತಿ ಈ ಸಂಗ್ರಹವಾದ ಪ್ರತಿ ಒಂದು ಕಾರ್ಯಕ್ರಮ ಮಾಡಲ ಸಕ್ರಿಯವಾದ ಭಾಗವಹಿಸುವುದಪ್ಪನಂಚಿನ ಶ್ರೀಯುತ ಭಾಸ್ಕರ್ ಮಿತ್ತಡ ಮೇರೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪರವಾದ ಸೋಲ್ಮೆನೆ ಸಂದಾವಂದಿಲ್ಲ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಈತ್ ಬುಲೆದು ಎಮ್ಮರವಾಡ್ನಂಡ ರಾಮೇಕೆಲ್ಲರ್ನ ಜೊತೆಟ್ಟು ಐಕೆ ಸರಿಯಾಯಿನ ಒಂಜಿ ಮಾರ್ಗದರ್ಶನ ಮುಲ್ಪದ ಜವನೇರನ್ನು ಒಟ್ಟು ಸೇರಿಸಾದ ಐನ ಒಂಜಿ ಸಂಘಟಿತವಾದ ನಡಪನವರು ಇಂಗಳ ಸಂಚಾಲಕರ ಐನಂಚಿನ ಶ್ರೀ ಬಾಬು ಶಾಸ್ತಕಿನ್ಯ ದಯಪಂಡ ಆರ್ನ ನೇತೃತ್ವೋಡು ಈ ಸಂಘ ಈತ್ ಬುಲೆದು ಹಿರಿಯರೇನ ರಾಮೇಕೆಲ್ಲರ್ನ ಮಾರ್ಗದರ್ಶನ ಅಂಚನೆ ನಮ್ಮ ಶ್ರೀ ಬಾಬು ಶಾಸ್ತಕಿನ್ಯ ಮೇರ್ನ ಮುತುವರ್ಚಿಡಿ ಈ ಸಂಘ ಬುಲಿದು 54ನೇ ವರ್ಷಗೂ ಪಾದಾರ್ಪಣೆ ಮಲ್ತೊಂದುಂಡು. ಈ ನೇನಕ್ಕೆ ಮಾರ್ಗದರ್ಶನ ಕೊರ್ನಂಚಿನ ಶ್ರೀಯುತ ಬಾಬು ಶಾಸ್ತಕಿನ್ಯ ಮೇರೆಗಿಲ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪೇರ್ನ ಸೇರ್ನಂಚಿನ ಸಮಸ್ತ ಪರವಾದ ಸೊಲ್ಮೆಲೆನೆ ಸಂದಾವಂದಲ್ಲ. ಅಂಚನೆ ಈ ಕಾರ್ಯಕ್ರಮದ ನಿರೂಪಣೆ ಮಲ್ತದು. ಈ ಕಾರ್ಯಕ್ರಮ ಪೊರ್ಲು ಮಲ್ತಿನಾರು ಶ್ರೀ ವಿದ್ಯಾಧರ್ ಶೆಟ್ಟಿ ಹೊಸಕುರಲ್ದ ಮುಖ್ಯಸ್ಥರು. ಈ ಕಾರ್ಯಕ್ರಮದ ಛಾಯಾಚಿತ್ರಣವನ್ನು ಮಲ್ತದು ಐನು ಬರ್ಪಣ ಬೇತೆ ಬೇತೆ ದಿನಟ್ಟು ಪ್ರಸಾರ ಮಲ್ತದು. ಈ ಸಂಘ ಸಂಸ್ಥೆನ ಈತ್ ಬುಲೆಯರೆ ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯರೆ ಕಾರಣ ಆರ್ನ ಈ ಪ್ರಸಾರ ಕಾರ್ಯ ಮುಖ್ಯ ಅಂಚನ ಶ್ರೀ ವಿದ್ಯಾಧರ್ ಶೆಟ್ಟಿ ಹೊಸಕುರಲ್ದ ಮುಖ್ಯಸ್ಥರು ಅರೆಗಿಲ ಅರ್ನ ಟಿಗೆ ಬತ್ತನಂಜನ ಈ ಛಾಯಾಚಿತ್ರಣ ಮಲ್ತಂತ ಅವರು ಅರೆಗಿಲ ಸೊಲ್ಮೇಲೇನು ಸಂದಾಯಿತ ಮಲ್ತೊಂದಲ್ಲ. ಈ ಶಾಮಿಯಾನದ ವ್ಯವಸ್ಥೆ ವಿದ್ಯುತ್ದ ವ್ಯವಸ್ಥೆ ಅಂಚನೆ ಇನಿ ನಡಪನಂಚಿನ ಶ್ರೀನಿವಾಸ ಕಲ್ಯಾಣ ಪಂಪನಂಚಿನ ಒಂದು ಯಕ್ಷಗಾನ ಬಯಲಾಟ ಮುಲ್ಪದ ಜೋಕಲ್ನೇ ಪ್ರದರ್ಶನ ಅಕ್ಲಿಗೆ ಸರಿಯಾದ ರೀತಿಯ ತರಬೇತಿ ಕೊರತು ಅಕ್ಲಿಗೆ ಆ ಒಂದು ಯಕ್ಷಗಾನ ಬಯಲಾಟವನ್ನು ನಿರ್ದೇಶನ ಮಲ್ಪನವರು ಶ್ರೀಯುತ ರಕ್ಷಿತ್ ಶೆಟ್ಟಿ ಪಡ್ರೆ. ನಿಜವಾದಲ ಆರ್ನ ಕಾರ್ಯಕ್ರಮದ ವಿವರಕ್ಕೆ ನಂಗೆ ಹತ್ತು ಬಿಡು ಇಜ್ಜಂದ್ರ ಒಂಜಿ ಕಾರ್ಯಡಾರು ತೊಡಗಿಸೋದಿಲ್ಲೇರು ಆಂಡಲ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಲದ ಮಿತ್ತಿತ್ತನಾರ್ನ ಪ್ರೀತಿ ಈ ಯಕ್ಷಗಾನದ ಮಿತ್ತಿನ ಇತ್ತನಾರಿಗೆ ಗೌರವ ಐದಾದ ಏತೇ ಪೊರ್ತಾನಡ ಮೂಜಿ ದಿನಟ್ಟು ರಾತ್ರಿ 10-11 ಗಂಟೆ ಮುಟ್ಟ ಜೋಕ್ಲಿಗೆ ತರಬೇತಿ ಕೊರೊಂದುಲ್ಲೇರಿ ಅರೆಗ್ಲ ಈ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪರವಾದ ಸೋಲ್ಮೆಲೆನೆ ಸಂದಾಯಿತ ಮಲ್ತೊಂದಲ್ಲ. ಅಂಚನೆ ನಾನು ಏರಿಯಲ್ನ ಪೂಜಿ ದಾಯ ಮಣ್ಣಂದ ಜೋಕ್ಲೆ ಪುರ ಬಡ ಒಂದು ಪಣಂದಲ್ಲೇರು ಅಂಚಾದು ಪ್ರತಿ ಸೇರ್ನಂಚಿನ ಒಂಜಿ ಇಂಗ್ಲ ಮಹತ್ವಾಕಾಂಕ್ಷೆ ಮೇರು ಬಾಬು ಶಾಸ್ತಕಿನ್ಯ ಪಂಡೇರು ಮಿತ್ತದ ಅಂತಸ್ತದ ಕೆಲಸ ಅರ್ಧಡು ಬಾಕಿ ಆತಂಡು ಐನು ಈ ವರ್ಷ ಅನ್ನಲ ಕಂಪ್ಲೀಟ್ ಮಲ್ಪೊಡು ಐನು ಸಮಾಜಗೂ ಅರ್ಪಣೆ ಮಲ್ಪೊಡು ದಯಪಂಡ ಮುಲ್ಪ ಈ ಊರ್ದ ಪರಹ ಊರ್ದ ಜನಕ್ಲಿಗೆ ಮಲಮಲ್ಲ ಹಾಲ್ಗೆ ಪೋದು ಕಾರ್ಯಕ್ರಮ ಮಲ್ಪಣಾತ ಆತ ಕಾಸು ಕೊರ್ದು ಮಲ್ಪಣಾತ ತಕ್ಕತ್ತು ನಮ್ಮಡಜ್ಜಿ ಆಂಡ ಇಂಚಿನ ಒಂಜಿ ಸಭಾ ಕಾರ್ಯಕ್ರಮ ಬೇತೆ ಬೇತೆ ಸಭಾ ಕಾರ್ಯಕ್ರಮ ಸಭಾ ಸಮಾರಂಭಗೂ ತಿಕ್ಕಂದಾಂಡ ಅಕ್ಲೆಗಳ ಒಂಜಿ ಆರ್ಥಿಕವಾದ ಪ್ರಯೋಜನ ಆಪಣು ಪನ್ಪಣ ಒಂಜಿನಿ ನಿಮಿತ್ತವಾದ ಸಂಘ ದುಂಬತ್ತ ಪೋವೊಂದುಂಡು ಆ ಮಿತ್ತದ ಚಾವಣಿದ ಕೆಲಸನು ಮೇತವುಲೈ ಮಲ್ಪಡು ಪನ್ಪಣ ಒಂಜಿ ತೀರ್ಮಾನನು ಸಂಘದ ಪ್ರತಿಯೊಂದು ಸದಸ್ಯರ್ಲ ದೆತ್ತೊಂದೇರು ಐಕ ನಿಖಿಲ್ಲ ಸಹಾಯ ಹಸ್ತ ಕೊರಡು ಪಂಡದಕ್ಕೆ ಏನೊಂದು ಮೂಲ ಸೇರ್ನಂಜನ ಸಮಸ್ಯೆರೆಗಳ ಎನ್ನ ಹಿರಿಯಕ್ಲೆಗೆ ಕಿರಿಯಕ್ಲೆಗೆ ಪ್ರತಿಯೊರೆಗಳ ಮೋಕೆಡು ಸುಲ್ಮೇಲಿನ ಸಂಧಾವಂತ ಮಲ್ತೊಂದು ಎನ್ನ ಈ ಧನ್ಯವಾದ ಸಮರ್ಪಣೆ ಮಲ್ತೊಂದಲ್ಲೇ. ಜೈ ಹಿಂದ್, ಜೈ ಭಾರತ್.